ಗೌರವ ಅತಿಥಿಗಳಾಗಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಯಶವಂತ್ ಪಿ ಅಮೀನ್ ರವರು, ಸೈಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರಿನ ಉಪನ್ಯಾಸಕರಾದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು, ಉಳ್ಳಾಲ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂಥ ಶ್ರೀ ಸಿ ಬಾಲಕೃಷ್ಣ ಎನ್ ಅವರು, ಕರ್ನಾಟಕ ಪರ್ಸೀನ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೇಂಗ್ರೆ, ನಮ್ಮ ಕುಡ್ಲ ವಾಹಿನಿಯ ಜನಪ್ರಿಯ ನಿರೂಪಕಿ ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರು, ಸಮಾಜ ಸೇವಕರು ಮತ್ಸ್ಯೋದ್ಯಮಿಗಳಾದಂಥ ಜನಾಬ್ ಎಸ್.ಎಂ. ಫಾರೂಕ್ ಅವರು, ಎಸ್.ಎ.ಎಂ. ಫಿಶರೀಸ್ ಬಂದರು ಮಂಗಳೂರಿನ ಮತ್ಸ್ಯೋದ್ಯಮಿಗಳಾದ ಶ್ರೀ ಸಿಂಧೂರಾಮ್ ಎ ಪುತ್ರನ್, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ವರದರಾಜ್ ಬಂಗೇರ ಇವರೆಲ್ಲರ ಗೌರವ ಉಪಸ್ಥಿತಿಯಲ್ಲಿ ಇವತ್ತಿನ ಈ ಆರಂಭವನ್ನು ಕಾಣಲಿಕ್ಕಿದೆ. ಮಾರುತಿ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಸರ್ವಧರ್ಮದ ದೈವ ದೇವರುಗಳ ಅನುಗ್ರಹದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶ್ರೀಮತಿ ಶರ್ಮಿಳಾ ಬಂಗೇರ ಅವರು ಆರಂಭಿಸಬೇಕು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ, ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ. ಮಾರುತಿ ಜನಸೇವ ಸಂಘದ ಸಹೋದರರು ಒಂದಾಗಿ, ಮಾರುತಿ ಜನಸೇವ ಸಂಘದ ಸಹೋದರರು ಒಂದಾಗಿ, ಮಾಡುವ ಸಮಾಜ ಸೇವೆಗೆ ಯಶವ ನೀಡಿ ಹಾರೈಸು. ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ. ವಿದ್ಯೆಗೆ ಪ್ರೋತ್ಸಾಹ ನೀಡಿ ಪ್ರತಿಭಾ ಪುರಸ್ಕಾರ ಮಾಡಿ, ವಿದ್ಯೆಗೆ ಪ್ರೋತ್ಸಾಹ ನೀಡಿ ಪ್ರತಿಭಾ ಪುರಸ್ಕಾರ ಮಾಡಿ, ದೇಶ ಕಾಯುವ ವೀರ ಯೋಧರ ಗೌರವದಿ ಸನ್ಮಾನ ಮಾಡಿ, ದೇಶ ಕಾಯುವ ವೀರ ಯೋಧರ ಗೌರವದಿ ಸನ್ಮಾನ ಮಾಡಿ, ಜಾತಿ ಭೇದವ ಮರೆತು ಮಾಡ್ವೆವು ದೇಹಿ ಎಂದು ಬಂದ ಜನಕ್ಕೆ ಸಹಾಯ ಹಸ್ತ. ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ, ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ. ಮಾರುತಿ ಜನಸೇವ ಸಂಘದ ಸಹೋದರರು ಒಂದಾಗಿ, ಮಾಡುವ ಸಮಾಜ ಸೇವೆಗೆ ಯಶವ ನೀಡಿ ಹಾರೈಸು. ಹರಸು ನಮ್ಮನು ತಾಯೇ ವ್ಯಾಘ್ರವಾಹಿನಿಯೇ, ಹರಸು ನಮ್ಮನು ತಾಯೇ ಶ್ರೀ ವ್ಯಾಘ್ರವಾಹಿನಿಯೇ, ಶ್ರೀ ವ್ಯಾಘ್ರವಾಹಿನಿಯೇ, ಶ್ರೀ ವ್ಯಾಘ್ರವಾಹಿನಿಯೇ. ಕಾರ್ಯಕ್ರಮದ ಸಮ್ಮರಿಯನ್ನೇ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲರ ಮುಂದಿಟ್ಟಂತ ಶ್ರೀಮತಿ ಶರ್ಮಿಳಾ ಬಂಗೇರ ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಂಡು, ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಸಮಾಜಮುಖಿ ಚಿಂತನೆಯಿಂದ ಬೆಳಗ್ತಾ ಇರುವಂಥ ಮಾರುತಿ ಜನಸೇವಾ ಸಂಘ ಇವತ್ತು ಸಾಮಾಜಿಕ ಕಾರ್ಯಗಳ ಒಂದು ಹೊಸ ಪರ್ವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಬಂದಂಥ ಎಲ್ಲ ಅತಿಥಿ ಗಣ್ಯರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡು ಬಂದಂಥ ಎಲ್ಲರನ್ನ ಸ್ವಾಗತದ ಮೂಲಕ ಸ್ವಾಗತಿಸುವ ಭಾರತದ ಪರಂಪರೆಯ ಪ್ರತೀಕವಾದಂಥ ಸ್ವಾಗತ ಭಾಷಣವನ್ನು ಈಗ ಶ್ರೀ ಪ್ರಶಾಂತ್ ಬಿ ಉಳ್ಳಾಲ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದಂಥ ಎಲ್ಲರನ್ನ ಗೌರವಿಸುವಂಥ ಪರಂಪರೆ ನಮ್ಮದು. ವೇದಿಕೆಯ ಮೇಲೆ ಕೆಳಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಆದರದ ಸ್ವಾಗತ. ಶ್ರೀ ಪ್ರಶಾಂತ್ ಬಿ ಉಳ್ಳಾಲ್ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಅತಿಥಿ ದೇವೋ ಭವ ಎಂಬ ವೇದ್ಯ ವಾಕ್ಯದಂತೆ ಕಾರ್ಯಕ್ರಮ ಆಗಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ
ಶ್ರೀಯುತ ಯಶವಂತ ಪಿ ಅಮೀನ್ ಉಳ್ಳಾಲ ಮೊಗವೀರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀ ಯಶವಂತ ಪಿ ಅಮೀನ್ ರವರಿಗೆ ಮೊದಲಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರಿಗೆ ರಾಜಕೀಯವಾಗಿ ತಮ್ಮನ್ನು ಗುರುತಿಸಿಕೊಂಡಿರುವ ಶ್ರೀಯುತರು ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಮೀನುಗಾರ ಪ್ರಕೋಷ್ಠದ ಸಹ ಸಂಚಾಲಕರಾಗಿ ಹಾಗೂ ಕೇಂದ್ರ ಸರ್ಕಾರದ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಉಳ್ಳಾಲ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿಯೂ ಧಾರ್ಮಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವರು. ತಾವು ಮೊಗವೀರ ಸಂಘದ ಅಧ್ಯಕ್ಷರಾಗಿದ್ದು ಧಾರ್ಮಿಕ ಸೇವೆಯೊಂದಿಗೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು ಮುಂದುವರಿಯುವ ನಮ್ಮೆಲ್ಲರ ಅಭಿಲಾಷೆಯೊಂದಿಗೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಸಂತೋಷ ಪಡುತ್ತೇವೆ. ಗೌರವಾನ್ವಿತ ಶ್ರೀ ಯಶವಂತ್ ಪಿ ಅಮೀನ್ ಅವರಿಗೆ ಸಂದೀಪ್ ಪುತ್ರನ್ ಅವರು ಗೌರವದ ಸ್ವಾಗತ. ಸಸಿಯನ್ನು ನೀಡೋದರ ಮೂಲಕ ಪರಿಸರವನ್ನು ಉಳಿಸಿ ಬೆಳೆಸೋ ಅನ್ನೋ ಸಂದೇಶವನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾರುತಿ ಜನ ಸೇವಾ ಸಂಘ ನೀಡ್ತಾ ಇದೆ. ಶಾಲನ್ನು ಹೊದಿಸೋದರ ಮೂಲಕ, ಸಸಿಯನ್ನು ನೀಡೋದರ ಮೂಲಕ ಹಸಿರಿನ ಉಸಿರು ಅನ್ನುವ ಸಂಕೇತವನ್ನ ಸಾರಿ ಹೇಳ್ತಾ ಇದೆ. ಶ್ರೀಯುತ ಅರುಣ್ ಉಳ್ಳಾಲದ ಬಹುಮುಖ ಪ್ರತಿಭೆ, ಸಂಸ್ಕೃತಿ ಚಿಂತಕರು, ಬಹುಭಾಷಾ ವಾಗ್ಮಿಯಾಗಿರುವ ಶ್ರೀ ಅರುಣ್ ಉಳ್ಳಾಲ್ರವರು ಪ್ರಸ್ತುತ ಸೈಂಟ್ ಆಗ್ನೆಸ್ ಕಾಲೇಜಿನ ಉಪನ್ಯಾಸಕರಾಗಿರುವರು. ಭಗವತಿ ಆರಾಧನೆಯ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಶ್ರೀಯುತರನ್ನು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದಿಸುತ್ತಿದ್ದೇವೆ. ಸಮುದಾಯದ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸುವಂಥ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿರುವ ಶ್ರೀಯುತರು ಹಲವಾರು ಕ್ಷೇತ್ರಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿರುವರು. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ರತಿಮ ಸಾಧನೆಗಳನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಶ್ರೀ ಅರುಣ್ ಉಳ್ಳಾಲ್ರವರ ಪ್ರವಚನಕ್ಕೆ ದೇಶ ವಿದೇಶಗಳಲ್ಲಿಯೂ ತುಂಬ ಬೇಡಿಕೆ ಇದೆ. ಇಂಥ ಓರ್ವ ಮಹಾನ್ ವ್ಯಕ್ತಿಯನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ನಮ್ಮ ಕರ್ನಾಟಕದ ಹೆಮ್ಮೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರಿಗೆ ವರದರಾಜ್ ಬಂಗೇರ ಗೌರವಾಧ್ಯಕ್ಷರು ಮಾರುತಿ ಜನ ಸೇವಾ ಸಂಘ ವೇದಿಕೆಗೆ ಬಂದು ಆದರಪೂರ್ವಕವಾದ ಸ್ವಾಗತವನ್ನು ಶಾಲನ್ನು ಹಾಕಿ ಸಸಿಯನ್ನು ನೀಡುವುದರ ಮೂಲಕ ಸಾಂಪ್ರದಾಯಿಕವಾದಂತಹ ಸ್ವಾಗತ, ಮನೆ ಮನೆಗಳಲ್ಲಿ ಸಂಭ್ರಮದ ಉಸಿರಿಗೆ ಕಾರಣವಾಗೋ ಹಸಿರು ಗಿಡವನ್ನು ನೀಡೋದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೋರ್ವ ಅತಿಥಿ ಶ್ರೀಯುತ ಅನಿಲ್ ಕುಮಾರ್ ಬೊಕ್ಕಬಟ್ನ ಬೆಂಗ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಯಶಸ್ವಿ ಮತ್ಸ್ಯೋದ್ಯಮಿಗಳಲ್ಲಿ ಒಬ್ಬರಾಗಿರುವ ಶ್ರೀ ಅನಿಲ್ ಕುಮಾರ್ ರವರು ಪ್ರಸ್ತುತ ಮಂಗಳೂರು ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರಾಗಿರುವರು. ಕಳೆದ ವರ್ಷ ಊರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ ಜೀರ್ಣೋದ್ಧಾರದ ಸಮಿತಿ ಅಧ್ಯಕ್ಷರಾಗಿದ್ದು ಈ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿ ಯಶಸ್ವಿಗೊಳಿಸಿದ ಕೀರ್ತಿಗೆ ಪಾತ್ರರಾಗಿರುವರು. ಕರ್ನಾಟಕ ಮೀನುಗಾರರ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷರಾಗಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉಚ್ಚಿಲ ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಸಹಕಾರಿ ಸಂಘದ ಓರ್ವ ದಕ್ಷ ನಿರ್ದೇಶಕರಾಗಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸಿ ತಮ್ಮನ್ನು ಸಾಮಾಜಿಕ ಹಾಗೂ ಧಾರ್ಮಿಕವಾಗಿ ಗುರುತಿಸಿಕೊಂಡಿರುವರು. ನಮ್ಮೆಲ್ಲರ ಆತ್ಮೀಯರು ಆಗಿರುವ ಶ್ರೀ ಅನಿಲ್ ಕುಮಾರ್ ಬೊಕ್ಕಬಟ್ನವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಅನಿಲ್ ಕುಮಾರ್ ಬೊಕ್ಕಬಟ್ನ ಅವರನ್ನ ಮಾರುತಿ ಜನ ಸೇವಾ ಸಂಘದ ಉಪಾಧ್ಯಕ್ಷರಾದ ಪ್ರಶಾಂತ್ ಬಿ ಉಳ್ಳಾಲ್ ಅವರು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ, ಇದೇ ಸಂದರ್ಭದಲ್ಲಿ ಮತ್ಸ್ಯೋದ್ಯಮಿಗಳಾದಂಥ ಶ್ರೀ ಸಿಂಧೂರಾಮ್ ಎ ಪುತ್ರನ್ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್, ನನ್ನ ನೆಚ್ಚಿನ ವಾರ್ತಾವಾಚಕರಲ್ಲಿ ಶ್ರೀಮತಿ ಪ್ರಿಯಾ ಹರೀಶ್ ರವರು ಒಬ್ಬರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು MA ಹಾಗೂ ಎಕನಾಮಿಕ್ಸ್ನಲ್ಲಿ MA ನಂತರ PhD ಮಾಡಿ 2019ರಲ್ಲಿ ಅತ್ಯುನ್ನತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಮತಿ ಪ್ರಿಯಾ ಹರೀಶ್ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಕುಡ್ಲ ಚಾನಲ್ನಲ್ಲಿ 22 ವರ್ಷಗಳಿಂದ ಇವರು ತುಳು ವಾರ್ತಾವಾಚಕರಾಗಿ, ಕಾರ್ಯಕ್ರಮ ನಿರೂಪಕಿಯಾಗಿ, ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿ ಜನಮನ್ನಣೆ ಗಳಿಸುವುದಲ್ಲದೆ ಹಲವಾರು ಸಿನಿಮಾ, ಧಾರಾವಾಹಿ, ನಾಟಕ, ಜಾಹೀರಾತು, ಸ್ತಬ್ಧ ಚಿತ್ರಗಳಿಗೆ ಕಂಠದಾನ ಮಾಡಿರುತ್ತಾರೆ. ಈಗಾಗಲೇ ಬಿಡುಗಡೆ ತಯಾರಾಗಿರುವ ವೀರಕಂಬಲ ಚಲನಚಿತ್ರದಲ್ಲಿ ಜಿಲ್ಲಾಧಿಕಾರಿಯಾಗಿ ನಟಿಸಿರುವರು. ಹಲವಾರು ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ, ದಿಕ್ಸೂಚಿ ಭಾಷಣ
ಪ್ರವಚನಕಾರರಾಗಿ ತಮ್ಮ ವಿಚಾರಧಾರೆಗಳಿಂದ ಉತ್ತಮ ವಾಗ್ಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವರು. ಶ್ರೀಮತಿ ಡಾಕ್ಟರ್ ಪ್ರಿಯಾ ಹರೀಶ್ ಅವರನ್ನು ನಮ್ಮ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರಿಗೆ ಶ್ರೀಮತಿ ಶರ್ಮಿಳಾ ಬಂಗೇರ ಮಹಿಳಾ ಸದಸ್ಯೆ ಮಾರುತಿ ಜನ ಸೇವಾ ಸಂಘ ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು. ಯಾವಾಗಲೂ ಅವರನ್ನ ಟಿವಿಯಲ್ಲಿ ನಾವು ನೋಡ್ತಾ ಇದ್ವಿ. ಡಾಕ್ಟರ್ ಪ್ರಿಯಾ ಹರೀಶ್ ಅವರನ್ನ ಇವತ್ತು ನೇರವಾಗಿ ಲೈವ್ ಆಗಿ ಅವರ ನಗುಮೊಗದ ಮಾತುಗಳನ್ನು ಕೇಳೋದಕ್ಕೂ ಕೂಡ ಇನ್ನು ಕೆಲವೇ ಕ್ಷಣ ಇದೆ. ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರಿಗೆ ಆದರದ ಸ್ವಾಗತ. ಹಾಗೆ ನಮ್ಮ ಪ್ರೋತ್ಸಾಹಕದಾಯಕರಲ್ಲಿ ಒಬ್ಬರಾಗಿರುವಂಥ ಮತ್ಸ್ಯೋದ್ಯಮಿಯಾಗಿರೋ ಶ್ರೀ ಸೂರಜ್ ರವರು ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸೂರಜ್ ರವರು, ಮತ್ಸ್ಯೋದ್ಯಮಿಗಳಾದ ಸೂರಜ್ ಅವರು ವೇದಿಕೆಯ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜನಾಬ್ ಎಸ್.ಎಂ. ಫಾರೂಕ್, ಎಸ್.ಎಂ. ಸಮೂಹ ಕಂಪನಿಯ ಆಡಳಿತ ನಿರ್ದೇಶಕರಾಗಿರುವ ಶ್ರೀಯುತ ಎಸ್.ಎಂ. ಫಾರೂಕ್ ರವರು ಓರ್ವ MBA ಪದವೀಧರರಾಗಿರುವರು. ಮಂಗಳೂರು ಬಂದರಿನಲ್ಲಿ ಓರ್ವ ಸರಳ ವ್ಯಕ್ತಿತ್ವದ ಸೌಮ್ಯ ಸ್ವಭಾವದ ಮತ್ಸ್ಯೋದ್ಯಮಿಯಾಗಿ ಗುರುತಿಸಿಕೊಂಡಿರುವ ಶ್ರೀಯುತರು ಮಂಗಳೂರು ಯಾಂತ್ರಿಕ ಮೀನುಗಾರ ಸಹಕಾರ ಸಂಘದ ಮಾರ್ಕೆಟಿಂಗ್ ವ್ಯವಹಾರದಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡುವ ಓರ್ವ ವ್ಯಾಪಾರಸ್ಥರು ಆಗಿರುವರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಟ್ರಸ್ಟಿಯಾಗಿ ಸೇವೆಗೈಯುತ್ತಿರುವ ಶ್ರೀಯುತರು ನಮ್ಮ ಸಂಸ್ಥೆಯ ಮುಖಾಂತರ ಮನೆ ನಿರ್ಮಾಣ, ಶಿಕ್ಷಣ ಶುಲ್ಕ, ಆಸ್ಪತ್ರೆ ವೆಚ್ಚಗಳನ್ನು ಭರಿಸುವಂಥ 10 ಹಲವು ಸಮಾಜಮುಖಿ ಕೆಲಸಗಳನ್ನು ಸತತ 30 ವರ್ಷಗಳಿಂದ ಮಾಡುತ್ತಾ ಬಂದಿದ್ದು ಓರ್ವ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವರು. ನಮ್ಮೆಲ್ಲರ ಆತ್ಮೀಯರು ಆಗಿರುವ ಶ್ರೀಯುತ ಎಸ್.ಎಂ. ಫಾರೂಕ್ ರವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಗೌರವಾನ್ವಿತರನ್ನ ಕಪಿಲ್ ಎಸ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಹೃದಯ ಶ್ರೀಮಂತಿಕೆಯ ಉದ್ಯಮಿಗಳಾದಂಥ ಶ್ರೀ ಎಸ್.ಎಂ. ಫಾರೂಕ್ ಅವರಿಗೆ ಈ ಸಮಾರಂಭಕ್ಕೆ ಆದರದ ಅಭಿಮಾನಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಶ್ರೀಯುತ ಸಿಂಧೂರಾಮ್ ಪುತ್ರನ್, ಕರ್ನಾಟಕ ಕರಾವಳಿ ಕಂಡ ಓರ್ವ ಅತ್ಯುತ್ತಮ ಯಶಸ್ವಿ ಮತ್ಸ್ಯೋದ್ಯಮಿಯಾಗಿ ಗುರುತಿಸಿಕೊಂಡಿರುವವರು ಶ್ರೀ ಸಿಂಧೂರಾಮ್ ಪುತ್ರನ್. ತಮ್ಮ ವ್ಯಾಪಾರ ವಹಿವಾಟನ್ನು ರಾಜ್ಯವಲ್ಲದೆ ದೇಶ ವಿದೇಶಗಳಲ್ಲಿ ನಿರ್ವಹಿಸುತ್ತಾ ಅದರಲ್ಲಿ ಯಶಸ್ಸು ಕಂಡಿರುವ ಶ್ರೀಯುತರು ಸದಾ ಹಸನ್ಮುಖಿಯಾಗಿದ್ದು ಎಲ್ಲರೊಂದಿಗೆ ಮಧುರ ಬಾಂಧವ್ಯವನ್ನು ಹೊಂದಿರುವರು. ಒಬ್ಬ ಉತ್ತಮ ಕ್ರಿಕೆಟ್ ಆಟಗಾರರಾಗಿರುವ ಸಿಂಧೂರಾಮ್ ರವರು ನಮ್ಮೆಲ್ಲರ ಆತ್ಮೀಯ ಗೆಳೆಯರಾಗಿದ್ದು ನಮ್ಮ ಸಂಸ್ಥೆಯ ಎಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಪ್ರಾಯೋಜಕರಲ್ಲಿ ಓರ್ವರಾಗಿರುತ್ತಾರೆ. ನಮ್ಮ ಮೇಲಿನ ಪ್ರೀತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ದೆಹಲಿಯಿಂದ ನೇರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಸಿಂಧೂರಾಮ್ ಪುತ್ರನವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ಮಹೇಶ್ ಸಾಲ್ಯಾನ್, ಕ್ರೀಡಾ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನು ಕೋರಬೇಕು. ಶ್ರೀ ಸಿಂಧೂರಾಮ್ ಎ ಪುತ್ರನ್, ಮಾರುತಿ ಜನಸೇವಾ ಸಂಘದ ಬೆನ್ನೆಲುಬಾಗಿ ಸಹಕಾರವನ್ನು ನೀಡ್ತಾ ಬಂದಿರುವಂಥವರಿಗೆ ಪ್ರೀತಿಯ ಸ್ವಾಗತ. ಶ್ರೀಯುತ ವರದರಾಜ್ ಬಂಗೇರ, ನಮ್ಮ ಸಂಸ್ಥೆಯ ಪ್ರಸ್ತುತ ಗೌರವಾಧ್ಯಕ್ಷರಾಗಿರುವ ಶ್ರೀ ವರದರಾಜ್ ಬಂಗೇರವರಿಗೆ 2022, 23, 24ನೇ ಇಸವಿ ತನ್ನ ಜೀವನದ ಶ್ರೇಷ್ಠ ಹಾಗೂ ಅದೃಷ್ಟದ ವರ್ಷಗಳಲ್ಲಿ ಒಂದಾಗಿದೆ ಎಂದರೂ ತಪ್ಪಾಗಲಾರದು. 2022ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಜರುಗಿದ ಪ್ರತಿಷ್ಠೆಯ ಮಾರುತಿ ಟ್ರೋಫಿ ರಾಷ್ಟ್ರಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ತನ್ನ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿಸಿದ ಕೀರ್ತಿ 2023ರಂದು ನಮ್ಮ ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ಕೆ ಸಂದ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕದ ಘನ ಸರ್ಕಾರದಿಂದ ಪಡೆದುಕೊಂಡು ಪುಣ್ಯಶಾಲಿ ಅಧ್ಯಕ್ಷ. ಪ್ರಸ್ತುತ 2024 ಕರ್ನಾಟಕ ಕರಾವಳಿಯ ಪ್ರತಿಷ್ಠಿತ ಸಹಕಾರಿ ಸಂಘಗಳಲ್ಲಿ ಒಂದಾದ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘವು ದಿವಂಗತ ಲೋಕನಾಥ್ ಬೋಳಾರ್, ಶ್ರೀ ಕಾಶಿನಾಥ್ ಕರ್ಕೇರ, ಶ್ರೀ ಉಮೇಶ್ ಕರ್ಕಾರರಂಥ ಹಿರಿಯರು ನೇಪಥ್ಯಕ್ಕೆ ಸರಿದ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ ಓರ್ವ ಯುವ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಸ್ಥೆಯ ಮಹತ್ತರವಾದ ಜವಾಬ್ದಾರಿಯನ್ನು ತನ್ನ ಹೆಗಲಿಗೇರಿಸಿದ ನಮ್ಮ ಸಂಸ್ಥೆಯ ಹೆಮ್ಮೆಯ ಸದಸ್ಯ. ಅಲ್ಲದೆ ತಾನು ಅಧಿಕಾರ ವಹಿಸಿದ ಒಂದೇ ತಿಂಗಳಲ್ಲಿ ತಮ್ಮ ಸಂಸ್ಥೆಯ ನೂತನ ಕಟ್ಟಡಕ್ಕೆ CSR ಫಂಡಿನಿಂದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯಿಂದ 1 ಕೋಟಿ ರೂಪಾಯಿಗಳ ಅನುದಾನವನ್ನು ತನ್ನ ಹಿರಿಯ ನಿರ್ದೇಶಕರುಗಳ ಮಾರ್ಗದರ್ಶನ, ಸಹ ನಿರ್ದೇಶಕರುಗಳ ಪ್ರೋತ್ಸಾಹ ಸಹಕಾರದಿಂದ ಗಿಟ್ಟಿಸಿಕೊಂಡು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವರು.
ತಮ್ಮ ನೇರ ನಡೆನುಡಿ, ಕಾರ್ಯದಕ್ಷತೆ, ನಿಸ್ವಾರ್ಥತೆ ಹಾಗೂ ಪ್ರಾಮಾಣಿಕ ಸೇವೆಯಿಂದ ಮುಂದಿನ 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಡೆಸುವಂತಾಗಲಿ, ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಶ್ರೀ ವರದರಾಜ್ ಬಂಗೇರವರನ್ನು ಅಭಿನಂದನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ವರದರಾಜ್ ಬಂಗೇರ ಅವರಿಗೆ ಪವನ್ ಬಂಗೇರ ಜೊತೆ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಸ್ವಾಗತವನ್ನ ಕೋರಬೇಕು. ಹಾಗೆ ಈಗಾಗಲೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ಸಿ ಬಾಲಕೃಷ್ಣ HN ವೃತ್ತ ನಿರೀಕ್ಷಕರು ಉಳ್ಳಾಲ ಪೊಲೀಸ್ ಠಾಣೆ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನ ಆದರದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸಿ ಬಾಲಕೃಷ್ಣ ಉಳ್ಳಾಲದಂಥ ಸೂಕ್ಷ್ಮ ಪ್ರದೇಶದಲ್ಲಿ ತನ್ನ ದಕ್ಷ ಆಡಳಿತದಿಂದ ಹೆಸರು ಗಳಿಸಿರುವವರು ಉಳ್ಳಾಲ ಠಾಣಾಧಿಕಾರಿ ಶ್ರೀ ಬಾಲಕೃಷ್ಣ ಸರ್ ಅವರು. ತಾನು ಅಧಿಕಾರ ವಹಿಸಿದ ಕೂಡಲೇ ಉಳ್ಳಾಲ ವೀರರಾಣಿ ಅಬ್ಬಕ್ಕ ದೇವಿಯ ಚರಿತ್ರೆಯನ್ನು ಓದಿ ತಿಳಿದು ಅದರಲ್ಲಿನ ಮೊಗವೀರರ ಧೈರ್ಯ, ಶೌರ್ಯ, ಪರಾಕ್ರಮ ಹಾಗೂ ತ್ಯಾಗವನ್ನು ತಿಳಿದು ತುಂಬ ಸಂತೋಷಪಟ್ಟಿರುವರು. ನಮ್ಮ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತ ಕೂಡಲೇ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಿರುವವರಲ್ಲಿ ಶ್ರೀಯುತ ಬಾಲಕೃಷ್ಣ ಸರ್ ಅವರು ಓರ್ವರು. ಯುವಕರಲ್ಲಿನ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಶ್ಲಾಘಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ಭರವಸೆಯನ್ನು ನೀಡಿರುವ ಶ್ರೀಯುತರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಸುಧೀರ್ ವಿ ಅಮೀನ್ ಪ್ರಧಾನ ಸಂಚಾಲಕರು ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಾಂತಿ, ಸೌಹಾರ್ದತೆಯ, ಅಪರಾಧ ಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪ ಶಕ್ತಿಯಾಗಿ ಸ್ಪಂದಿಸ್ತಾ ಇರುವಂತಹ ಶ್ರೀ ಸಿ ಬಾಲಕೃಷ್ಣ HN ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶಿಫಾರಸಿನ ವಿಟಮಿನ್ ಬಿ ನ್ಯೂರೋಬಿಯಾನ್ ಫೋರ್ಟ್. ಮತ್ತೋರ್ವ ಮುಖ್ಯ ಅತಿಥಿ ಸೂರಜ್ ಮ್ಯಾಂಗ್ಳೂರ್. ತಮ್ಮ ಮತ್ಸ್ಯೋದ್ಯಮಿ ವ್ಯವಹಾರದಲ್ಲಿ ಉತ್ತಮ ಒಂದು ಛಾಪನ್ನು ಮೂಡಿಸಿದಂಥ ಯುವ ಮತ್ಸ್ಯೋದ್ಯಮಿ, ನಮಗೆ ಎಲ್ಲ ರೀತಿಯಿಂದಲೂ ಸಹಾಯ ಸಹಕಾರವನ್ನು, ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಿರುವ ಸೂರಜ್ ಮಂಗಳೂರು ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಗೌರವಾನ್ವಿತರನ್ನ ಶ್ರೀ ಪುನೀತ್ ಬಂಗೇರ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀ ಸೂರಜ್ ಅವರಿಗೆ ಗೌರವದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಎಂದರೆ ನಾವು ಕೆಲವು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಆದರೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಮ್ಮದೇ ಸಂಸ್ಥೆಯ ಅಧ್ಯಕ್ಷರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದು ಇದು ಪ್ರಥಮ ಬಾರಿ ಎಂದು ತಮ್ಮ ಮುಂದೆ ತಿಳಿಸಲು ಸಂತೋಷ ಪಡುತ್ತೇವೆ. ಸಂದೀಪ್ ಪುತ್ರನ್ ನಮ್ಮ ಸಂಸ್ಥೆಯ ಮುಂದಿನ 40ನೇ ವರ್ಷದ ಕಾರ್ಯಯೋಜನೆಗೆ ಓರ್ವ ದಕ್ಷ ಸಂಘಟಕ, ಸೌಮ್ಯ ಸಜ್ಜನಿಕೆಯ ಅಧ್ಯಕ್ಷರ ಅವಶ್ಯಕತೆಯನ್ನು ಮನಗಂಡು ನಮ್ಮ ಸಂಸ್ಥೆಗೆ ನೂತನವಾದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶ್ರೀ ಸಂದೀಪ್ ಪುತ್ರನ್. ಓರ್ವ ಮತ್ಸ್ಯೋದ್ಯಮಿಯಾಗಿರುವ ಶ್ರೀಯುತರು ಪ್ರಸ್ತುತ ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರಾಗಿದ್ದು ತಮ್ಮ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆಗೆ ಸಾಕ್ಷಿಯಾಗಿರುವರು. 2012ರಂದು ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ತನ್ನ ಅಧ್ಯಕ್ಷತೆಯನ್ನು ತಾನು ಕಲಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾದ ಸುಸಜ್ಜಿತ ಶಾಲಾ ಕಟ್ಟಡವನ್ನು, ಅಂದರೆ ತಾವೀಗ ಆಸೀನರಾಗಿರುವ ಈ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುವುದಲ್ಲದೆ ಅದರೊಂದಿಗೆ ಸರ್ವಧರ್ಮದ ಜನರ ಒಗ್ಗೂಡುವಿಕೆಯಿಂದ ಸಾಮರಸ್ಯ ಸಾರುವ ಉಳ್ಳಾಲ ಬೀಚ್ ಉತ್ಸವವನ್ನು ಯಶಸ್ವಿಯಾಗಿ ಜರುಗಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವರು. ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಸಂದೀಪ್ ಪುತ್ರನ್ರವರನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ಅನಿಲ್ ಚರಣ್ ಕೋಶಾಧಿಕಾರಿಗಳು ಮಾರುತಿ ಜನಸೇವಾ ಸಂಘ ವೇದಿಕೆಗೆ ಬಂದು ಸ್ವಾಗತಿಸಬೇಕು. ಮಾರುತಿ ಜನಸೇವಾ ಸಂಘದ ನೂತನ ಸಾರಥಿಯಾಗಿ 40ರ ಸಂಭ್ರಮದಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡುವ ಸಂಕಲ್ಪದೊಂದಿಗೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಸಂದೀಪ್ ಪುತ್ರನ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಮಾಜದಲ್ಲಿ ಹಲವಾರು, ಅಂದರೆ
ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂಥ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿದಂಥ ಎಲ್ಲ ಸನ್ಮಾನಿತರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿರುವಂಥ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ ನಮ್ಮ ಹಿರಿಯರು, ಪೂಜ್ಯರು, ಮಾರ್ಗದರ್ಶಕರಾದಂಥ ಅರ್ಚಕರು, ಮಧ್ಯಸ್ಥರು, ಗುರಿಕಾರ ವೃಂದದವರು, ದೈವ ನರ್ತಕರು, ಹಾಗೆ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಬಂದಿರುವಂಥ ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ನಾವು ಸ್ವಾಗತವನ್ನು ಮಾಡುತ್ತಿದ್ದೇವೆ. ಹಾಗೆಯೇ ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದದ್ದು. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ವಿದ್ಯಾರ್ಥಿಗಳ ಬಾಳಿಗೆ ಭವ್ಯ ಬೆಳಕು ನೀಡಿದ ಪುರುಗಳಿಂದ ವಿದ್ಯಾರ್ಜನೆಯನ್ನು ಪಡೆದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹೊಸಕುರಲ್, ಸಂದೀಪ್ ಕರ್ಕೇರ, ನಮ್ಮ ಕುಡ್ಲ, ಪ್ರಜಾವಾಣಿ, ಚಾನಲ್ 9, ಯೂಟ್ಯೂಬ್ ಚಾನಲ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೋಷಕರಿಗೂ, ನಮ್ಮೆಲ್ಲ ಮಿತ್ರ ಸಂಸ್ಥೆಗಳ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ, ನಮ್ಮ ಬಂಧು ಮಿತ್ರರಿಗೆ, ಹಿತೈಷಿಗಳಿಗೆ ಸ್ವಾಗತವನ್ನು ನೀಡುತ್ತಾ ನನ್ನ ಸ್ವಾಗತದ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೆ. ಎಲ್ಲರನ್ನ ಕೋರಿಕೊಳ್ತಾ ನೇರವಾಗಿ ನಾವು ಉದ್ಘಾಟನಾ ಸಮಾರಂಭದತ್ತ ಬರ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಈ ಅರ್ಥಪೂರ್ಣವಾದ ಮಾನವೀಯತೆ ತುಂಬಿದಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳಾದ ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೆಂಗ್ರೆ ಹಾಗೂ ಎಲ್ಲ ಗಣ್ಯರು ಮುಖವಾಗಿ ಬೆಳಗುವ ಜ್ಞಾನ ಜ್ಯೋತಿ ಎಲ್ಲರ ಬದುಕನ್ನ ಬೆಳಗಲಿ, ಎಲ್ಲರ ಮನೆಗಳಲ್ಲಿ ಸಂತಸ ತುಂಬಿ ಹರಿಯಲಿ, ನೋವು ಅಳಿಯಲಿ, ಗೆಲುವಿನ ಬೆಳಕು ಸದಾ ಬೆಳಗಲಿ ಅನ್ನೋ ಸದಾಶಯದೊಂದಿಗೆ 39 ವರ್ಷಗಳ ಸಾರ್ಥಕ ಸೇವೆಯ ಪರಂಪರೆಯಲ್ಲಿ ಬೆಳಗುತ್ತಿರುವ ಮಾರುತಿ ಜನಸೇವಾ ಸಂಘದ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ವೇದಿಕೆಯ ಸಮಸ್ತ ಗಣ್ಯರ ಅಮೃತ ಹಸ್ತಗಳಿಂದ ಮನವೆಂಬ ಮಂದಿರದಲ್ಲಿ ಒಳ್ಳೆಯತನದ ದೀಪ ಸದಾ ಬೆಳಗ್ತಾ ಇರಲಿ, ಸಮಾಜವನ್ನ ಬೆಳೆಸುವ, ಮುನ್ನಡೆಸುವ ಸಂಕಲ್ಪ ಶಕ್ತಿ ಸರ್ವರ ಬದುಕಿಗೆ ಈ ಜ್ಯೋತಿಯ ಪ್ರೇರಣೆಯ ಮೂಲಕ ಸಿಗಲಿ ಅನ್ನುವ ಆಶಯದೊಂದಿಗೆ ದೀಪವನ್ನು ಪ್ರಜ್ವಲಿಸಿದ ಎಲ್ಲ ಅತಿಥಿ ಗಣ್ಯರಿಗೆ, ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕೃತ ಸಾಧಕರೇ, ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರೇ, ನೆರೆದಿರುವ ಸಜ್ಜನ ಬಂಧುಗಳೇ, ನಮ್ಮ ಸಂಸ್ಥೆಯ ಸಾಮಾಜಿಕ ಸೇವಾ ಕಾರ್ಯದ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ಸಂತೋಷ ಪಡುತ್ತೇನೆ. 38 ವರ್ಷಗಳ ಇತಿಹಾಸವಿರುವ ನಮ್ಮ ಸಂಸ್ಥೆಯು 1985ರಿಂದ 2000 ಇಸವಿವರೆಗೆ ಕ್ರಿಕೆಟ್ ಆಟದಲ್ಲಿ ಯಾವುದೇ ತರಬೇತಿದಾರರ ತರಬೇತಿಯನ್ನು ಪಡೆಯದೆ ತನ್ನ ಸಾಮರ್ಥ್ಯದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದು ಅದರಲ್ಲಿ ದೊರಕಿದ ನಗದು ಬಹುಮಾನದ ಮೊತ್ತವು ಸಮಾಜ ಸೇವಾ ಕಾರ್ಯಕ್ಕೆ ಮುನ್ನಡಿ ಬರೆಯಿತು. ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ದೃಷ್ಟಿಯಿಂದ ಮಾರುತಿ ಜನಸೇವಾ ಸಂಘ ಎಂದು ಮರುನಾಮಕರಣಗೊಂಡಿರುವುದು ಸರ್ವವಿದಿತ. 5,000 ರೂಪಾಯಿಯಿಂದ ಪ್ರಾರಂಭಗೊಂಡ ನಮ್ಮ ಈ ಸಮಾಜ ಸೇವಾ ಕಾರ್ಯವು 1.5 ಕೋಟಿ ರೂಪಾಯಿ ತನಕ ಸಮಾಜ ಸೇವೆಗೆ ವಿಸ್ತರಣೆಗೊಂಡಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಸಂಸ್ಥೆಯ ಗೌರವದ ಅಭಿಮಾನದ ಕೊಡುಗೆಗಳು ಹಾಗೂ ಕಾರ್ಯಚಟುವಟಿಕೆಗಳು
ನಮ್ಮ ಸಂಸ್ಥೆಯು 25 ವರ್ಷಗಳನ್ನು ಪೂರ್ತಿಗೊಳಿಸಿದ ಸವಿನೆನಪಿಗಾಗಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಕಟ್ಟಡದ ಕೊಡುಗೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕ ಮಂಡಲವು ಬೃಹತ್ ಮೊತ್ತದ ಶಾಲಾ ಕಟ್ಟಡವನ್ನು ಕೊಡುಗೆ ನೀಡಿರುವ ಹೆಮ್ಮೆ. ಪ್ರಪ್ರಥಮ ಬಾರಿಗೆ ಹುಳ್ಳಾಲದಲ್ಲಿ ಸರ್ವ ಧರ್ಮದವರನ್ನು ಒಗ್ಗೂಡಿಸಿ ಬೀಚ್ ಉತ್ಸವವನ್ನು ಹುಳ್ಳಾಲದ ಹಬ್ಬವನ್ನಾಗಿ ಆಚರಿಸಿ ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಾಕ್ಷಿ. ಕೊರೋನಾ ಸಂದರ್ಭದಲ್ಲಿ ಸ್ಥಳೀಯ ಸುಮಾರು 625 ಕುಟುಂಬಗಳಿಗೆ 6 ಲಕ್ಷ ರುಗಳ ದಿನಸಿ ಕಿಟ್ ವಿತರಿಸುವ ಮೂಲಕ ಮಾನವೀಯ ಅನುಕಂಪದ ಧನ್ಯತೆ. ಕಡಲು ಕೊರೆತದಿಂದ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಮನೆ ದುರಸ್ತಿಗಾಗಿ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ರೂಪಾಯಿಗಳ ಧನ ಸಹಾಯದ ತೃಪ್ತಿ. ಉಳ್ಳಾಲ ರುದ್ರಭೂಮಿಯಲ್ಲಿ ನೆರಳಿನ ವ್ಯವಸ್ಥೆಗೆ ಶಾಶ್ವತ ತಂಗುದಾಣ. ಕಳೆದ ಹಲವಾರು ವರ್ಷಗಳಲ್ಲಿ ಸುಮಾರು 1,500ಕ್ಕೂ ಮಿಕ್ಕಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರ, 300ಕ್ಕಿಂತಲೂ ಅಧಿಕ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದ ಸೇವೆಯನ್ನು ಪರಿಗಣಿಸಿ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀ ಸುಭಾಷ್ ಪೂಜಾರಿಯವರ ಮನೆ ನಿರ್ಮಾಣಕ್ಕೆ ಸಂಸ್ಥೆಯ ಸದಸ್ಯರು ಹಾಗೂ ಸಂಸ್ಥೆಯ ವತಿಯಿಂದ ಸುಮಾರು 1.5 ಲಕ್ಷ ರೂಪಾಯಿ ನೀಡಿ ಧನ್ಯರಾಗಿರುವೆವು. ಧಾರ್ಮಿಕ ಸೇವೆಗಾಗಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 20 ಲಕ್ಷದ ಧನ ಸಹಾಯ ಹಾಗೂ ಒಂದು ವಿಶ್ರಾಂತಿ ಕೊಠಡಿಗಾಗಿ ನಮ್ಮ ಸಂಸ್ಥೆಯಿಂದ 10 ಲಕ್ಷ ರುಗಳ ಕೊಡುಗೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸ್ವರ್ಣಬಿಂಬ ಮತ್ತು ಜೀರ್ಣೋದ್ಧಾರಕ್ಕೆ ಸುಮಾರು 8 ಲಕ್ಷದ ದೇಣಿಗೆ. 2023ರಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಮೊಗವೀರ ಪ್ರೀಮಿಯರ್ ಲೀಗ್ ಮತ್ತು ರಾಷ್ಟ್ರ ಮಟ್ಟದ ಮಾರುತಿ ಟ್ರೋಫಿ 2023ರನ್ನು ಏಕಕಾಲದಲ್ಲಿ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಆಯೋಜಿಸಿ ಟೆನ್ನಿಸ್ ಬಾಲ್ ಹಾಗೂ ರಾಜ್ಯ ಕ್ರಿಕೆಟ್ ಸಂಸ್ಥೆಗಳಿಂದ ಮತ್ತು ಸಾರ್ವಜನಿಕರಿಂದ ಪ್ರಶಂಸೆಯ ಮಹಾಪೂರ. ರಕ್ತದಾನ. ಯಾವುದೇ ರೋಗಿಯು ತುರ್ತು ವೈದ್ಯಕೀಯ ಚಿಕಿತ್ಸೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ರಕ್ತದಾನವನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. 2023 ಮತ್ತು 24ನೇ ಸಾಲಿನ ನಮ್ಮ ಸಾಮಾಜಿಕ ಸೇವೆ ವೈದ್ಯಕೀಯ ನೆರವು. ನಮ್ಮ ಸಂಸ್ಥೆಯು ಕ್ಯಾನ್ಸರ್ ಪೀಡಿತ, ಹೃದಯ ಸಂಬಂಧಿ, ಡಯಾಲಿಸಿಸ್, ಕಿಮೋಥೆರಪಿ, ಕಿಡ್ನಿ ವೈಫಲ್ಯ ಮುಂತಾದ ಕಾಯಿಲೆಗೆ ತುತ್ತಾದವರಿಗೆ ಅವರ ಮನವಿಗೆ ಅನುಗುಣವಾಗಿ ಈ ಸಾಲಿನಲ್ಲಿ ಸುಮಾರು 2 ಲಕ್ಷ ರುಗಳನ್ನು ನೀಡಿರುತ್ತೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಶ್ರೀ ಕಿಶೋರ್ ಕೋಟ್ಯನ್ ಹಾಗೂ ಶ್ರೀಮತಿ ದಮರವರ ಸುಪುತ್ರಿ ಬೇಬಿ ಪ್ರಾಪ್ತಿ ಎಂಬ ಮಗುವಿಗೆ ಕಳೆದ 4 ವರ್ಷಗಳಿಂದ ಅವಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ವರ್ಷಂಪ್ರತಿ ತಲಾ 40,000 ರೂಪಾಯಿಯನ್ನು ಭರಿಸುತ್ತಾ ಆ ದುಃಖ ತೃಪ್ತ ಬಡ ಕುಟುಂಬಕ್ಕೆ ಆಸರೆಯಾಗಿರುವ ಅಭಿಮಾನ ನಮಗಿದೆ. ಧಾರ್ಮಿಕ ನೆರವು. ಉಳ್ಳಾಲ್ತಿ ಧರ್ಮಾರಸರ ಕ್ಷೇತ್ರಕ್ಕೆ 2 ಲಕ್ಷ ರೂಪಾಯಿ, ಉರುವ ಮಾರಿಯಮ್ಮ ದೇವಸ್ಥಾನಕ್ಕೆ 1 ಲಕ್ಷ, ಕೋಡಿಕಲ್ ಶ್ರೀರಾಮ ಭಜನಾ ಮಂದಿರಕ್ಕೆ ತಲಾ 1 ಲಕ್ಷ, ಉಳ್ಳಾಲ ಸಾರ್ವಜನಿಕ ಶಾರದಾ ಉತ್ಸವ ಸಮಿತಿಯ ಉಳ್ಳಾಲ ವಿದ್ಯಾಗಣಪತಿ ಉತ್ಸವ, ವ್ಯಾಯಾಮ ಶಾಲೆ, ಭಜನಾ ಮಂದಿರ ಹೀಗೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಈ ವರ್ಷ 14 ಲಕ್ಷ ದೇಣಿಗೆ ನೀಡಿದ್ದೇವೆ. ಕ್ರೀಡಾ ಕ್ಷೇತ್ರ. ಜಿಲ್ಲಾ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ಪ್ರಯಾಣದ ವೆಚ್ಚ ಅವರ ಮನವಿಗೆ ಅನುಗುಣವಾಗಿ ಹಾಗೂ ಸ್ಥಳೀಯ ಕ್ರಿಕೆಟ್ ಪಂದ್ಯಾಟ, ಟೂರ್ನಮೆಂಟ್, ಶಾಲಾ ಕ್ರೀಡಾಕೂಟಗಳಿಗೆ ಸಂಸ್ಥೆಯ ವತಿಯಿಂದ ಈ ವರ್ಷ 80,000 ರೂಪಾಯಿಯನ್ನು ನೀಡಿದ್ದೇವೆ. ಶೈಕ್ಷಣಿಕ ನೆರವು. ಉಳ್ಳಾಲ ವಲಯದ ಸುಮಾರು 800 ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಪ್ರತಿ ವರ್ಷ ಮೊಗವೀರ ಶಾಲೆ ವಿದ್ಯಾರ್ಥಿಯವರಿಗೆ ಪುಸ್ತಕ ವಿತರಣೆ. ಕಳೆದ 15 ವರ್ಷಗಳಿಂದ ಜರುಗಿಸಿರುವ ವಿದ್ಯಾರ್ಥಿ ವೇತನ ಈ ಕಾರ್ಯಕ್ರಮಕ್ಕೆ ಸುಮಾರು 8 ರಿಂದ 10 ಲಕ್ಷ ವೆಚ್ಚವನ್ನು ನಮ್ಮ ಸಂಸ್ಥೆಯ ಸದಸ್ಯರಿಂದ ಆರ್ಥಿಕ ಸಹಾಯದ ಹಸ್ತ. 2023-24ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಧಾರ್ಮಿಕ, ವೈದ್ಯಕೀಯ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರ ಮತ್ತು ಸಮಾಜ ಸೇವೆಗೆ ಒಟ್ಟು 20 ಲಕ್ಷ ರೂಪಾಯಿಯನ್ನು ನೀಡಿದ್ದೇವೆ. ಕಳೆದ 38 ವರ್ಷಗಳಿಂದ ನಮ್ಮ ಸಂಸ್ಥೆಯು ಒಟ್ಟು 3 ಕೋಟಿಯಿಂದ 4 ಕೋಟಿಗಳಷ್ಟು ಸಮಾಜ ಸೇವೆಗಾಗಿ ವ್ಯಯಿಸಿದ್ದ ಹೆಮ್ಮೆ, ಆತ್ಮಗೌರವ, ಸಂತೃಪ್ತಿ ನಮಗೆಲ್ಲರಿಗೂ ಇದೆ. ನಮ್ಮ ಸಂಸ್ಥೆ ವರ್ಷಂಪ್ರತಿ ಲೆಕ್ಕ ತಕ್ತೆಯನ್ನು ಲೆಕ್ಕ ಪರಿಶೋಧನೆ ಮಾಡಿ ಸರಕಾರದ ಆದಾಯ ಇಲಾಖೆಗೆ ಆದಾಯ ತೆರಿಗೆ ಪಾವತಿಸುವ ಹಾಗೂ ಸರಕಾರದಿಂದ ವರ್ಷಂಪ್ರತಿ ನೋಂದಾಯಿಸಲ್ಪಟ್ಟ ಸಂಸ್ಥೆ ಎಂಬ ವಿಚಾರವನ್ನು ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತೇನೆ. ಆದಾಯ ತೆರಿಗೆಯ ಇಲಾಖೆ 8G ರಿಯಾಯಿತಿ ಸೌಲಭ್ಯವನ್ನು ಪಡೆದಿರುವಂತಹ ಸಂಸ್ಥೆಗಳಲ್ಲಿ ಒಂದು ಎಂಬ ಅಭಿಮಾನ ನಮಗಿದೆ. ನಮ್ಮ ಸಂಸ್ಥೆಯ ಸದಸ್ಯರು ಮತ್ಸ್ಯೋದ್ಯಮದಲ್ಲಿ ತೊಡಗಿಸಿಕೊಂಡು ಅದರಲ್ಲೂ 5 ಸದಸ್ಯರು ಇಂದಿಗೂ ಪ್ರಸ್ತುತ ಮಂಗಳೂರಿನ ಬಂದರ್ನ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಾದ ಮಂಗಳೂರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮತ್ತು ಮಂಗಳೂರು ಟ್ರಾಲ್ ಬೋಟ್ ಸಹಕಾರಿ ಸಂಘದ ನಿರ್ದೇಶಕರಾಗಿ
ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಸದಸ್ಯರ ನಿಸ್ವಾರ್ಥ ಪ್ರಾಮಾಣಿಕತೆಗೆ ಸಂದ ಗೌರವ ಅಂತ ತಿಳಿಸಲು ತಮ್ಮ ಮುಂದೆ ಸಂತೋಷ ಪಡುತ್ತೇನೆ. ಇಂತಹ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಗುರುತಿಸಿದ ಜಿಲ್ಲಾಡಳಿತ 2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 2023ರ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನಕ್ಕೆ ಸಿಕ್ಕ ಫಲ. ಇದರೊಂದಿಗೆ ಈ ವರ್ಷ ಉಳ್ಳಾಲ ಸಾರ್ವಜನಿಕ ಶಾರದೋತ್ಸವ ಸಮಿತಿಯಿಂದ ಜರುಗುತ್ತಿರುವ ವರ್ಷಂ ಪ್ರತಿ ಕೊಡಲ್ಪಡುವ ದಿವಂಗತ ದಯಾನಂದ ನಾಯಕ ದತ್ತಿ ಪ್ರಶಸ್ತಿಗೆ ನಮ್ಮ ಸಂಸ್ಥೆಯು ಭಾಜನರಾಗಿರುವುದು ನಮ್ಮ ಸಮಾಜ ಸೇವಾ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿವೆ ಎಂಬ ಉತ್ಸಾಹ. ಮುಂದಿನ ಯೋಜನೆ 2025ರಲ್ಲಿ ನಮ್ಮ ಸಂಸ್ಥೆಯು 40 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಲ್ಪಡುತ್ತಿರುವ ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯು ಬೃಹತ್ ಯೋಜನೆಗಳನ್ನು ಹಮ್ಮಿಕೊಂಡಿವೆ. ಇದರ ಅಂಗವಾಗಿ ಮಂಗಳೂರು ಮಣ್ಣಗುಡ್ಡೆಯಲ್ಲಿರುವ ವಿಶೇಷ ಚೇತನ ಮಕ್ಕಳ ಶ್ರೇಯ ಅಭಿವೃದ್ಧಿಗಾಗಿ ವೀಲ್ ಚೇರ್ಸ್, ಥೆರಪಿ ಬೆಡ್, ಪ್ಯಾಂಪರ್ಸ್ ಸಲಕರಣೆಗಳನ್ನು ಸುಮಾರು 35,000 ವೆಚ್ಚದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಹಸ್ತಾಂತರಿಸಲಿದ್ದೇವೆ. ಅಲ್ಲದೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಶವ ಶುದ್ಧೀಕರಣದ ಸಂದರ್ಭದಲ್ಲಿ ಅನುಭವಿಸುತ್ತಿರುವ ಅಡಚಣೆಗಳನ್ನು ಗಮನಿಸಿ ಅದಕ್ಕೆ ಬೇಕಾಗುವ ಸುರಕ್ಷಾ ಪರದೆ ಮತ್ತು ಶವಸ್ನಾನದ ಪೆಟ್ಟಿಗೆಯನ್ನು ಸುಮಾರು 60,000 ವೆಚ್ಚದಲ್ಲಿ ನಮ್ಮ ಮಾತೃ ಸಂಸ್ಥೆಯಾದ ಮೊಗವೀರ ಸಂಘದ ಅಧ್ಯಕ್ಷರು, ಮಧ್ಯಸ್ಥರು, ಆಡಳಿತ ಮುಖ್ಯಸ್ಥರು, ಗುರಿಕಾರರು ಹಾಗೂ ಆಡಳಿತ ಸಮಿತಿ ಸದಸ್ಯರ ಸಮಕ್ಷಮದಲ್ಲಿ ನೀಡಿ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿರುತ್ತೇವೆ. ಇದರೊಂದಿಗೆ ಹಲವಾರು ಸಮಾಜ ಸೇವಾ ಯೋಜನೆಗಳೊಂದಿಗೆ 2025ರ ನವೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸುವ ಮೂಲಕ ಸಂಪನ್ನಗೊಳಿಸುವ ಇರಾದೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಮನುಷ್ಯ ಸ್ವಭಾವತಃ ಸಂಘಜೀವಿ. ಪರಸ್ಪರ ಅವಲಂಬನೆ, ವಿಶ್ವಾಸ, ಸಹಕಾರ ಮತ್ತು ವ್ಯಕ್ತಿ ಗೌರವ, ಪರೋಪಕಾರ, ಸಹನೆ, ಪ್ರಾಮಾಣಿಕತೆ, ಅಹಿಂಸೆ, ಸರಳ ಸಜ್ಜನಿಕೆ ಮುಂತಾದ ಗುಣಗಳು ಮನುಷ್ಯನನ್ನು ಬೆಸೆಯುವ ರತ್ನಪಾಕಗಳು. ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಎಂಬ ಮಾತಿನಲ್ಲಿ ನಂಬಿಕೆ ಬಂದರೆ ಹೊಸ ಪ್ರಪಂಚವನ್ನು ಸೃಷ್ಟಿಸಬಹುದು. ಮಾರುತಿ ಯುವಕ ಮಂಡಲದ ಯುವಕರು ಚಿಕ್ಕ ಚಿಕ್ಕ ಹಣತೆಗಳನ್ನು ಹಚ್ಚುವ ಕಾಯಕದಲ್ಲಿ ತೊಡಗಿರುವುದು ಸತ್ಯ. ಆದರೆ ನಾವು ಪ್ರಜ್ವಲಿಸಿ ಬೆಳಗುವ ದಾರಿದೀಪಗಳಲ್ಲ ಎಂಬ ವಾಸ್ತವ ಸತ್ಯವನ್ನು ಅರಿತಿದ್ದೇವೆ. ಮಾರುತಿ ಯುವಕ ಮಂಡಲದ ಹೊತ್ತಿಸಿದ ಒಂದು ಹಣತೆಯು ಕತ್ತಲೆಯ ಮನೆಯೊಂದರಲ್ಲಿ ಕಿರು ಬೆಳಕನ್ನು ನೀಡಿದರೂ ನಾವು ಧನ್ಯರು. ದೇಶ ನಮಗೇನು ಕೊಟ್ಟಿದೆ ಎಂಬುದಕ್ಕಿಂತ ನಾವು ದೇಶಕ್ಕಾಗಿ ಏನು ನೀಡಿದ್ದೇನೆ ಎಂಬ ಚಿಂತನೆಯಲ್ಲಿ ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಸಶಕ್ತ ಯುವ ಸಮುದಾಯವನ್ನು ಸದ್ಬಳಕೆ ಮಾಡುವುದೇ ನಮ್ಮ ಬಹುಮುಖ್ಯ ಧ್ಯೇಯ. ವೈವಿಧ್ಯಮಯ ಜೀವನದ ಪ್ರಕಾಶವನ್ನು ಸಮಾಜದ ಏಳಿಗೆಗಾಗಿ ಮುಡಿಪಾಗಿಸುವ ನಿರ್ಧಾರವನ್ನು ಮಾಡುತ್ತಾ ಪ್ರಯಾಣಿಸುವ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಹಾಗೂ ಆಶೀರ್ವಾದ ಶ್ರೀ ರಕ್ಷೆಯಾಗಿ ಕಾಪಾಡಲಿ ಎಂಬ ಆಶಯದೊಂದಿಗೆ ಈ ಪ್ರಾಸ್ತಾವಿಕ ಮಾತನ್ನು ಪೂರ್ಣಗೊಳಿಸುತ್ತೇನೆ. ವಂದನೆಗಳು. ತಮ್ಮ ಮುಂದಿಟ್ಟಂಥ ಕಪಿಲ್ ಎಸ್ ಬಂಗೇರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸತ್ಕಾರ್ಯ ನೆನಪಿನ ಮಾಧುರ್ಯವಾಗಿ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ಮಾರುತಿ ಜನಸೇವಾ ಸಂಘ ಅಂಥ ಕಾರ್ಯಕ್ರಮಗಳ ಒಂದು ಪರ್ವವನ್ನೇ ನಡೆಸ್ಕೊಂಡು ಬಂದಿದೆ. ಇವತ್ತಿನ ಈ ವೇದಿಕೆಯಲ್ಲಿ ಗೌರವ ಧನವನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಪರಶುರಾಮ ಸೃಷ್ಟಿಯ ಪುಣ್ಯದ ಈ ನಮ್ಮ ತುಳುನಾಡಿನ ಮಣ್ಣು ದೈವ ದೇವರುಗಳ ಆರಾಧನೆಯ ಪರಂಪರೆಯಲ್ಲಿ ಬೆಳಗಿ ಬಂದಿದೆ. ಸಾಹಸದ ಕೆಲಸ, ಕಡಲಲೆಗಳ ನಡುವೆ ವೃತ್ತಿಯನ್ನು ಕಟ್ಟಿಕೊಂಡಂಥ ಮೊಗವೀರ ಸಮಾಜ ಬಾಂಧವರ ಆರಾಧ್ಯ ದೇವಿಯಾಗಿರುವಂಥ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು, ಮಧ್ಯಸ್ಥರು, ಆಡಳಿತ ಮುಕ್ತೇಸರರು, ಗುರಿಕಾರ ವೃಂದದವರು ಮತ್ತು ದೈವ ನರ್ತಕರಿಗೆ ಗೌರವ ಧನವನ್ನು ಸಮರ್ಪಿಸುವ ಮೂಲಕ ಅವರ ಆಶೀರ್ವಾದವನ್ನು ಮೊದಲನೆಯದಾಗಿ ಪಡ್ಕೊಳ್ಳುವಂಥ ಒಂದು ಯೋಚನೆಯನ್ನು ಮಾಡಿದಂಥ ಸಂಘ ಇವತ್ತು ಆ ಎಲ್ಲ ಗೌರವಾನ್ವಿತರನ್ನು, ನಮ್ಮ ಹಿರಿಯರು, ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂಥ ಮಾರ್ಗದರ್ಶಕರನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದೆ. ಆ ಎಲ್ಲ ಪೂಜ್ಯರನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ಆಸನವನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಧ್ಯಸ್ಥರಾದ ಶ್ರೀ ಗಂಗಾಧರ ಸುವರ್ಣ ಅವರು, ಆಡಳಿತ ಮುಕ್ತೇಶ್ವರರಾದ ಶ್ರೀ ಸುರೇಂದ್ರ ಪುತ್ರನ್ ಗುರಿಕಾರರು, ಶ್ರೀ ದಯಾನಂದ ಚಂದನ್ ಗುರಿಕಾರರು, ಶ್ರೀ ಸುರೇಂದ್ರ ಕರ್ಕೇರ ಗುರಿಕಾರರು, ಶ್ರೀ ಜೀವನ್ ಪುತ್ರನ್ ಗುರಿಕಾರರು, ಶ್ರೀ ರಘುವೀರ್ ಸಾಲ್ಯಾನ್ ಗುರಿಕಾರರು, ಶ್ರೀ ವರುಣ್ ಬಂಗೇರ ಗುರಿಕಾರರು, ಶ್ರೀ ವಸಂತ್ ಅಮೀನ್ ಗುರಿಕಾರರು, ಶ್ರೀ ಸುನಾಕ್ಷ ಕೋಚಿಯಾನ್ ಗುರಿಕಾರರು, ಈ ಎಲ್ಲ ಪೂಜ್ಯರು ನಮ್ಮ ಧರ್ಮದ ಪರಂಪರೆಯನ್ನು, ದೈವದೇವರುಗಳ ಆರಾಧನೆಯ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಅದನ್ನು
ನೀಡುವ ಸತ್ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಶ್ರೀರಕ್ಷೆಯಾಗಿರ್ತಕ್ಕಂಥ ತಾಯಿ ವ್ಯಾಘ್ರ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಆ ದೈವ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಈಗ ಗೌರವಧನದ ಪ್ರದಾನವನ್ನು ಸಲ್ಲಿಸ್ತಾ ಇದ್ದಾವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಅಮೃತ ಹಸ್ತದ ಮೂಲಕ ಈಗ ಈ ಗೌರವ ಸಮರ್ಪಣೆಯನ್ನು ನೆರವೇರಿಸುವಂಥ ಒಂದು ಕೆಲಸವನ್ನು ನಾವು ನಡೆಸಲಿಕ್ಕಿದ್ದೇವೆ. ನಮ್ಮ ಉಳ್ಳಾಲ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಶ್ರೀ ಬಾಲಕೃಷ್ಣ ಎನ್ ಅವರು ಈಗ ಗೌರವ ಧನವನ್ನು ಪ್ರದಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವ್ಯಾಘ್ರ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಆ ತಾಯಿಯ ಸೇವೆಯನ್ನು ಮಾಡ್ತಾ ಆ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಆ ತಾಯಿಯ ಪಾದಪದ್ಮ ಕಮಲಗಳಿಗೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಪೂಜ್ಯ ಅರ್ಚಕರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರ ಪ್ರಾರ್ಥನೆ, ಅವರೆಲ್ಲರ ಪೂಜೆಯ ಸತ್ಕಾರ್ಯದ ಫಲವಾಗಿ ಇವತ್ತು ಸಮಾಜ ಸುಖದಿಂದ ಸಂತಸದಿಂದ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ನೆಲದ ಪರಂಪರೆಯನ್ನು ಉಳಿಸ್ತಾ ನಮ್ಮೆಲ್ಲರ ಮನಸ್ಸಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಎಲ್ಲ ಪೂಜ್ಯರು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಇವರನ್ನು ಗೌರವಿಸುವ ಮೂಲಕ ಮಾರುತಿ ಜನಸೇವಾ ಸಂಘ ತನಗೆ ಇನ್ನಷ್ಟು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. 39 ವರ್ಷಗಳ ಸಾರ್ಥಕ ಸಂಭ್ರಮದಲ್ಲಿ ಬೆಳಗ್ತಾ ಇರುವಂಥ ಸಂಸ್ಥೆಯ ಯಶೋಗಾಥೆ ಹೀಗೆ ಮುಂದುವರಿಯಲಿ. ಎಲ್ಲ ಹಿರಿಯರ ಆಶೀರ್ವಾದ, ಕಿರಿಯರ ಹಾರೈಕೆಯ ಮೂಲಕ ಈ ಸಂಸ್ಥೆ 50ರ ಸುವರ್ಣ ಸಂಭ್ರಮ, 75ರ ವಜ್ರ ಮಹೋತ್ಸವ, ಶತಮಾನದ ಸಂಭ್ರಮವನ್ನು ಕೂಡ ಕಾಣಲಿ ಅನ್ನುವಂಥ ಆಶಯವನ್ನು ಈ ಪೂಜ್ಯರ ಮೂಲಕ ಆ ದೇವರ ಸನ್ನಿಧಾನಕ್ಕೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀ ಸಿ ಬಾಲಕೃಷ್ಣ ಎನ್ ಅವರು ಎಲ್ಲ ಪೂಜ್ಯರಿಗೆ ಗೌರವಧನದ ಪ್ರದಾನವನ್ನು ಸಲ್ಲಿಸ್ತಾ ಇದ್ದಾರೆ. ಗೌರವಾನ್ವಿತರೆ, ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲಿರಲಿ. ಸಹಬಾಳ್ವೆ, ಸತ್ಚಿಂತನೆಗಳು, ಸತ್ಕಾರ್ಯಗಳು, ಸದ್ಯೋಚನೆಗಳ ಮೂಲಕ ಸತ್ಸಮಾಜದ ನಿರ್ಮಾಣದ ಸಂಕಲ್ಪ ಶಕ್ತಿ ಮನಸ್ಸಲ್ಲಿ ಅಂತಹ ಯೋಚನೆಗಳು ಮೂಡುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರಲಿ ಅನ್ನುವ ಪ್ರಾರ್ಥನೆಯನ್ನು ತಮ್ಮಲ್ಲಿ ಸಲ್ಲಿಸಿಕೊಂಡು ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಮಾರುತಿ ಜನಸೇವಾ ಸಂಘ ವೇದಿಕೆ ಎದುರು ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ಎದುರು ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಸಭಿಕರು ನಿಮ್ಮ ಚಪ್ಪಾಳೆಯ ಅಭಿನಂದನೆಯನ್ನು ಒಮ್ಮೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಹಿರಿಯರ ಮುಂದಿನ ಬದುಕು ಆರೋಗ್ಯದಿಂದ ಕೂಡಿರಲಿ, ಸದಾಕಾಲ ಅವರು ಆರೋಗ್ಯ ಭರಿತರಾಗಿ ನಮಗೆ ಆಶೀರ್ವಾದವನ್ನು ನೀಡ್ತಿರಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಎಲ್ಲ ಗೌರವಾನ್ವಿತರಿಗೆ ವಂದನೆಗಳು, ಧನ್ಯವಾದಗಳು. ಇನ್ನು ಮುಂದೆ ದೈವನರ್ತಕರನ್ನ ಗೌರವಿಸುವಂಥ ಒಂದು ಕೆಲಸವನ್ನು ಕೂಡ ಈ ಸಂಘ ಮಾಡ್ತಾ ಇದೆ. ದೈವನರ್ತಕರಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾ ಇರುವಂಥ ದೈವನರ್ತಕರು ಶ್ರೀ ತಿಲಕ್ ಅವರು, ಲೀಲಾಧರ್ ಹಾಗೆ ಲಿಂಗಪ್ಪ. ದೈವನರ್ತಕರಾದ ಶ್ರೀ ತಿಲಕ್, ಲೀಲಾಧರ್ ಹಾಗೂ ಲಿಂಗಪ್ಪ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶ್ವದ ಯಾವುದೇ ಭೂಭಾಗದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಧಾರ್ಮಿಕ ಪರಂಪರೆ, ದೈವಾರಾಧನೆಯ ಒಂದು ಶ್ರೇಷ್ಠ ಪರಂಪರೆ ಏನಾದರೂ ಇದೆ ಅಂತ ಹೇಳಿದರೆ ಅದು ನಮ್ಮ ಈ ಪುಣ್ಯದ ಬೀಡು, ಪುಣ್ಯದ ನೆಲ ತುಳುನಾಡು ಅಂತ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ನಾವು ಹೇಳ್ಕೊಳ್ಬೇಕಾಗತ್ತೆ. ದೈವ ನರ್ತಕರಾಗಿ ನಮ್ಮೆಲ್ಲರಲ್ಲೂ ಕೂಡ ಭಕ್ತಿ ಭಾವವನ್ನು ಮೂಡಿಸ್ತಾ ಇರತಕ್ಕಂಥ ತಿಲಕ್, ಲೀಲಾಧರ್ ಹಾಗೂ ಲಿಂಗಪ್ಪ, ಈ ಮೂವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೆಂಗ್ರೆ ಅಧ್ಯಕ್ಷರು, ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ ಈ ಗೌರವಧನದ ಪ್ರದಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಗೆ ಕರೆದು ಫಲಪುಷ್ಪವನ್ನು ನೀಡಿ ಕೇವಲ ಅಷ್ಟರಲ್ಲೇ ಸನ್ಮಾನವನ್ನು ಮುಗಿಸೋದಲ್ಲ, ನಮ್ಮ ಸಂಘ ಎಲ್ಲರಿಗೂ ಕೂಡ ನಗದು ಗೌರವ ಧನವನ್ನು ನೀಡೋದರ ಮೂಲಕ ಅವರ ವೃತ್ತಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಕೂಡ ಮಾಡ್ತಾ ಇದೆ.
ಕೇವಲ ಪಬ್ಲಿಸಿಟಿಗಾಗಿ ಒಂದು ಸನ್ಮಾನವನ್ನು ಮಾಡಿ ಫೋಟೋ ತೆಗೆಯೋದಲ್ಲ, ಅವರ ಜೀವನಕ್ಕೂ ಆಧಾರ ಆಗಬೇಕು ಅನ್ನುವಂಥ ಒಂದು ಕಳಕಳಿಯನ್ನು ಕೂಡ ಇಟ್ಕೊಂಡಂಥ ಒಂದು ಕೆಲಸವನ್ನು ಈ ಮಾರುತಿ ಜನಸೇವಾ ಸಂಘ ಬಹಳ ಶ್ಲಾಘನೀಯವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇವರ ಈ ದೈವ ನರ್ತಕರಾಗಿ ಅವ್ರು ಮಾಡ್ತಾ ಇರುವಂಥ ಧಾರ್ಮಿಕ ಸೇವೆ ಸದಾ ಮುಂದುವರಿಯಲಿ. ಅವರ ಮೂಲಕ ನಮ್ಮ ಮಕ್ಕಳಲ್ಲಿ, ಮುಂದಿನ ಜನಾಂಗಕ್ಕೆ ಈ ತುಳುನಾಡಿನ ದೈವಾರಾಧನೆಯ ಪರಂಪರೆ ಯಾವತ್ತೂ ಕೂಡ ಮರೀದೇ ಇರುವಂಥ ಜ್ಞಾನವನ್ನು ನೀಡಲಿ ಅನ್ನುವಂಥ ಹಾರೈಕೆಯ ಜೊತೆಗೆ ಅವರ ಉತ್ತರೋತ್ತರ ಜೀವನ ಯಶಸ್ಸಿನಿಂದ ಕೂಡಿರಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೂ 3 ಗೌರವಾನ್ವಿತರಿಗೆ ಅಭಿನಂದನೆಯನ್ನು, ಗೌರವಧನವನ್ನು ಸಲ್ಲಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಒಂದು ಕ್ಷೇತ್ರದ ಮುಖ್ಯಸ್ಥರಿಗೆ, ಅರ್ಚಕರಿಗೆ ಸನ್ಮಾನವನ್ನು ಮಾಡ್ತಾರೆ. ಆದರೆ ಆ ಕ್ಷೇತ್ರ ಬರುವಂಥ ಭಕ್ತರು ಬಹಳ ಶುದ್ಧವಾಗಿ ಸ್ವಚ್ಛ ಮನಸ್ಸಿನಿಂದ ಆ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಹೇಳಿದರೆ ಆ ಕ್ಷೇತ್ರದ ಸ್ವಚ್ಛತೆಯನ್ನು ಮಾಡುವಂಥವ್ರನ್ನ ಕೂಡ ಇವತ್ತು ಗೌರವಿಸುವಂಥ ಶ್ರೇಷ್ಠ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ದೇವರ ಸನ್ನಿಧಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀ ದಿನೇಶ್ ಕರ್ಕೇರ ದಿನ್ನೂ ಅವರು ವೇದಿಕೆಗೆ ಆಗಮಿಸಿ ಗೌರವಧನವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದೆ. ಇದನ್ನು ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಈ ಒಂದು ಗೌರವಧನವನ್ನು ನೀಡಬೇಕು. ದೇವರ ಸನ್ನಿಧಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀ ದಿನೇಶ್ ಕರ್ಕೇರ ಅವರು, ಹಾಗೆ ಶ್ರೀ ಶಿವಪ್ಪ ಬಂಗೇರ ಅವರು, ಹಾಗೆ ಶ್ರೀಮತಿ ಜಲಜಾಕ್ಷಿ, ಶ್ರೀ ಶಿವಪ್ಪ ಬಂಗೇರ ಅವರು ಕ್ಷೇತ್ರದ ಸ್ವಚ್ಛತಾ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರೋದರ ಮೂಲಕ ಕ್ಷೇತ್ರಕ್ಕೆ ಬಂದಾಗ ಆ ಕ್ಷೇತ್ರದ ಪಾವಿತ್ರ್ಯವನ್ನು ಕಾಪಾಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ದೇವರ ಸಾನ್ನಿಧ್ಯವನ್ನು ಸ್ವಚ್ಛವಾಗಿಡುವಂಥ ಸ್ವಚ್ಛ ಮನಸ್ಸಿನ ಕಾರ್ಯವನ್ನು ಮಾಡ್ತಿರುವಂಥ ಶ್ರೀ ಶಿವಪ್ಪ ಬಂಗೇರ ಅವರಿಗೆ ಮಾರುತಿ ಜನಸೇವಾ ಸಂಘ ಇವತ್ತು ಗೌರವದ ಧನವನ್ನು, ಗೌರವ ಸನ್ಮಾನವನ್ನು, ಅವರ ಬದುಕಿಗೆ ಒಂದಷ್ಟು ಆಸರೆಯಾಗಲಿ ಅನ್ನೋ ಕಾರಣದಿಂದ ಗೌರವ ಧನವನ್ನು ನೀಡ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಜಲಜಾಕ್ಷಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಲಜಾಕ್ಷಿ ಅವರು ಕೂಡ ದೇವಳದ ಶ್ರೀಮತಿ ಜಲಜಾಕ್ಷಿ ಅವರಿಗೂ ಕೂಡ ದೇವರು ಉತ್ತರೋತ್ತರ ಆಯುರಾರೋಗ್ಯವನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸಿಕೊಂಡು ಅವರ ಸೇವೆಗೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸಾಕಷ್ಟು ಸೇವಾ ಕಾರ್ಯಗಳು ಇಲ್ಲಿ ನಡೀಲಿಕ್ಕಿದೆ. ಅದಕ್ಕೂ ಮುಂಚೆ ಸಾಮಾನ್ಯವಾಗಿ ವೇದಿಕೆಯಲ್ಲಿ ಕೆಲವರು ಮಾತಾಡಿದಾಗ ಪ್ರೇಕ್ಷಕರು ತೂಕಡಿಸ್ತಾರೆ. ಆದರೆ ಇನ್ನು ಕೆಲವರು ಮಾತಾಡಿದಾಗ ಅವರ ತೂಕದ ಮಾತುಗಳು ಪ್ರೇಕ್ಷಕರು ತಲೆದೂಗುವ ಹಾಗೆ ಮಾಡುತ್ತೆ. ಅಖಂಡವಾದ ಪಾಂಡಿತ್ಯದ ಮೂಲಕ, ಪ್ರಖಂಡವಾದ ಜ್ಞಾನ ಭಂಡಾರದ ಮೂಲಕ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಡಾಕ್ಟರೇಟನ್ನು ಪಡೆದಂಥ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತವಾಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ, ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಅವರ ಮಾತುಗಳಿಗಾಗಿ ಅವರನ್ನು ಆಹ್ವಾನಿಸ್ತಾ ಇರುವಂಥ ನಮ್ಮ ಉಳ್ಳಾಲದ ಹೆಮ್ಮೆ ಡಾಕ್ಟರ್ ಅರುಣ್ ಉಳ್ಳಾಲ್, ಉಪನ್ಯಾಸಕರು, ಸೈಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರು, ಈಗ ತಮ್ಮ ಮಾತುಗಳಿಗಾಗಿ ವೇದಿಕೆ. ಪಡ್ಡಾಯಿ ಕಡಲದ ರುಟ್ಟು ತೋಜುನ ಬೊಳ್ಳಿಯಂದ ಕರೆ ಅಪ್ಪೆ ಪಿಲ್ಚಂಡಿ ಮುರ್ಸಾಂಡಿ ಬಂಟ ನಾರಾಯಣ ಗುಳಿಗೆ ಪನ್ಪುನ ಚಿತ್ತೊಲು ಏನಿ ಕಾಲೊಡ್ದು ನೆಲೆ ಊರಿನಂಚಿನ ಪುಣ್ಯಂದ ಮಣ್ಣಗೆ ಮುಂಡ ಮುಟ್ಟ ಒಂದು ಕಡಲದ ಎದುರುಗು ಬಾಮೋಡು ಉಂತುದಿನ ಉಡಲು ಬರವುದ ಸಾಲೆದ ಈ ಪುಣ್ಯಂದ ಕೊಟ್ಟೆಡು ಜಿಡ್ಡೆದ ಮಿತ್ತು ಓಲೆಗಾಯಿನಂಚಿನ ಭಿನ್ನಾದಿಗೆದ ಮಣೆಕಲ ಸಭೆ ಬಾಮಗುಲ ಇರ್ಕೈ ಜೋಡ ಒಂದು ತುಳುವಿನಲ್ಲಿ ಆರಂಭಿಸಿದ್ದೇನೆ. ಬಹುಶಃ ಎಲ್ಲರಿಗೂ ಇಲ್ಲಿ ತುಳು ಬರ್ತದಂತ ನನಗನ್ನಿಸ್ತದೆ ಸಾಮಾನ್ಯವಾಗಿ. ಹಾಗಾಗಿ ಕನ್ನಡ ಮತ್ತು ತುಳುವನ್ನು ಸಮ್ಮಿಶ್ರಗೊಳಿಸಿ ಒಂದಷ್ಟು ಮಾತುಗಳನ್ನು ದಾಟಿಸುವ ಪ್ರಯತ್ನ. ಬಂದುಲೆ ಒಂಜಿ ಕಾಲೋಡು ಉಳ್ಳಾಳಡು ಜನಪದ ನಲಿಕೆದ ಕೂಟಡು ನಲಿಕೆ ಪ್ರದರ್ಶನ ಒಂದು ಪುನಗ ಎಕ್ಕಲೊಂದು ನಿಲ್ಕೊಂದು ಪುನಗ ತೋಜಾಂದಿನ ಪಗ ಅಮ್ಮೇರು ದೆರ್ತು ತೋಜಾದು ಇಂದು ಉಳ್ಳಾಳದನ್ನೆ ಟೀಮು ಮಾರುತಿ ಯುವಕ ಮಂಡಲ ಅಂದು ತೋಜಾಯಿನ ನೆನಪು ಆನಿದ ದಿನೋಡ್ದು ಇನಿ
ಅಕಲೇ ಕಟ್ಟಿನ ಕಟ್ಟೋಣದ ಉಲೈ ಈ ಜಿಡ್ಡೆದ ಮಿತ್ತು ಓಲೆಗಾಪು ನಂಚಿನ ಒಂಜಿ ಯೋಗ ಬತ್ತಂಡು ತೂಲೆ ಇಂದು ಬದುಕುಡು ಏಪಗುಲ ನೆಂಪು ಒರಿಯುನ ಶನಿವಾರದ ದಿನ ಬೊಕ ಈ ಮೋಕೆಗ್ ಸಂಕ ಪುಣೈನಂಚಿನ ವರದಣ್ಣಗ್ ಸುರುತ ಸೊಲ್ಮೆ. ಸ್ನೇಹಿತರೆ, ಎರಡು ರೀತಿಯ ದಾನ ಮತ್ತು ಮಾನಗಳು ಈ ವೇದಿಕೆಯಲ್ಲಿ ಆಯಿತು. ದೈವಾರಾಧಕ ಬಳಗಕ್ಕೆ, ದೈವ ಚಾಕಿರಿಯಲ್ಲಿ ತೊಡಗಿಸಿಕೊಂಡ ಒಂದಷ್ಟು ಪರಿಚಾರಕರಿಗೆ ಕೊಡುವಂತಹ ಗೌರವವನ್ನು ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಈ ದಿನ ಮಾಡಿತು. ಏಕೆ ಇದು ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಅನೇಕ ದೈವ ಚಾಕಿರಿಯವರು ಇಲ್ಲಿದ್ದಾರೆ. ಇತ್ತೀಚೆಗೆ ಒಬ್ಬರು ಪೂಜೆಯ ಪುರೋಹಿತರೇ ನಮ್ಮ ಮನೆಯ ಹುಡುಗನನ್ನು ನಿಮ್ಮ ಧರ್ಮ ಶಿಕ್ಷಣ ತರಗತಿಗೆ ಹಾಕಬೇಕಾಗಿದೆ ಅಂತ ಹೇಳಿದರು. ನಾನು ಅದಕ್ಕೆ ನಿಮಗೆ ಅಗತ್ಯ ಇಲ್ಲಲ್ಲಣ್ಣ, ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಧರ್ಮ ಶಿಕ್ಷಣದ ಒಂದು ಪ್ರೇರಣೆ ವಾತಾವರಣ ಎಲ್ಲ ಇರ್ತದಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ, ಕುಲವೃತ್ತಿಯೋ ಕುಲಧರ್ಮವೋ ದೇವತಾ ಕಾರ್ಯಗಳೋ ದೈವ ಚಾಕಿರಿಯೋ ಮೊದಲಾದ ಸಂಗತಿಗಳಲ್ಲಿ ಆಧುನಿಕ ಪೀಳಿಗೆಯ ಆಸಕ್ತಿ ಬಹಳ ಕುಂದಿದೆ ಸರ್. ಒಂದು ಕಾಲಕ್ಕೆ ನಮಗದ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡದ್ದು ಇವತ್ತು ಅನಿವಾರ್ಯತೆಗೆ ಬಿದ್ದಿದೆ ಅಂತ ಹೇಳಿದ್ದನ್ನು ನಾನೀಗ ನೆನಪು ಮಾಡಿಕೊಳ್ತೇನೆ. ಅಂದರೆ ದೈವ ಚಾಕಿರಿ ಎನ್ನುವಂತಹ ಸಾಧನೆ ಎನ್ನುವ ಮನೆಯಲ್ಲಿ ಗುರುತಿಸಿಕೊಳ್ಳದ ಸೇವೆ ಎನ್ನುವ ಗೌರವಕ್ಕೆ ಪಾತ್ರಗೊಳ್ಳುವಂಥ ಕೆಲಸಕ್ಕೆ ಇವತ್ತು ದೈವದ ಗುರುತಾಗಿಯೋ ಅನಿವಾರ್ಯವೋ ಅಥವಾ ಕುಲ ಪದ್ಧತಿಯಾಗಿಯೋ ಆಯ್ಕೆ ಆಗುವುದನ್ನು ಹೊರತುಪಡಿಸಿ ಸ್ವಯಂ ಆಸಕ್ತಿಯಿಂದ ಒಳಗೊಳ್ಳುವವರು ಬಹಳ ಕಡಿಮೆ. ಇದಕ್ಕೆ ಮುಖ್ಯ ಕಾರಣ ಆ ವೃತ್ತಿಯಲ್ಲಿ, ಆ ಸೇವೆಯಲ್ಲಿ ಭದ್ರತೆ ಇಲ್ಲ ಎಂಬುವಂಥದ್ದು. ಭದ್ರತೆ ಇಲ್ಲ. ಎಂಕಲು ನೇಮ ಕಟ್ಟುವ, ಎಂಕಲು ಪಿಲ್ಚಂಡಿ ಸಾನದ ಚಾಕಿರುಡುಲ್ಲ, ಎಂಕ್ಲೆಡ್ದು ಬೊಕ್ಕ ಜೋಕುಲಿಂದಕ್ಕೆ ಬರಿಯರಕ್ಕೆ ಏನು ಉಜ್ಜ ದಾಯೆ ಐಕು ಫ್ಯೂಚರ್ ಇಜ್ಜಿ, ಸ್ಕೋಪ್ ಇಜ್ಜಿ. ಅಂದರೆ ಯಾವಾಗ ಇಡೀ ಸಂಸ್ಕೃತಿಯ ಗುರುತಾಗಿರುವಂಥ ಒಂದು ವೃತ್ತಿ, ಆರಾಧನೆಯ ನಿವೇದನೆಗೆ ಕಾರಣವಾಗಿರೋ ಒಂದು ಚಿಕಿತ್ಸಕ ಶಕ್ತಿ, ಅವುಗಳಿಗೆ ಪೂರಕವಾದ ಭದ್ರತೆಯ ವಾತಾವರಣ ಸಿಗ್ತದೋ ಆಗ ಅದು ಆಸಕ್ತಿಯ ಕೇಂದ್ರ ಆಗ್ತದೆ ಮತ್ತು ಯುವ ಜನಾಂಗ ಕೂಡ ಆ ಕಡೆಗೆ ಬರುವಂತಹ ಯೋಚನೆಗಳು ರೂಪುಗೊಳ್ತದೆ. ಆ ನೆಲೆಯಲ್ಲಿ ಇವತ್ತು ಈ ಮಾರುತಿದ್ವಯ ಸಂಸ್ಥೆಗಳು ಒಂದರ್ಥದಲ್ಲಿ ಬರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆಲ್ಲ ಸಮಗ್ರ ತುಳುವನಾಡಿನ ಸಾಂಸ್ಕೃತಿಕ ಅಸ್ಮಿತೆಯಾಗಿರುವ ದೈವಾರಾಧನೆಗೆ ಬಹಳ ದೊಡ್ಡ ಬೆರಿಬಲ, ಭದ್ರತೆಯ ಬುನಾದಿಯನ್ನು ಕೊಡುವ ಕೆಲಸ ಮಾಡಿದೆ ಎಂಬುದು ನನ್ನ ಅಂಬೋಣ. ಅದಕ್ಕಾಗಿ ನಾವು ಈ ಕೆಲಸಕ್ಕೋಸ್ಕರ ಅವರನ್ನೊಂದು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಪ್ರಶಾಂತ್ ಅಣ್ಣನ ಸ್ವಾಗತ, ಕಪಿಲಣ್ಣನ ವರದಿ, ಇಬ್ಬರಲ್ಲೂ ನಾನು ಗಮನಿಸಿದ್ದು ಧ್ವನಿಯಲ್ಲಿರುವ ಅಭಿಮಾನ ಮತ್ತು ಹೆಮ್ಮೆ, ನಿರ್ಬಿಡೆ, ಒಂದು ಗೌರವ, ಒಳಗಿಂದ ಸ್ವಾಭಿಮಾನದ ಕೆಚ್ಚೆದೆ, ಇದೆಲ್ಲವೂ ಬಹಳ ಪ್ರೇರಕವಾಗಿ ಬಿಡು ನುಡಿಯನ್ನು ಅವರು ಹೇಳಿದರು. ಕಾರಣ, ಕೆಲಸ ಮಾಡಿದ ನಂತರ ಮಾತ್ರ ಎದೆ ಮುಟ್ಟಿ ಮಾತನಾಡುವ ಧೈರ್ಯ ಬರುವುದು. ಬಹುಶಃ ಮಾರುತಿ ಯುವಕ ಮಂಡಲ, ನಾನೇ ಉಳ್ಳಾಳದ ಜೊತೆ ಒಡನಾಟ ಮತ್ತು ಉಳ್ಳಾಳವನ್ನು ಬೆಕ್ಕಸ ಬೆರಗಿನಿಂದ ನೋಡ್ತಾ ಬಂದವನಾದ ಕಾರಣ ಮಾರುತಿ ಯುವಕ ಮಂಡಲವೋ ಯುವಜನ ಸಂಘದೋ ಮತ್ತು ಈ ಸುತ್ತಮುತ್ತ ಇರುವ ಸಂಸ್ಥೆಗಳ ಕೆಲಸಗಳು ನನಗೆ ಗೊತ್ತಿದೆ. ಸುಮ್ಮನೆ ಅಂದುಕೊಳ್ಳಿ ನೋಡಿ, ಈಗಲೇ ನಾವು ಇಷ್ಟೆಲ್ಲ ಸುತ್ತಮುತ್ತ ಇರುವ ಸಂಸ್ಥೆಗಳ ಮಧ್ಯೆ ಅನನ್ಯ ಮತ್ತು ಅನ್ಯತ್ರ ಅಲಭ್ಯ ಎನ್ನಬಹುದಾದ ಕೆಲವು ಕೆಲಸಗಳಿಂದ, ಸಾಧನೆಗಳಿಂದ, ಇನ್ನೊಬ್ಬರು ಮುಟ್ಟಿ ಮುರಿದು ಜೀರ್ಣಿಸಲಿಕ್ಕೆ ಸಾಧ್ಯ ಇರುವಂತಹ ಕೆಲಸಗಳಿಂದ ನಾವು ಈ ಕಾಲಕ್ಕೂ ಮಾರುತಿ ಯುವಕ ಮಂಡಲ ಅಥವಾ ಮಾರುತಿ ಜನಸೇವಾ ಸಂಘವನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ಗುರುತಿಸ್ತೇವೆ ಅಂದರೆ, ಆ ಕಾಲದಲ್ಲಿ 16-17ನೇ ಶತಮಾನದಲ್ಲಿ ಏಕೆ ಅಬ್ಬಕ್ಕ ಮೊಗವೀರರನ್ನೇ ತನ್ನ ಸಹಬಲವಾಗಿ ಆಯ್ಕೆ ಮಾಡಿಕೊಂಡ್ರು ಎನ್ನುವುದಕ್ಕೆ ಇದು ಸಾಕ್ಷಿ. ಚೆನ್ನಮರ ಕಾಲ ಮರೆಯಬಾರದು. ನಾನು ಯಾವತ್ತೂ ಒಂದು ವಿಷಾದದ ಮಾತನ್ನು ಹೇಳುವುದಿದೆ. ಅಬ್ಬಕ್ಕನನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವ ಪರಿಗಣನೆಗೆ ಇತ್ತೀಚೆಗೆ ಮತ್ತೆ ಮುಖವಾಹಿನಿಗೆ ತರುವ ಪ್ರಯತ್ನ ಆಗ್ತಾಯಿದೆ. ಆದರೆ ನನ್ನ ಪ್ರಕಾರ ಅಬ್ಬಕ್ಕನಿಗೆ ಮಾತ್ರ ಸ್ವತಂತ್ರ ಚರಿತ್ರೆ ಇರುವಂಥದ್ದಲ್ಲ, ಅಬ್ಬಕ್ಕನ ಜೊತೆಗಿದ್ದ ಅನೇಕರಿಗೆ ಒಂದು ಸಾಂಸ್ಕೃತಿಕವಾದ ಚರಿತ್ರೆಗಳಿವೆ. ನೀವು ಕಲ್ಯಾಣ ಸ್ವಾಮಿ ಎನ್ನುವಂತಹ ಒಬ್ಬ ಜನಪದ ವೀರನನ್ನು ನೋಡಿದರೆ, ಅದೇ ಐತಿಹಾಸಿಕ ವೀರನ ಜೊತೆಗಿದ್ದಂಥ ಉಪ್ಪಿನಂಗಡಿ ಮಂಜ ಎನ್ನುವವನು ಮಾಡಿದ ಕಾರ್ಯ ಸಾಧನೆ ಕೂಡ ಬಹಳ ಮಹತ್ವದ್ದೇ. ನಮ್ಮ ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಪಾಠವಾಗಿ ಇಲ್ಲ ಬಿಡಿ. ನನ್ನ ಪ್ರಕಾರ ನೂದೊಕ್ಕೇಲು ಈ ಮೊಗವೀರ ಸಮುದಾಯ ಆಗಿರಲಿ ಅಥವಾ ಉಳ್ಳಾಳ ಮೊಗವೀರ ಪಟ್ಟಣದ ಸಮುದಾಯ ಆಗಿರಲಿ,
ಅಬ್ಬಕ್ಕನ ಹಾಗೆ ಈ ಸಮುದಾಯದ ಮೊಗವೀರದ ಸಾಂಸ್ಕೃತಿಕ ಗುರುತಾಗಿರುವ ಚೆನ್ನಮರಕಾಲರನ್ನು ಎತ್ತರಿಸುವ ಕೆಲಸ ಮಾಡಬೇಕು. ಅದು ಕಟ್ಟಡಕ್ಕೆ ಹೆಸರಿಟ್ಟೋ ದಾರಿಗೆ ಹೆಸರಿಟ್ಟೋ ಹಬ್ಬಕ್ಕೋತ್ಸವ ಆಗುವಾಗ ಒಂದು ದ್ವಾರಕ್ಕೆ ಮಾತ್ರ ಮರಕಾಲ ದ್ವಾರ ಎನ್ನುವುದಕ್ಕಿಂತಲೂ ಇವತ್ತು ಅಂತಹದ್ದೇ ಕೆಚ್ಚೆದೆಯ ವೀರರು ಮೂಡುವ ಹಾಗೆ ಆ ಉಳ್ಳಾಳದ ಕಡಲ ಕಿನಾರೆಯಲ್ಲಿ ಬೆಂಕಿಯ ದೊಂದಿಯ ಸವಾರಿಯನ್ನು ಮಾಡಿದ ಏಕೈಕ ಐಡಿಯಾ, ಆ ಉಪಾಯ ಅಬ್ಬಕ್ಕನಿಗೂ ಸ್ವತಃ ಹೊಳೆಯಲಿಲ್ಲ. ಅದು ಚೆನ್ನಮರಕಾಲ ಕೊಟ್ಟಂತಹ. ಇಡೀ ಸಮುದ್ರದಿಂದ ದಡ ಸೇರುವುದಕ್ಕಿಂತ ಮೊದಲು ಸಮುದ್ರದ ನೀರಿನ ಮಧ್ಯೆ ಸಾರ ಎತ್ತೆತ್ತ ಕತೆತ್ತ ಪಡವುಲು ಅಂದರೆ ದೊಡ್ಡ ಹಡಗು ಅಂತ ಅರ್ಥ. ಆ ಪಡವು ಅಲ್ಲೇ ಮುಳುಗಿ ಹೋಗಿ ಅವರಿಗೆ ಊರ ಸ್ಪರ್ಶವೇ ಆಗದ ಹಾಗೆ ಮಾಡುವಂಥ ಅಪರೂಪವಾದ ಕಡಲ ತಂತ್ರ ಹೊಳೆದದ್ದು ಅದು ಚೆನ್ನಮರಕಲ್ಲನಿಗೆ ಮಾತ್ರ. ಹಾಗಾಗಿ ಅವನಿಗೆ ಸೂಚಿಸಬಹುದಾದ ಗೌರವ ಮತ್ತು ಶಾಶ್ವತವಾಗಿ ಗುರುತುಗಳನ್ನು ಮಾಡುವ ಅಗತ್ಯ ಇದೆ. ಬಹುಶಃ ಮಾರುತಿ ಯುವಕ ಮಂಡಳಿ ಇದರ ಬಗ್ಗೆ ಆಸಕ್ತಿ ವಹಿಸಿದರೆ ಒಳ್ಳೆಯದು. ಇನ್ನು ನನ್ನ ಮಾತಿನಲ್ಲಿ ಒಂದು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು. ಒಂದನೆಯದ್ದು ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ಹಂತವಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ. ಸುಮ್ಮನೆ ಕೇಳ್ತೇನೆ, ಇದು ಸಭೆಗೆ ಮಾಡುವ ಅವಮಾನ ಅಂತ ಅಂದುಕೊಳ್ಬೇಡಿ. ಮಾರುತಿ ಯುವಕ ಮಂಡಲದಲ್ಲಿ ಇವತ್ತಿನ ಈ 2 ಸಂಸ್ಥೆಯ ಪರವಾಗಿ ನಡೆಸುವ ಶನಿವಾರದ ಇಳಿ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಒಂದು ವೇಳೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಒಂದು ಭಾಗ ಆಗದೆ ಇರ್ತಿದ್ರೆ ಈ ಸಭಾಂಗಣ ಇಷ್ಟರ ಮಟ್ಟಿಗೆ ಫುಲ್ ಆಗ್ತಿತ್ತ? ಈಗ ಕೆಲವರು ಮುಖ ನೋಡಿಕೊಂಡ್ರು. ಅಂದರೆ ಆ ಮೂಲಕ ನಾನೇನು ಹೇಳ್ತೇನೆ ಅಂದರೆ, ಮಾರುತಿ ಯುವಕ ಮಂಡಲವೋ ಇನ್ಯಾವುದೋ ಸಂಸ್ಥೆಯೋ ಸಾಮಾಜಿಕ ಕಳಕಳಿ ಇರುವ ಕಾರ್ಯಕ್ರಮವನ್ನು ಮಾಡುವಾಗ ನಮಗೇನು ಅದರಿಂದ ಲಾಭ ಎನ್ನುವ ಆಲೋಚನೆ ಮಾಡದೆ ಕೊನೆ ಪಕ್ಷ ಒಂದು ಉಪಸ್ಥಿತಿಯ ಗೌರವವನ್ನಾದರೂ ಪಡೆಯುವ ಆಲೋಚನೆ ನಾವು ಮಾಡಬೇಕು. ಇದು ಅಗತ್ಯ. ಅವು ಸ್ಕಾಲರ್ಶಿಪ್ ತಿಕ್ಕೊಂಡ ತೈಕ್ ಈಗ ಅದನ್ನು ಬಹುಶಃ ನನ್ನ ಮಾತಿನ ಮೊದಲು ಕೊಟ್ಟಿದ್ದರೆ ನಾನು ಇವತ್ತು ಅರ್ಧ ಸಭಾಂಗಣಕ್ಕೆ ಭಾಷಣ ಮಾಡಬೇಕಿತ್ತು. ಇದು ಮಾರುತಿ ಯುವಕ ಮಂಡಲದ ಅವಸ್ಥೆ ಅಲ್ಲ. ವಿದ್ಯಾರ್ಥಿ ವೇತನ ಪ್ರಿಯಕ್ಕನಿಗೆ ಗೊತ್ತಿರ್ಬೋದು, ವಿದ್ಯಾರ್ಥಿ ವೇತನ ವಿತರಣಾ ಬಹುತೇಕ ಸಮಾರಂಭದ ಹಾಗಾಗಿ ಕೊನೆಯಲ್ಲಿ ವಿದ್ಯಾರ್ಥಿ ವೇತನ ಕೊಡುವುದು. ಮಕ್ಕಳು ಮತ್ತು ಪೇರೆಂಟ್ಸ್ ಹೇಳುವ ಏಕೈಕ ಮಾತು, ಅಬ್ಬಾ ಕೊರ್ಪುನೊಂಜಿಯಿಂದ ಏತ್ತು ಪಾತೇರಿಯರು ಮಾರೈತ ದುಂಬು ಅಂತ. ಅದು ಸಂಘಟಕರಿಗೆ ಗೊತ್ತಿದೆ ಈ ತಂತ್ರ. ಹಾಗಾಗಿ ಮಕ್ಕಳೇ ಸರಿಯಾಗಿ ಗಮನಿಸಿ, ಪೋಷಕರ ಗಮನಕ್ಕೂ ಮಾರುತಿ ಯುವಕ ಮಂಡಲ ಜನಸೇವಾ ಸಂಘ ಈ ವರ್ಷ ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಕೊಡುವ ವಿದ್ಯಾರ್ಥಿ ವೇತನ ಎಂಬುದು ಅವರ ಹಾಗೆ ಹೇಳೋದಿಲ್ಲ, ನಾನು ಹೇಳ್ತೇನೆ, ಅದು ನಿಮ್ಮ ಸಾಲ, ನಿಮಗೆ ಕೊಡುವ ಸಾಲ. ಅವನ ಪಿರ ಸಾಲ ಬೂಟ್ಯಾರುಂಡ ಸರ್? ಇದೆ. ಯಾವಾಗ, ಎಲ್ಲಿ, ಹೇಗೆ ಅಂದರೆ 50 ವರ್ಷ ಆಗ್ತದೆ ಮಾರುತಿ ಯುವಕ ಮಂಡಲಕ್ಕೆ ನಾಳೆದ್ದು. ಸ್ವಲ್ಪ ದಿನ ಕಾಯಿರಿ, 40 ಕಳೆದ 50 ಆಗ್ತದೆ. ಈ 50ನೇ ವರ್ಷಕ್ಕೆ ಒಂದು ದೊಡ್ಡ ಮಟ್ಟಿನ ವಿದ್ಯಾರ್ಥಿ ವೇತನವನ್ನು ಅವರು ಆಯೋಜನೆ ಮಾಡ್ತಾರೆ. ಆಗ ಈ ವಿದ್ಯಾರ್ಥಿ ವೇತನಕ್ಕೆ ಡೋನರ್ಸ್ ಬೇಕಲ್ಲ, ಡೋನರ್ಸ್ ಸ್ವಲ್ಪ ಎಲ್ಲ ಕೊಡಲಿಕ್ಕೆ. ಅದು ಯಾರು? ಈಗ ನನ್ನ ಎದುರು ನನಗೆ ಮುಖಾಮುಖಿಯಾಗಿ ಕೂತಿರುವ ಈ ವಿದ್ಯಾರ್ಥಿಗಳು. ನೀವು 50 ವರ್ಷ ಅಂದರೆ ನಿಮ್ಮ ಸ್ವತಂತ್ರ ಉತ್ಪನ್ನ ಆಗುವ ಕಾಲಕ್ಕೆ ನಿಮ್ಮ ಉದ್ಯೋಗ ನಿಮಿತ್ತ ಗಳಿಸಿದಂತಹ ಮೊತ್ತವನ್ನು ಅಗತ್ಯವಾಗಿ ಮಾರುತಿ ಜನಸೇವಾ ಸಂಘಕ್ಕೋ ಯುವಕ ಮಂಡಲಕ್ಕೋ ನಡೆಯುವ ಸಮಾರಂಭಕ್ಕೆ ಕೊಡಬೇಕು. ಅಪಗ ನೀವು ಸಾಲ ಮುಕ್ತರು. ಇಲ್ಲದಿದ್ದರೆ ಕೊನೆ ತನಕ ಸಾಲದಲ್ಲೇ ಉಳಿತೀರಿ. ಇದು ಖಂಡಿತ ಅವರ ಮಾತಲ್ಲ, ಅವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡೋದಿಲ್ಲ. ನಾನು ಹೇಳುವಂಥದ್ದು ಏಕೆಂದರೆ ನಮ್ಮಲ್ಲಿ ಒಂದು ದೊಡ್ಡ ಕೊರತೆ ಏನಂದರೆ, ಒಂದು ಹಂತ ತನಕ ತಲುಪ್ತಾರೆ. ಈಗ ಐಟು ಸೀಟ ಅಂಡತ್ತೆ ಸರ್, ಎಡ್ಡ ಇತ್ತ ಈಗ 1 ಲಕ್ಷ ಮಿತ್ತುಪ್ಪು ಸಂಬಳ. ಉಳ್ಳಾಳಕ್ಕವನು ಏನು ಕೊಟ್ಟ? ಅವನು ಪಡೆದುಕೊಂಡಂಥ ಅನೇಕ ವಿಧದ ವಿದ್ಯಾರ್ಥಿ ವೇತನಗಳಿವೆ. ಇದಕ್ಕೆ ಪ್ರತಿಯಾಗಿ ಕೊಡುವಂಥ ಕಳಕಳಿತ್ತೋ? ನಾನು ಯಾವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಪಾಠ ಮಾಡುವಾಗ ಹೇಳೋದಿದೆ, ನೀವು ಕ್ಲಾಸ್ ರೂಮಲ್ಲಿ ಕುಳಿತಂತಹ ಈ ಬೇಂಚುಗಳೇನಿವೆ, ಈ ಚೇರ್ಗಳೇನಿವೆ, ಇದು ಯಾರೊಬ್ಬರು ಕುಳಿತುಕೊಳ್ಬೇಕಾದದ್ದು. ಇವತ್ತು ನೀವು ಕೂತಿದ್ದೀರಾ ಅಂತ ಹೇಳಿದರೆ ನಿಮ್ಮ ತಂದೆ ತಾಯಿಗಳು ಪಟ್ಟ ಪರಿಶ್ರಮ, ಸಮಾಜ ಮಾಡಿಕೊಟ್ಟ ಅವಕಾಶ. ಹಾಗಾಗಿ ನಿಮ್ಮ ತಂದೆಯ ಅಥವಾ ತಾಯಿಯ ಆದಾಯದಿಂದಲೇ ನೀವು ಸಂಪೂರ್ಣವಾಗಿ ಕಲಿತೀರಿ. ಆದರೂ ಸಾಮಾಜಿಕ ಋಣ ಎಂಬುದಿದೆ ಪ್ರತಿಯೊಬ್ಬರ ಮೇಲೆ ಸಾಮಾಜಿಕ ಋಣ ಎಂಬುದಿದೆ. ಅದನ್ನು ನೀವು ತೀರಿಸಬೇಕಿದ್ರೆ ಇಂತಹ ಸಾಂಸ್ಥಿಕ ಚೌಕಟ್ಟಿನೊಳಗೆ ನಿಮ್ಮ ಕೊಡುಗೆಗಳನ್ನು,
ಕೊಡಬೇಕು. ಒಂದೇ 1000 ರೂಪಾಯಿ ನಿಮಗೆ ಆದಾಯ ಇದ್ದರೂ ಅದರಲ್ಲಿ 10 ರೂಪಾಯಿಯನ್ನಾದರೂ ಪರೋಪಕಾರಕ್ಕಾಗಿ, ಪರವಿನಿಯೋಗಕ್ಕಾಗಿ ಅಥವಾ ಸಮಾಜ ಸತ್ಕಾರ್ಯಕ್ಕೋಸ್ಕರ ವಿನಿಯೋಗ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಅದೊಂದು ಸಂತೃಪ್ತಿ. ಏಕೆಂದರೆ ನನ್ನ ಗುರುಗಳು ಹೇಳ್ತಿದ್ರು, ಏಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ, ಈಗೆಲ್ಲ ಯೌವನದ ಈ ಬಾಲ್ಯದ ವಯಸ್ಸಿನಲ್ಲಿ ಬೇಕಾಬಿಟ್ಟಿಯಾಗಿ ಬಹಳ ಸಂಭ್ರಮದಲ್ಲಿ ನಾವಿರ್ತೇವೆ. ನಮಗೊಂದು ಅಂತ್ಯಕಾಲ ಎಂಬುದಿದೆ. ಬಹುಶಃ ಇವತ್ತು ನೀವೆಲ್ಲರಿಗೂ ಕೊನೆ ಕಾಲದಲ್ಲಿ ದೇವರಲ್ಲಿ ತನಕ ತಲುಪಿಸಿದರೆ ಒಂದು ಬೆಡ್ ರಿಡನ್ ಆಗುವ ಕಾಲ ಇದೆ. ಹಾಗಾಗಿ ಆರಾಮಕ್ಕೆ ಹೋಗುವವರು ಭಾಳ ಕಡಿಮೆ. ಕಟ್ಟಿಟ್ಟ ಬುತ್ತಿ ಅದು, ಬೆಡ್ ರಿಡನ್ ಆಗುವ. ದೇವರು ಎಂಥ ಚಾಣಾಕ್ಷ ಅಂದರೆ, ಆ ಹೊತ್ತಿಗೆ ನೀವು ಮೇಲ್ಛಾವಣಿಯನ್ನು ನೋಡಿ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಯಾರಿಗೂ ಬೇಡದಾಗಿ, ಯಾರಿಗೂ ಭಾರವಾಗಿ ಮಲಗಿರುವ ಸಂದರ್ಭದಲ್ಲಿ ದೇವರು ಬೇಕಂತಲೇ ಹಳೆಯ ನೆನಪುಗಳನ್ನೆಲ್ಲ ನಿಮ್ಮ ಮನಸ್ಸಿಗೆ ತರ್ತಾರೆ. ಅಯ್ಯಗ ತಿಕ್ಕುನ ಚಾನ್ಸ್ ತಪ್ಪಾಯಿನಿ, ಅಯ್ಯಗೊಂಜಿ ಕಾಸು ಬರೋಡಿತ್ತು ನೈನ್ ತಪ್ಪಾಯಿನಿ, ಕೊರೋಡಾಯಿನ ಕಾಸಿಗೆ ತಪ್ಪಾದು ಬಲ್ತೀನಿ. ಇಂತಹ ಅನೇಕ ಕೆಟ್ಟ ಸಂಗತಿಗಳು, ನೀವು ಮಾಡಿದ ಸತ್ಕಾರ್ಯಗಳು, ಕೊಡುಗೆಗಳು, ದೇವತಾ ಕಾರ್ಯಗಳು, ಸಮಾಜೋಪಯೋಗಿ ಕಾರ್ಯಗಳು ಇವನ್ನೂ ನೆನಪಿಸ್ತಾರೆ. ಅದಕ್ಕಾಗಿ ಕೊನೆಗಾಲದಲ್ಲಿ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆದರೂ ನಾವು ಸಮಾಜ ಸೇವೆಯಲ್ಲಿ ಒಂದು ಭಾಗಗಳನ್ನು ಮಾಡಬೇಕು. ಅದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಇದೊಂದು ಸಾಮಾಜಿಕ ಸಾಲ ಎಂದಂದುಕೊಂಡು ಮುಂದಿನ ದಿನಗಳಲ್ಲಿ ಚತುರ್ಶಂತಿ ಪೂರ್ವ ವರ್ಷ ಇದು 39, ಆ ವರ್ಷದ ಪ್ರೇರಣೆಯನ್ನು ಪಡೆದುಕೊಂಡು ಇನ್ನು ಮುಂದಿನ ವರ್ಷಗಳಲ್ಲಿ ವರ್ಷ ನಮ್ಮ ದೆತ್ತನು ಎನ್ನುವುದಕ್ಕಿಂತ ಒಂಜಿ ವರ್ಷಾಂಡಲ ಕೊರ್ತ ಎನ್ನುವಂಥ ಒಂದು ಸಾಧನೀಯ ಮಾತುಗಳು ನಿಮ್ಮ ಜೊತೆಗೆ ಇರಲಿ ಎಂಬುದು ನನ್ನ ಸದಾಶಯ. ಇನ್ನು ಪೋಷಕರಲ್ಲಿ ಒಂದು ಮಾತು. ಇಷ್ಟು ಮಂದಿ ನೀವು ಕೂತಿದ್ದೀರಿ, ಯಾರಿಗೆ ತಮ್ಮ ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಕೊನೆಯ ಉಸಿರು ಎಳೆಯುವಾಗ ತಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳೇ ಬಾಯಿಗೆ ಕೊನೆಯ ಸ್ಪೂನ್ ನೀರು ಎರೆಬೇಕು ಅಂತ ಆಸೆ ಇದೆ? ಖಂಡಿತ ಇಲ್ಲಿ ಇದ್ದವರೆಲ್ಲರೂ ಕೈ ಮೇಲೆ ಹಾಕ್ತಾರೆ, ಇಜ್ಜಿ ಸರ್ ಅವು ಜೋಕುಲೆ ಒಂಜಿ ಬಾಯಿಗೆ ನೀರು ಬಿಡೋಡು ಸರ್, ಅವು ಋಣ. ದುರಾದೃಷ್ಟ ಏನು ಗೊತ್ತೇ, ಮಂಗಳೂರು ಬೆಂಗಳೂರು ಸೇರಿದ ಹಾಗೆ ಮಹಾನಗರಗಳಲ್ಲಿ ಮತ್ತು ಆಸುಪಾಸಿನ ಈ ಉಳ್ಳಾಳದಂತಹ ನಗರದಲ್ಲಿ ಕೂಡ ಇವತ್ತು ಪರಿಸ್ಥಿತಿ ಬದಲಾಗಿದೆ. ನೀವು ನಗರ ಜೀವನವನ್ನು ನೋಡಿದರೆ ಬಹುತೇಕ ತಂದೆ ತಾಯಿಗಳ ಕೊನೆ ಉಸಿರೆಳೆಯುವಾಗ ಬಾಯಿಗೆ ನೀರೆರೆಯುವಂಥದ್ದು ನೆರೆಕರೆ ಮನೆಯ ಹೆಂಗಸೋ, ನೆರೆಕರೆ ರೂಮಿನ ಹೆಂಗಸೋ, ಯಾರೋ ದಾರಿಯಲ್ಲಿ ಹೋಗೋರೋ, ಯಾರೋ ಸಮಾಜ ಸೇವಕನು. ಮಕ್ಕಳಿಲ್ಲ. ಹೇಳಿಕೊಳ್ಳುವುದಕ್ಕೆ ಅಮೇರಿಕಡ್ ಪೂರ್ತಿ ಖರ್ಚು ತೂಪೆ. ನೀವು ಆ ಮಲಗಿದ್ದ ಕೃಷಕಾಯದ ಹತ್ರ ಕೇಳಿ, ಇರು ಪೋಡಿ ಹಚ್ಚಪ್ಪ ಬರಿಯರ ಅಪ್ಪುಜಿಗೆ 1 ಲಕ್ಷ ಕಡ ಪುಡ್ದೆ ಪಿರ ಇರ್ನ ಪುದರಡು. ಇದು ಸಂತೃಪ್ತಿಯ? ಸಾಹಚರ್ಯವೇ ಅತ್ಯಂತ ದೊಡ್ಡ ಜವಾಬ್ದಾರಿ. ಎಷ್ಟೇ ಹಣವನ್ನು ಕೊಡಲಿ, ಅದಕ್ಕಾಗಿ ನೀವು ಎಂತಹ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಮನೆಯ ಮಕ್ಕಳು ಕೊನೆಗಾಲದಲ್ಲಾದರೂ ನಿಮ್ಮ ಜೊತೆಯಲ್ಲಿ ಇರಲಿ ಎಂಬ ಒಂದು ಪ್ರಾರ್ಥನೆ ಇರಲಿ. ನಾವು ಮಲ್ಲ ಇಲ್ಲ ಕಟ್ಟೋಡಮ್ಮ, ಎಡ್ಡೆ ಕಾಸು ಮಲ್ಪೋಡಮ್ಮ, ಮಲ್ಲ ಒಂಜಿ ಕಾರು ತೆಪ್ಪೋಡಮ್ಮ, ಈ ಅದಾಗು ಇದು ತೆಕ್ಕೋ ಅದು ತೆಕ್ಕೋ ಎಲ್ಲ ಹೇಳ್ತೇವೆ. ಕೊನೆಯಲ್ಲಿ ಒಂದು ಮಾತು ಹೇಳುವುದನ್ನು ಮರೆಯುತ್ತೇವೆ. ನೀವು ದೊಡ್ಡವರಾದಮೇಲೆ ಅದು ತೆಕ್ಕೋ ಇದು ತೆಕ್ಕೋ ಅದು ತೆಕ್ಕೋ. ದೊಡ್ಡವರಾದಮೇಲೆ ಎಂಕ್ಲೇನೊಂಜಿ ಪೊರ್ಲುಡು ತೂವೋಡಮ್ಮ ಇದನ್ನು ಹೇಳುವುದಿಲ್ಲ. ಹಾಗಾಗಿ ಮಕ್ಕಳು ಉಳಿದೆಲ್ಲವನ್ನು ಮಾಡ್ತಾರೆ, ತಂದೆ ತಾಯಿಗಳನ್ನು ನೋಡೋದಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ತೀರ ಮೃದುಲವಾಗಿ ಬೆಳೆಸಬೇಡಿ, ಸ್ವಲ್ಪ ಗಟ್ಟಿ. ನೀವು ಗಟ್ಟಿ ಅಂತ ಹೇಳುವಾಗ ನಾನು ಸಾಮಾನ್ಯವಾಗಿ ಮೊಗವೀರ ಸಮುದಾಯದವರನ್ನು ನಾನು ಪಲೈ ಜೀವದಕ್ಕಲ್ ಅಂತ ಕರೆಯುವುದು. ಅವರು ಅಗಲ ಜೀವದವರು, ಬಹಳ ಅಜಾನುಬಾಹು. ಆ ರೀತಿಯ ಗಟ್ಟಿತನದ ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ದೃಢತೆ. ಕಡಲ ಜೊತೆ ಅವರು ಕಾದಾಡಿಕೊಂಡು ಹೋಡ್ತಾರೆ ಅಂತ ಹೇಳಿದರೆ ಅವರಿಗೆ ಆ ಮಾನಸಿಕ ದೃಢತೆ ಉಂಟಂತ ಅರ್ಥ. ಅಂದರೆ ಅಂತಹ ದೃಢತೆ, ನಾಳೆ ಅಕಸ್ಮಾತಾಗಿ ವಿವೇಕಾನಂದರು ಪುನರ್ಜನ್ಮವನ್ನು ತಳೆದು ಉಳ್ಳಾಳದ ಅಬ್ಬಕ್ಕ ಸರ್ಕಲಲ್ಲಿ ನಿಂತು ಈ ಮೊಗವೀರ ಪಟ್ಟಣದ ಕಡೆಗೋ, ಸೋಮೇಶ್ವರದ ಕಡೆಗೋ, ಉಳ್ಳಾಳ ಬೀಚ್ನ ಕಡೆಗೋ, ತೊಕ್ಕೋಟಿನ ಕಡೆಗೋ ಮುಖ ಮಾಡಿ ಈ ಉಳ್ಳಾಳದಿಂದ 10 ಜನ ಗಟ್ಟಿಮುಟ್ಟ ಯುವಕರನ್ನು ನನಗೆ ಕೊಡಿ, ಭಾರತದ ಭವಿಷ್ಯವನ್ನು ಬದಲು ಮಾಡ್ತೇನೆ ಅಂತ ಹೇಳಿದರೆ ಉಳ್ಳಾಳದಲ್ಲಿ ಕೊಡಲಿಕ್ಕೆ ಗಟ್ಟಿಮುಟ್ಟಿನ ದೃಢ ಮನಸ್ಸಿನ ಯುವಕರಿದ್ದಾರೆಯೇ ಎಂಬ ಪ್ರಶ್ನೆಯನ್ನು ಕೇಳಬೇಕು ನಾವು. ಅಂದರೆ ಹೀಗೆ ಗಟ್ಟಿಮುಟ್ಟಿದ್ದಾರೆ ದಾದ ಬನ್ಪರ ಸರ್ ಮುರಾನಿ ಜಿಮ್ ಒಂಜಿ ಓಪನ್ ಅಂಡು ತೊಕ್ಕೊಟ್ಟುಡು ಅಂಥ ಗಟ್ಟಿಮುಟ್ಟಲ್ಲ ನಾನು ಹೇಳುವಂಥದ್ದು. ಮಾನಸಿಕ ಗಟ್ಟಿತನ. ಈ ಮಾನಸಿಕ ಗಟ್ಟಿತನಕ್ಕೆ ಮಾಡುವ ಒಳ್ಳೆಯ ಮದ್ದೇನು ಗೊತ್ತೇ? ಪೋಷಕರಿಗೆ ಈ ಮಾತು, ನೀವು
ಎಷ್ಟೇ ಜೋಪಾನ ಜತನದಿಂದ ಬೆಳೆಸುವುದಾದರೂ ಕೂಡ ನಿಮ್ಮ ಮನೆಯ ಮಕ್ಕಳಿಗೆ ಸ್ವಲ್ಪ ಆದರೂ ಕಷ್ಟ ದುಃಖದ ಸ್ಪರ್ಶ ಆಗುವಾಗೆ ಬೆಳೆಸಿ. ಅಯ್ಯನ MBBS ಸೀಟಿಗೆ 10 ಲಕ್ಷ ಲೋನುದೇ ಇದೆ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಹಿಡಿದು ಎಡ ಪಂತಿಜಿ ಸರ್, ಅದೇ ನೀವು ಮಾಡೋ ದೊಡ್ಡ ತಪ್ಪು. ಇಲ್ಲದ ಒಂಜಿ 15 ವರ್ಷ ಕಟ್ಟುನ ಲೋನ್ ಉಂಡು ಮಗೆಗೆ ಗೊತ್ತಿಜ್ಜಿ ಸರ್, ಅದೇ ನೀವು ಮಾಡೋ ದೊಡ್ಡ ತಪ್ಪು. ಮನೆಗೆ ಎಷ್ಟು ಲೋನ್ ಇದೆ, ತಂದೆಯ ಆರೋಗ್ಯಕ್ಕೆ ಎಷ್ಟು ಬಿಲ್ಲಾಗಿದೆ, ಯಾರಿಂದೆಲ್ಲ ಸಾಲ ಇದೆ, ಪುಡಿಗಾಸಿನ ಕೈ ಸಾಲದಿಂದ ತೊಡಗಿ ಅವನ ಎಜುಕೇಷನಿಗೋಸ್ಕರ ಮಾಡಿರುವ ಸಾಲದ ತನಕವು ಪ್ರತಿಯೊಂದನ್ನು ನಿಮ್ಮ ಮನೆಯ ಮಕ್ಕಳ ಹತ್ರ ಹೇಳಿ. ನಾನು ಧರ್ಮಶಿಕ್ಷಣ ಕ್ಲಾಸಲ್ಲಿ ಹೇಳುವ ಪಾಠ ಇದು, ನಮ್ಮಲ್ಲಿ ಸಂಸ್ಕಾರ ಶಾಸ್ತ್ರದ ಒಂದು ಪಾಠ ಇದೆ, ಅದರಲ್ಲಿ ಇದೆಲ್ಲ ಬರ್ತದೆ. ಅಗತ್ಯವಾಗಿ ಹೇಳಿ. ಏತ್ ಸರ್ ಎಂಕ್ಲೆಗಿನಿ ಪಪ್ಪ 2,000 ರೂಪಾಯಿ ಶಾಲೆಗೂ ಕೊನೆಯರೆ ಪಂತೇರ್. ಪಪ್ಪ ನಿಧಾನಕ್ಕೆ ಅಮ್ಮನನ್ನು ಒಂದು ಕೋಣೆ ಒಳಗೆ ಕರ್ಕೊಂಡೋಗಿ 2,000 ಬೋರ್ಡ್ಗೆ ಅವರ ಹಂಚುಕೊರಿಂಚುಕೊರು ಅವು ಸ್ವಸಹಾಯ ಸಂಘಗೂ ಕೊರಿಯರೆ ದೀತಿನ 2,000 ಇತ್ತ ಸದ್ಯಗೂ ಕೊರು ಬೊಕ್ಕ ನಿಕ್ಕು ಕೊರಪೆ ಏನೋ ಒಂದು ಒಪ್ಪಂದದ ನಂತರ 2,000 ರೂಪಾಯಿಯನ್ನು ಕೊಟ್ಟು ಬರ್ತಾರೆ. ಹಾಗಲ್ಲ, ನೀವು ಒಳಗಡೆ ಕರ್ಕೊಂಡು ಹೋಗಿ ಚರ್ಚೆ ಮಾಡುವಾಗ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೂ ತೋರಿಸಿ 2,000 ರೂಪಾಯಿ ಎಲ್ಲಿಂದ ಬರ್ತದಂತ. ಅನೇಕ ಮಕ್ಕಳು ಅಂದುಕೊಂಡಿದ್ದಾರೆ ಮಾರುತಿ ಜನಸೇವಾ ಸಂಘ ಯುವಕ ಮಂಡಲದವರು ಪ್ರತಿ ವರ್ಷ ಈ ರೀತಿ ಸ್ಕಾಲರ್ಶಿಪ್ಪು ಆ ಕಪಿಲಣ್ಣ ಲಕ್ಷದ ಲೆಕ್ಕಾಚಾರವನ್ನು ಇಟ್ಟರು ಮಾರ್ರೆ ಅಕಲ್ಡೆ ಎಡ್ಡೆ ಕಾಸಿಯೇ ಅಕಲ್ಡೆ ಎಡ್ಡೆ ಕಾಸು ಅಕಲ್ ಈ ಬೋಟಿಂಗ್ದ ದನಿಕಲು ಬರೋಲ್ಲೇರು ಮೂಲು ಎಡ್ಡೆ ಕಾಸು ಅಕಲ್ನ ಮಾರುತಿ ಯುವಕ ಮಂಡಲ ಒಂಜಿ ಕಬಾಟ್ ಉಂಡು ಸರ್, ಐಕ್ ಬಾಕಿಲು ಪಾಡ್ರೆ ಆಪಿದೆ ಬಣ್ಣ ನೋಟುದ ಕಂತೆಲು ಐಕ್ ಮುರನ ಆಚಾರಿಕನತೆ ಪಿರಾಣಿ ಬೊಟ್ಟುದು ಕಟ್ಟಿದೀತೀನಿ. ಯಾರಾದರೂ ನೀವು ಹಾಗೆ ಅಂದುಕೊಳ್ತೀರಾ? ಅವರಿಗೂ ಮನೆ ಇದೆ, ಅವರಿಗೂ ಪರಿಶ್ರಮಗಳಿವೆ, ಸಾಕಷ್ಟು ಕನಸು ಕಲ್ಪನೆಗಳಿವೆ. ಅವುಗಳ ಮಧ್ಯೆ ದುಡಿದ ಕಿಂಚಿತ್ತೋ ಮಹತ್ತೋ ಅದರ ಒಂದು ಭಾಗವನ್ನು ಸಮಾಜ ವಿನಿಯೋಗಕ್ಕೆ ಹೇಗೆ ಬಳಸ್ತಾರೆ, ಈ ಆಲೋಚನೆ ನಿಮಗೆ ಆದರ್ಶ ಆಗಬೇಕು. ಉಳಿದ ಯಾರ್ಯಾರೋ ಜೈಲಿಗೆ ಹೋದ ಕಥೆಗಳಲ್ಲ, ನಮ್ಮಲ್ಲಿರೋ ಹೀರೋಗಳನ್ನು ನೀವು ಗಮನಿಸಬೇಕು. ಹಾಗಾಗಿ ಇಂತಹ ಗಟ್ಟಿತನದ ಯುವಕರನ್ನು ಪ್ರಜೆಗಳನ್ನು ಕಟ್ಟಿಕೊಳ್ಳುವ ಮತ್ತು ಮಾರುತಿ ಯುವಕ ಮಂಡಲಕ್ಕೆ ಭವಿಷ್ಯವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಮಾರುತಿ ಯುವಕ ಮಂಡಲದವರು ಮುಂದಿನ ದಿನಗಳಲ್ಲಿ ಯುವಕರ ಜೊತೆ ಒಂದಷ್ಟು ಎಳೆಯ ವಿದ್ಯಾರ್ಥಿಗಳನ್ನು ಕೂಡ ಸೇರಿಸಿದರೆ ಮಾರುತಿ ಯುವಕ ಮಂಡಲ ಬಾಲವೃಂದ ಒಂದು ಸಣ್ಣ ವಿಭಾಗ ಏನಾಗ್ತದೆ ಅಂತ ಹೇಳಿದರೆ ಮುಂದಕ್ಕೆ ನಿಮಗೆ ಪದಾಧಿಕಾರಿ ಆಗುವುದಕ್ಕೆ ಯಾರೋ ಒಬ್ಬನನ್ನು ದಾರಿಯಲ್ಲಿ ಹೋಗೋನನ್ನು ತಂದು ನಿಲ್ಲಿಸುವ ಬದಲು ಈ ಎಳವೆಯಿಂದಲೇ ನಿಮ್ಮ ಕೆಲಸವನ್ನು ಹತ್ತಿರದಿಂದ ನೋಡಿಕೊಂಡು ಬಂದಿರುವ ಯಾರೋ ಒಬ್ಬನನ್ನು ಮಾಡಿದರೆ ಅವನಿಗೆ ಇಡೀ ಆಗು ಹೋಗುಗಳ ಹತ್ತಿರದ ಪರಿಚಯ ಇರ್ತದೆ. ಅದಕ್ಕಾಗಿ ಎಳೆಯ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಎಂಬುದು ನನ್ನ ಅನಿಸಿಕೆ. ಕೊನೆಯ ಒಂದು ಸಲಹೆ, ನಮ್ಮಲ್ಲಿ ಒಂದು ಅಭಿವೃದ್ಧಿಯ ಪಥದಲ್ಲೇ ಉಳ್ಳಾಳ ಮುಂದುವರಿತಾ ಇದೆ, ಬಹಳ ಸಂತೋಷ, ಒಪ್ಪಿಕೊಳ್ಳೋಣ. ಆದರೆ ಆದದ್ದಕ್ಕಿಂತಲೂ ಆಗಬೇಕಾದದ್ದು ಸಾಕಷ್ಟು ಇದೆ ಅಂತ ನಮ್ಮಲ್ಲಿ ಒಂದು ಮಾತುಂಟು. ಹಾಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟೋ ಸಮಾಜಮುಖಿ ಸಂಬಂಧಪಟ್ಟೋ ಸಾಕಷ್ಟು ಕೆಲಸಗಳಿವೆ. ನಾವು ಇವತ್ತು ಈ ಮೊಗವೀರ ಶಾಲೆಯ ಸಭಾಂಗಣದಲ್ಲಿ ಸೇರಿದ್ದೇವೆ. ನೋಡಿ, ಒಂದು ಅಣ್ಣ ವರದಿಯಲ್ಲಿ ಹೇಳಿದರು, ಕರ್ನಾಟಕದಲ್ಲಿ ಇನ್ಯಾವ ಸಂಸ್ಥೆಯೂ ಮಾಡದ ಹಾಗೆ ಶಿಕ್ಷಣ ಸಂಸ್ಥೆಗೆ ಲಕ್ಷಾನುಗಟ್ಟಲೆ ವಿನಿಯೋಗ ಮಾಡಿಕೊಂಡು ಕಟ್ಟಿಕೊಟ್ಟಂತಹ ಕಟ್ಟಡ ಇದು. ನಾನಾಗ ವರದಣ್ಣನ ಹತ್ರ ಒಂದು ಅಭಿಪ್ರಾಯ ಹಂಚ್ತಾ ಇದ್ದೆ. ಸುಮ್ಮನೆ ಆಲೋಚನೆ ಮಾಡಿ ಸದಸ್ಯರೇ, ಇನ್ನೂ ಒಂದು 10 ವರ್ಷದ ನಂತರ ಈ ಸಭಾಂಗಣದಲ್ಲಿ ಮೊಗವೀರ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರ್ಬೋದೇ? ಅಂದರೆ ನಮ್ಮಲ್ಲಿ ಅನುದಾನಿತವೋ ಅನುದಾನರಹಿತವೋ ಕನ್ನಡ ಮೀಡಿಯಂ ಶಾಲೆಗಳು ದಿನೇ ದಿನೇ ಕ್ಷೀಣಗೊಳ್ತಾ ಇದೆ. ಹೆಸರಿಗೆ ಎಂಕಲ್ 25 ವರ್ಷನಾಗ ಕಟ್ಟುದು ಕೊರ್ತಾ ಅಂತ ಹೇಳಬೇಕು ಹೊರತು ಇಲ್ಲಿ ಮುಚ್ಚಿದ ಸ್ಥಿತಿಯಲ್ಲಿ ಶಾಲೆಯನ್ನು ನೋಡಬೇಕಾದೀತು. ಅಂದರೆ ನೀವು ಬರೀ ಮೊಗವೀರ ಶಾಲೆಯನ್ನು ಹೇಳ್ತಾ ಇಲ್ಲ, ಭಾರತನು ನೋಡಿ, ಇತರ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯನ್ನು ನೋಡಿ, ದಿನೇ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಹಾಗಾಗಿ ನಾವು ಕಟ್ಟಿಕೊಟ್ಟಂಥ ಕಟ್ಟಡ ಇರುವ ಶಾಲೆಗೆ ವರ್ಷಂಪ್ರತಿ ಒಂದು 50 ಮಕ್ಕಳನ್ನಾದರೂ ವಿದ್ಯಾರ್ಥಿಗಳಾಗಿ ಸೇರಿಸುವ ಪ್ರಯತ್ನವನ್ನು ಮಾರುತಿ ಯುವಕ ಮಂಡಲ ಮಾಡಿದರೆ ಈ ಶಾಲೆಗೆ ಕೊಡುವ ದೊಡ್ಡ ಜವಾಬ್ದಾರಿ. ಇದರಲ್ಲಿ ಹಲವು ಭಾರತ ಹೈಸ್ಕೂಲನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಹಲವು ಶಿಕ್ಷಕರ ಭವಿಷ್ಯ ಇದೆ. ಮತ್ತೊಂದು ಮಾಧ್ಯಮ ಒಂದು ಪರಂಪರೆಯ ಶಾಲೆಯನ್ನು ಉಳಿಸಿಕೊಟ್ಟಂತಹ ಪುಣ್ಯ ಇದೆ. ಅಂಥ ಕೆಲಸ ನಿರಂತರವಾಗಿ ಆಗಲಿ ಎಂಬ ಸದಾಶಯದೊಂದಿಗೆ ಈ ಸಭಾಂಗಣದಲ್ಲಿ ಇಂತಹ ಒಂದು ಪುಣ್ಯಪ್ರದವಾಗಿರುವಂಥ ಕಾರ್ಯಕ್ರಮದಲ್ಲಿ ಸದಾವಕಾಶವನ್ನು ಮಾಡಿಕೊಟ್ಟ ಎಲ್ಲ ಸದಸ್ಯ ಮಿತ್ರರಿಗೆ ಹೃದಯಪೂರ್ವಕವಾದ ವಂದನೆಗಳು. ದುಶ್ಚಟ ಮುಕ್ತ ಸದಾಶಯ ಇರುವಂತಹ ಉಳ್ಳಾಳವನ್ನು ಆದಷ್ಟು ಶೀಘ್ರವಾಗಿ ನೋಡುವಂತಾಗಲಿ. ಪೊಲೀಸ್ ಸಾಹೇಬ್ರೆ, ನಿಮ್ಮ ಗಮನಕ್ಕೆ
ಮುಂದಿನ ವರ್ಷಗಳಲ್ಲಿ ಮಾರುತಿ ಯುವಕ ಮಂಡಲವೇ ಎದುರಾಗಿ ನಿಂತುಕೊಂಡು DJ ಮುಕ್ತ ಉಳ್ಳಾಳ ಶಾರದೋತ್ಸವದ ಮೆರವಣಿಗೆಯನ್ನು ನೋಡುವ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಳ್ತಾರೆ. ಇದು ಅವರ ಹತ್ರ ಕೇಳದೆ ನಾನೇ ಕೊಟ್ಟ ಹೇಳಿಕೆ. ಆದರೂ ಇದು ನೋಡಬೇಕೆನ್ನುವ ಆಶಯ. ನೀವು ಈ ವರ್ಷ ಗಣೇಶೋತ್ಸವವನ್ನು ನೋಡಿದರೆ ಸ್ನೇಹಿತರೆ, ಮಂಗಳೂರಿನಲ್ಲಿ ಸಾಕಷ್ಟು ಉತ್ಸವಕ್ಕೆ ತಿರುಗಾಡಿದವ ನಾನು, ಪ್ರಿಯಕ್ಕನಿಗೆ ಗೊತ್ತಿರ್ಬೋದು. ಒಂದು 85-90% ಗಣೇಶೋತ್ಸವದ ಮೆರವಣಿಗೆಯ ಸ್ವರೂಪ ಬದಲಾಗಿದೆ. ಹೇಗೆ ಆಗಬೇಕೋ ಹಾಗಾಗಿದೆ. ತೊಕ್ಕೋಟು, ಮೊಸರುಗುಡಿಕೆ ಮತ್ತು ಉಳ್ಳಾಳ ಶಾರದೆ ಒಂದನ್ನು ಬಿಟ್ಟು, ನೇರ ಹೇಳಿಕೆ ನನ್ನದಿದು, ಈ ಎರಡನ್ನು ಬಿಟ್ಟು. ಅರೆಗೆ DJ ದರಗಂತೆ ಬೇಜಾರಂಡೆ. ಆದರೂ ಈ ಎರಡನ್ನು ರಿಪೇರಿ ಮಾಡುವಂಥ ಅಗತ್ಯ ಇದೆ. ಅಂದರೆ ನನ್ನ ಉದ್ದೇಶ ಇರುವಂಥದ್ದು ಯಾರ ಹಿತಾಸಕ್ತಿಯ ಮೇಲಲ್ಲ, ನಮ್ಮ ಪರಂಪರೆಯ ಮೇಲೆ. ಈ ಎಳೆವೆಯ ಮಕ್ಕಳು ಉಳ್ಳಾಳದ ಶಾರದ ಪಂಡವು ಪರ್ದು ಲೇಲೆ ಪಾಡುನ ಎನ್ನುವ ತೀರ್ಮಾನಕ್ಕೆ ಬರಬಾರ್ದು. ದಯಾನಂದ ನಾಯಕರು ಮೂಡಿಗೆರೆಯಲ್ಲಿ ಮೊನ್ನೆ ಗಣೇಶೋತ್ಸವ ಹೋದಾಗ ಅಲ್ಲಿ ಅದೇ ಹೇಳ್ತಿದ್ರು. ಅಲ್ಲಿಯ ಕಲ್ಪನೆಗಳನ್ನು ಅವರೇ ಮಾಡಿರುವಂಥದ್ದು. ಅದೇ ರೀತಿಯ ಚಿಂತನೆಯ ಸಾತ್ವಿಕ ಮೆರವಣಿಗೆಯನ್ನು ನೋಡುವಂತಾಗಲಿ, ಅದು ಈ ವರ್ಷದಿಂದಲೇ ಮೊದಲುಗೊಳ್ಳಲಿ ಎಂಬ ಸದಾಶಯದೊಂದಿಗೆ ಈ ಅವಕಾಶಕ್ಕೆ ಮತ್ತೊಮ್ಮೆ ಕೊಡಮಾಡುತ್ತೇನೆ. ನಮಸ್ಕಾರ. ಪೂರ್ಣವಾದ ಸಂದೇಶವನ್ನು ನೀಡಿದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರಿಗೆ ವಂದನೆಗಳನ್ನು ಹೇಳ್ತಾ, ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ, ಸಂಸ್ಥೆ ಮಾಡ್ತಾ ಇದೆ. ವಿಕಲಚೇತನ ಮಕ್ಕಳಿಗೆ ಸಲಕರಣೆಗಳ ವಿತರಣೆಯ ಕಾರ್ಯಕ್ರಮ. ಮಂಗಳೂರು ಉತ್ತರ ವಲಯದಲ್ಲಿ 333 ವಿಶೇಷ ಅಗತ್ಯವುಳ್ಳ ಮಕ್ಕಳಿದ್ದಾರೆ. ಇದರಲ್ಲಿ 33 ಗೃಹಾಧಾರಿತ ಮಕ್ಕಳು. ಸಮನ್ವಯ ಕೇಂದ್ರ ಲೇಡಿ ಹಿಲ್ ಮಣ್ಣಗುಡ್ಡ ಉತ್ತರ ವಲಯ ಹಾಗೂ ಸಿದ್ಧತಾ ಕೇಂದ್ರ ಕಾಟಿಪಳ್ಳ ಇಲ್ಲಿಯ ವಿಶೇಷ ಮಕ್ಕಳಿಗೆ ಫಿಸಿಯೋಥೆರಪಿ ಹಾಗೆ ಸ್ಪೀಚ್ ಥೆರಪಿ ನಡೆಸ್ತಾ ಇದ್ದಾರೆ. ಗೃಹಾಧಾರಿತ ಮಕ್ಕಳಲ್ಲಿ ಹೆಚ್ಚಿನ ಮಕ್ಕಳು ಬೆಡ್ ರಿಡನ್ ಮಕ್ಕಳಾಗಿರ್ತಾರೆ. ಈ ಮಕ್ಕಳ ಅಗತ್ಯಕ್ಕನುಗುಣವಾಗಿ ಬೇಕಾಗುವಂಥ ವೀಲ್ ಚೇರ್, ಥೆರಪಿ ಬೆಡ್ ಹಾಗೆ ಪ್ಯಾಂಪರ್ಸ್ಗಳನ್ನು ಸಂಸ್ಥೆಯ ವತಿಯಿಂದ ಸುಮಾರು 35,000 ರೂಪಾಯಿ ವೆಚ್ಚದಲ್ಲಿ ಇದನ್ನು ಇವತ್ತು ಸಾಂಕೇತಿಕವಾಗಿ ನೀಡ್ತಿದ್ದಾರೆ. ಇನ್ನೂ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ನೀಡಲಿಕ್ಕಿದೆ. ಇದನ್ನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವೇದಿಕೆಗೆ ಬಂದು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಯಶವಂತ್ ಪಿ ಅಮೀನ್ ಅಧ್ಯಕ್ಷರು ಉಳ್ಳಾಲ ಮೊಗವೀರ್ ಸಂಘ ಇದನ್ನು ಹಸ್ತಾಂತರಿಸಬೇಕು ಅಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷ ಮಕ್ಕಳಿಗೆ, ವಿಕಲಚೇತನ ಮಕ್ಕಳಿಗೆ ನೆರವಾಗುವಂಥ, ಅವರಿಗೆ ಅತೀ ಅಗತ್ಯವಾದಂಥ ವಸ್ತುಗಳನ್ನು ಸಾಂಕೇತಿಕವಾಗಿ ಕೆಲವೊಂದನ್ನು ಮಾತ್ರ ವೇದಿಕೆಯಲ್ಲಿ ಹಸ್ತಾಂತರ ಮಾಡ್ತಿದ್ದಾರೆ. ಆದರೆ ಉಳಿದಂಥ ಎಲ್ಲ ವಸ್ತುಗಳನ್ನು ಅವರ ಶಾಲೆಗಳಿಗೆ, ಅವರ ಸ್ಥಳಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಸಂಸ್ಥೆ ಮತ್ತೆ ಮಾಡಲಿಕ್ಕಿದೆ. ಮಾರುತಿ ಜನಸೇವಾ ಸಂಘ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ. ಈಗ ಸಾಂಕೇತಿಕವಾಗಿ 2 ವೀಲ್ ಚೇರ್ಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಬಹಳ ಹೃದಯವಂತಿಕೆಯ ಒಂದು ಕಾರ್ಯವನ್ನು ಮಾರುತಿ ಜನಸೇವಾ ಸಂಘ ಮಾಡ್ತಾ ಇದೆ. ಬೇರೆ ಬೇರೆ ವಿಕಲಚೇತನ ಮಕ್ಕಳಿಗೆ ಬೇಕಾಗಿರುವಂಥ ಅತಿ ಅಗತ್ಯದ ಸಲಕರಣೆಗಳನ್ನು ಅವರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಬಹುಶಃ ಸಾಂಕೇತಿಕವಾಗಿ ಇವತ್ತು 3 ಥೆರಪಿ ಬೆಡ್ಗಳನ್ನು ನೀಡ್ತಿದ್ದಾರೆ. 33 ಬಾಕ್ಸ್ನಷ್ಟು ಪ್ಯಾಂಪರ್ಸನ್ನು ಕೂಡ ಆ ಮಕ್ಕಳಿಗೆ ನೀಡುವಂಥ ಒಂದು ಕೆಲಸವನ್ನು ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಮಾಡ್ತಿದ್ದಾರೆ. ಇನ್ನು 40ನೇ ವರ್ಷದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನೀಡುವಂಥ ಒಂದು ಯೋಜನೆಯನ್ನು, ಸದುದ್ದೇಶವನ್ನು ಕೂಡ ಈ ಸಂಸ್ಥೆ ಹೊಂದಿದೆ. ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ದೈವ ನರ್ತಕರಿಂದ ಹಿಡಿದು ವಿಶೇಷ ಚೇತನ ಮಕ್ಕಳವರೆಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು, ಹೃದಯ ಶ್ರೀಮಂತಿಕೆಯ ಕೆಲಸವನ್ನು ಮಾರುತಿ ಜನಸೇವಾ ಸಂಘ ಇವತ್ತಿನ ಈ ವೇದಿಕೆಯಲ್ಲಿ ನಿಸ್ವಾರ್ಥವಾಗಿ ಮಾಡ್ತಾ ಇದೆ. ಆ ಮೂಲಕ ನಿಜವಾಗಿ ದೇವರ ಆಶೀರ್ವಾದವನ್ನು ಒಂದು ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾರುತಿ ಜನಸೇವಾ ಸಂಘದ ಸದಸ್ಯರು ಮಾಡ್ತಿದ್ದಾರೆ. ಅಭಿನಂದನೆಗಳು, ಅಭಿವಂದನೆಗಳು. ಹಾಗೆ ಈ ಸಲಕರಣೆಗಳನ್ನು ಪಡ್ಕೊಂಡಂಥ ಎಲ್ಲ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅನ್ನೋವಂಥ ಒಂದು ಆಶಯವನ್ನು, ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಗುರುಪುರ ಅಲ್ಲಿರುವಂಥ ಶಾಲಾ ಗ್ರಂಥಾಲಯಕ್ಕೆ ಬೇಕಾಗುವಂಥ ಪುಸ್ತಕಗಳನ್ನು ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ. ಹಾಗೆ ಸಂಸ್ಥೆಯ ಲೋಗೋವನ್ನು ಚಿತ್ರಿಸಿ ಸಹಕರಿಸಿರುವಂಥ ಶಾಲೆಯ ಡ್ರಾಯಿಂಗ್ ಟೀಚರ್ ಹಾಗೆ ಲೈಬ್ರೇರಿಯನ್ ಆಗಿರುವಂಥ ಶ್ರೀ ಲಾಲ್ ಮೋಹನ್ ರವರು ವೇದಿಕೆಗೆ ಬಂದು ಸ್ವೀಕರಿಸಬೇಕು.
ನಮ್ಮ ಬದುಕಿನ ನಿಜವಾದ ಸಂಗಾತಿ, ನಮ್ಮ ಜೀವನಕ್ಕೆ ವಿದ್ಯೆಯನ್ನು, ಜ್ಞಾನವನ್ನು ನೀಡುವಂಥ ಪುಸ್ತಕವನ್ನು ಲೈಬ್ರರಿಗೆ ನೀಡುವಂಥ, ಅಂಬೇಡ್ಕರ್ ವಸತಿ ಶಾಲೆಗೆ ನೀಡುವಂಥ ಒಂದು ಕೆಲಸವನ್ನು ಈ ವೇದಿಕೆಯ ಮೂಲಕ ಮಾಡ್ತಾ ಇದೆ ಮಾರುತಿ ಜನಸೇವಾ ಸಂಘ. ಶ್ರೀ ಲಾಲ್ ಮೋಹನ್ ರವರು ವೇದಿಕೆಗೆ ಬಂದು ಜನಾಬ್ SM ಫಾರೂಕ್ ಮತ್ಸ್ಯೋದ್ಯಮಿಗಳು ಹಾಗೆ ಸಮಾಜ ಸೇವಕರು ಅವರಿಂದ ಈ ಪುಸ್ತಕವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಗುರುಪುರ ಇಲ್ಲಿನ ಲೈಬ್ರರಿಗೆ ಪುಸ್ತಕದ ಹಸ್ತಾಂತರವನ್ನು ಈ ಸಂದರ್ಭದಲ್ಲಿ ಜನಾಬ್ SM ಫಾರೂಕ್ ರವರು ಮಾಡ್ತಾ ಇದ್ದಾರೆ. ವಿದ್ಯೆಯನ್ನು ಪಸರಿಸುವಂಥ ಒಂದು ಕೆಲಸ, ಜ್ಞಾನಾರ್ಚನೆಗಾಗಿ ಪುಸ್ತಕಗಳ ಹಸ್ತಾಂತರ. ಧನ್ಯವಾದಗಳು, ಅಭಿನಂದನೆಗಳು. ಇನ್ನು ಮುಂದೆ ಉಳ್ಳಾಲದ ಹೆಮ್ಮೆಯ ಪ್ರತಿಭೆ, ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿರುವಂಥ ಏಕೈಕ ಸರ್ಕಾರಿ ಆಸ್ಪತ್ರೆಗೆ ನೂತನ ವೈದ್ಯಾಧಿಕಾರಿಯಾಗಿ ಆಯ್ಕೆಯಾಗಿರುವಂಥ ಅಬ್ಬಕ್ಕ TV ದೃಶ್ಯ ಮಾಧ್ಯಮದ ಆಡಳಿತ ನಿರ್ದೇಶಕರು, ಈ ಸಂಘದ ಆತ್ಮೀಯರಾದಂಥ ಶ್ರೀ ಶಶಿಧರ್ ಪೊಯ್ಯತ್ ಬೈಲ್ ಅವರ ಸುಪುತ್ರಿ ಡಾಕ್ಟರ್ ಚಿನ್ಮಯಿ ಪೊಯ್ಯತ್ ಬೈಲ್ ರವರಿಗೆ ಸಂಸ್ಥೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಅವರು ವೇದಿಕೆಗೆ ಬಂದು ಗೌರವವನ್ನು ಡಾಕ್ಟರ್ ಪ್ರಿಯಾ ಹರೀಶ್ ಅವರಿಂದ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆ, ಅವರ ತಂದೆ ಕೂಡ ಶಶಿಧರ್ ಪೊಯ್ಯತ್ ಬೈಲ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ತಮ್ಮ ಮಗಳ ಜೊತೆಗೆ ವೇದಿಕೆಯನ್ನು ತಾವು ಕೂಡ ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಚಿನ್ಮಯಿ ಪೊಯ್ಯತ್ ಬೈಲ್ ಅವರ ಸೇವಾವಧಿಯಲ್ಲಿ ರೋಗಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ನೀಡೋದರ ಮೂಲಕ ನಮ್ಮ ರಾಜ್ಯದ ಹೆಮ್ಮೆಯ ವೈದ್ಯೆಯಾಗಿ ಅವರು ಬೆಳಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಇವತ್ತಿನ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಸನ್ಮಾನ ಸಮಾರಂಭ, ಈ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು RJ ಪ್ರಸನ್ನ ಇವರು ನಿರ್ವಹಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗಾಗಲೇ ನಮ್ಮ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಹೇಳಿದರು ರಿಯಲ್ ಹೀರೋಗಳು ಯಾರು ಅಂತ. ಬಹುಶಃ ಈ ವೇದಿಕೆಯಲ್ಲಿ ಇರುವಂಥ ಎಲ್ಲರೂ ಕೂಡ ನಮಗೆ ರಿಯಲ್ ಹೀರೋಗಳೇ. ಅಂಥವರಲ್ಲಿ ನಾವೆಲ್ಲ ಬಹಳ ಸುಂದರವಾಗಿ ಶಾಂತಿಯಿಂದ ಬದುಕನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ, ಭಾರತ ಅನ್ನೋ ಪುಣ್ಯ ಭೂಮಿಯ ಗಡಿಯನ್ನು ಕಾಯ್ತಾ ಇರುವಂಥ ಯೋಧರಿಗೆ ಗೌರವವನ್ನು ಸಲ್ಲಿಸೋದರ ಮೂಲಕ ಇವತ್ತಿನ ಈ ಸಾಧಕ ಪ್ರಶಸ್ತಿ ಸನ್ಮಾನ ಸಮಾರಂಭವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಭಾರತದ ಮುಕುಟ ಕಾಶ್ಮೀರದ ಗಡಿಯಲ್ಲಿ ಶತ್ರುಗಳ ಗುಂಡಿನ ದಾಳಿಯನ್ನು ಎದುರಿಸಿ ದೇಶ ರಕ್ಷಣೆಯನ್ನು ಮಾಡ್ತಾ ಇದ್ದಂಥ ನಮ್ಮ ಸೇನೆಯ ಹೆಮ್ಮೆಯ ಸೇನಾಧಿಕಾರಿ ಸನ್ಮಾನ್ಯ ಕ್ಯಾಪ್ಟನ್ ರಾಜೇಶ್ ಅವರು ವೇದಿಕೆ ಎದುರುಭಾಗದ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹೃದಯಪೂರ್ವಕವಾದ ಕೆಲಸದ ಮೂಲಕ ಅಶಕ್ತರಿಗೆ, ನಿರ್ಗತಿಕರಿಗೆ ಆಶ್ರಯವನ್ನು ನೀಡ್ತಾ ಇರುವಂಥ ಶ್ರೀ ರೋಹಿತ್ ಸಾಂಗ್ತುಸ್ ಅವರು ಕೂಡ ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಬಹಳ ಪ್ರೀತಿಯಿಂದ ಅವರನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಹಾಗೆ ನಮ್ಮ ಜೀವನದ ಎಲ್ಲ ಒತ್ತಡಗಳ ನಡುವೆ ನಮ್ಮ ಮುಖದಲ್ಲಿ ಸುಂದರವಾದ ನಗುವನ್ನು ಅರಳಿಸುವ ಕಲಾವಿದ ಶ್ರೀ ರಂಜನ್ ಬೋಳೂರು, ತುಳು ರಂಗಭೂಮಿಯ ಹೆಮ್ಮೆಯ ಕಲಾವಿದ ರಂಜನ್ ಬೋಳೂರು ಅವರು ವೇದಿಕೆಯ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ, ಮೊದಲನೆಯದಾಗಿ ತಾಯಿ ಭಾರತೀಯ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ರಾಜೇಶ್ ಅವರ ಪರಿಚಯವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಶ್ರೀ ದೇಜಪ್ಪ ಬೆಳ್ಚಾಡ ಮತ್ತು ಶ್ರೀಮತಿ ಸುಂದರಿ ದಂಪತಿಗಳ ಹೆಮ್ಮೆಯ ಸುಪುತ್ರರಾದ ಸನ್ಮಾನ್ಯ ಕ್ಯಾಪ್ಟನ್ ರಾಜೇಶ್ ರವರು ಭಾರತೀಯ ಭೂಸೈನ್ಯದಲ್ಲಿ ಯೋಧರಾಗಿ 15 ವರ್ಷಗಳ ಕಾಲ ಭಾರತ ಮಾತೆಯನ್ನು ಕಾಪಾಡುವಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ಕರ್ತವ್ಯವನ್ನು ನಿರ್ವಹಿಸಿರುವ ದೇಶಾಭಿಮಾನಿ. ಅತ್ಯಂತ ವೈಪರೀತ್ಯ ಹವಾಮಾನ ಉತ್ತರ ಭಾರತದ ಗಡಿ ಭಾಗಗಳಾದ ಜಮ್ಮು ಕಾಶ್ಮೀರದ ದ್ರಾಸ್ ಸೆಕ್ಟರ್, ಕಾರ್ಗಿಲ್ ಬೆಟಾಲಿಕ್ ಸೆಕ್ಟರ್, ಲೇಹ್ ಲಡಾಖ್, ಪಂಜಾಬ್ನ ಪಠಾನ್ಕೋಟ್, ಬಾರಾಮುಲ್ಲಾ, ಕುಪ್ವಾರ, ನೌಗಾಮ್, ತಂಗ್ದಾರ್, ನಾಗಾಲ್ಯಾಂಡ್ ಗಡಿ ಪ್ರದೇಶಗಳಲ್ಲಿ ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೆ ಹಗಲಿರುಳು ದೇಶವನ್ನು ರಕ್ಷಿಸಿ ಯೋಧರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವುದಕ್ಕಾಗಿ ತಮಗಿದು ಕೋಟಿ ಕೋಟಿ ನಮನಗಳು. ಈ ವೇದಿಕೆಯಲ್ಲಿ ಅವರಿಗೆ ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೇಂಗ್ರೆ ಅಧ್ಯಕ್ಷರು, ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ ಈಗ ಸನ್ಮಾನವನ್ನು ಸಲ್ಲಿಸಲಿಕ್ಕಿದ್ದಾರೆ. ದೇಶ ನನ್ನದು, ನನ್ನದು ನಾಡು ಎನ್ನದ ಮಾನವನೆದೆ ಸುಡುಗಾಡು ಅನ್ನೋ ನೀತಿಯನ್ನು ಅರಿತ ತಾವು ತಮ್ಮ ಧಮನಿಗಳಲ್ಲಿ ಮಾತೃಭೂಮಿಯ ಸಂರಕ್ಷಣೆಗೆ ಕಾತರರಾಗಿ ದೇಶಕ್ಕೆ ನೀಡಿರುವ ಕೊಡುಗೆ ಅತ್ಯಮೂಲ್ಯವಾದುದು. ದೇಶಭಕ್ತಿ, ರಾಷ್ಟ್ರನಿಷ್ಠೆ, ಶಿಸ್ತು ಹಾಗೂ ದಕ್ಷತೆಯು ತಮ್ಮಲ್ಲಿ ಅಸಾಧಾರಣವಾಗಿದ್ದು, ಈ ಕಾರಣಕ್ಕಾಗಿ ನೀವು ಪಡೆದಿರುವ ಪದಕಗಳು ಅನೇಕ. ಆಪರೇಷನ್ ಪರಾಕ್ರಮ ಪದಕ, 50ನೇ ಸ್ವಾತಂತ್ರ್ಯೋತ್ಸವದ ಪದಕ, ಆಪರೇಷನ್ ರಕ್ಷಾ
ಶಿಕ್ಷಕ್ ಪದಕ, ಸ್ಪೆಷಲ್ ಸರ್ವಿಸ್ ಪದಕ, ಮೈ ಆಟಿಟ್ಯೂಡ್ ಸರ್ವಿಸ್ ಪದಕ, ಜಮ್ಮು ಕಾಶ್ಮೀರ್ ಸರ್ವಿಸ್ ಪದಕ ಮುಂತಾದ ಪದಕಗಳಿಂದ ಅಲಂಕರಿಸಲ್ಪಟ್ಟ ತಾವು ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದೀರಿ. ಸನ್ಮಾನ್ಯ ಕ್ಯಾಪ್ಟನ್ ರಾಜೇಶ್ ಸರ್, ತಾವು ಸಲ್ಲಿಸಿರುವ ಅನನ್ಯ ಸೈನಿಕ ಸೇವೆಗಾಗಿ ಮಾರುತಿ ಜನಸೇವಾ ಸಂಘವು ಮಾರುತಿ ಸಾಧಕ ಪ್ರಶಸ್ತಿ 2024 ನೀಡಿ ತಮ್ಮನ್ನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತದೆ. ನಮ್ಮೆಲ್ಲರ ಪರವಾಗಿ ದೇಶದ ಹೆಮ್ಮೆಯ ಪುತ್ರ ಸನ್ಮಾನ್ಯ ಕ್ಯಾಪ್ಟನ್ ರಾಜೇಶ್ ಅವರಿಗೆ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಇನ್ನು ಮುಂದೆ ಗೌರವವನ್ನು ಸ್ವೀಕರಿಸಲಿಕ್ಕಿರುವವರು ನಮ್ಮ ಭಾರತದ ಸಂಸ್ಕೃತಿ ಹೇಳುತ್ತೆ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋ ಪರಂಪರೆ. ಅಂದರೆ ತಾಯಿ ತಂದೆ ನಮಗೆ ದೇವರ ಸಮಾನರು. ಆದರೆ ಕೆಲವರು ತಮ್ಮ ತಂದೆ ತಾಯಿಯನ್ನು ಬೀದಿಗೆ ಬರೋ ಹಾಗೆ ಮಾಡ್ತಾರೆ. ಎಷ್ಟೋ ಹಿರಿಯರು ಆಶ್ರಯವಿಲ್ಲದೆ ಕಂಗಾಲಾಗಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಅನೇಕರಿಗೆ ಅಸಹಾಯಕರಿಗೆ, ಅಶಕ್ತರಿಗೆ, ನಿರಾಶ್ರಿತರಿಗೆ ಆಪದ್ಬಾಂಧವರಾಗಿರುವವರು ರೋಹಿತ್ ಸಾಂಗ್ತುಸ್. ಅವರು ಮಾಡಿರುವಂಥ ನಿಸ್ವಾರ್ಥ ಸೇವೆಗಾಗಿ ಇವತ್ತು ಈ ವೇದಿಕೆಯಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು ಶ್ರೀ ಸಿಂಧೂರಾಮ್ ಎ ಪುತ್ರನವರು ಇದನ್ನು ನಡೆಸಿಕೊಡ್ಬೇಕು. ಬಲ್ತಾಜಾರ್ ಸಾಂಗ್ತುಸ್ ಮತ್ತು ಜಮ್ಮಾ ಸಾಂಗ್ತುಸ್ ದಂಪತಿಗಳ ಸುಪುತ್ರ ರೋಹಿತ್ ಸಾಂಗ್ತುಸ್ ಇವರು ಪಶ್ಚಿಮ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಿರ್ದೇಶಕರು. ಕಲಾ ವಿಭಾಗದಲ್ಲಿ ಪದವಿ ಮತ್ತು TTK ಚೆನ್ನೈಯಲ್ಲಿ ಕೌನ್ಸಿಲಿಂಗ್ ತರಬೇತಿಯನ್ನು ಪಡೆದಿದ್ದಾರೆ. ಪಶ್ಚಿಮ್ ಟ್ರಸ್ಟ್ ಸಂಸ್ಥೆ ಸೋಮೇಶ್ವರದ ನೆಹರು ನಗರದಲ್ಲಿದೆ. ಇದೊಂದು ನಿರಾಶ್ರಿತರ ಪುನರ್ವಸತಿ ಕೇಂದ್ರ. ವ್ಯಕ್ತಿಯ ಎರಡನೇ ಬಾಲ್ಯ ಅಂದರೆ ಅದು ವೃದ್ಧಾಪ್ಯ. ತಂದೆ ತಾಯಿಗಳು ನಮ್ಮ ಹುಟ್ಟು ಬೆಳವಣಿಗೆ ಜೀವನಕ್ಕೆ ಕಾರಣರಾಗ್ತಾರೆ. ಅಂಥವರನ್ನು ವೃದ್ಧಾಪ್ಯದಲ್ಲಿ ಪೋಷಿಸೋದು ಮಕ್ಕಳ ಜವಾಬ್ದಾರಿ. ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿದ್ದರೆ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ, ಪ್ರೀತಿ, ಗೌರವ ಹೊಂದಬೇಕು ಅಂತ ಹೇಳ್ತಾರೆ ರೋಹಿತ್ ಸಾಂಗ್ತುಸ್ ಅವರು. ತಾಳ್ಮೆಯೇ ಯಶಸ್ಸಿನ ಕೀಲಿಕೈ ಅನ್ನೋ ತತ್ವದಲ್ಲಿ ನಂಬಿಕೆ ಹೊಂದಿರುವ ಶ್ರೀಯುತ ರೋಹಿತ್ ಸಾಂಗ್ತುಸ್ ರವರು ತಮ್ಮ ವ್ಯವಸ್ಥೆಗಳ ಮಿತಿಯಲ್ಲಿ ಅತ್ಯಂತ ಸಹನೆಯಿಂದ ಅನೇಕ ನಿರಾಶ್ರಿತರಿಗೆ ಬದುಕುವ ಕನಸನ್ನು ಸಾಕಾರಗೊಳಿಸಿದ್ದಾರೆ. ಕಠಿಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸವಾಲುಗಳನ್ನು ಸ್ವೀಕರಿಸಿ ತಾಳ್ಮೆಯಿಂದ ವೃದ್ಧರನ್ನು ಪೋಷಿಸ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವುದನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮಾರುತಿ ಸಾಧಕ ಪ್ರಶಸ್ತಿ 2020 ತಮ್ಮ ಮುಕುಟಕ್ಕೆ ಬಹಳ ಹೆಮ್ಮೆಯಿಂದ ಸಲ್ಲಿಸ್ತಾ ಇದೆ. ವಂದನೆ, ಅಭಿನಂದನೆಗಳು ಶ್ರೀ ರೋಹಿತ್ ಸಾಂಗ್ತುಸ್ ಅವರಿಗೆ. ಇನ್ನೋರ್ವ ಸಾಧಕರು, ಬಹುಶಃ ಅವರನ್ನು ವೇದಿಕೆಗಳಲ್ಲಿ ನಾವು ಸಾಕಷ್ಟು ಕಂಡಿದ್ದೇವೆ. ಹಾಗೆ ಸಿನಿಮಾ ಇರಬಹುದು, ರಂಗಭೂಮಿಯಲ್ಲಿ ಅವರು ವೇದಿಕೆಯ ಮೇಲೆ ಬಂದರು ಅಂತ ಹೇಳಿದಾಗ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಮುಖದಲ್ಲಿ ಸ್ಮೈಲ್ ಅನ್ನೋ ಸುಂದರವಾದ ಭಾವನೆ ಮೂಡುತ್ತೆ. ಕರಾವಳಿ ಕರ್ನಾಟಕದಲ್ಲಿ ರಂಜನ್ ಬೋಳೂರ್ ಅವರ ಹೆಸರನ್ನು ಕೇಳಿದವರಿಲ್ಲ. ನಮ್ಮ ತುಳುನಾಡಿನ ಪ್ರಸಿದ್ಧ ಹಾಸ್ಯ ಕಲಾವಿದರಾದ ಶ್ರೀ ರಂಜನ್ ಬೋಳೂರ್ ಅವರನ್ನು ಇವತ್ತಿನ ವೇದಿಕೆಯಲ್ಲಿ ಬಹಳ ಹೆಮ್ಮೆಯಿಂದ ನಾವು ಸಂತೋಷದಿಂದ ನೋಡ್ತಾ ಇದ್ದೇವೆ. ಇವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ. ಯಾಕಂದರೆ ರಂಜನ್ ರವರಿಗೂ ಉಳ್ಳಾಲಕ್ಕೂ ನಂಟಿದೆ. ಉಳ್ಳಾಲದ ದಿವಂಗತ ಜಯಶೀಲ ಕೋಟ್ಯಾನ್ ಮತ್ತು ಶ್ರೀಮತಿ ಕಮಲಾಕ್ಷಿ ಪಾಂಗಲ್ ರವರ ಸುಪುತ್ರರು. ಬೆಳೆದದ್ದು ಬೋಳೂರಲ್ಲಾದರೂ ಉಳ್ಳಾಲ ಇವರ ಹುಟ್ಟೂರು. ಇವರಿಗೆ ಇವತ್ತಿನ ಈ ವೇದಿಕೆಯಲ್ಲಿ ಗೌರವದ ಸನ್ಮಾನವನ್ನು ಸಲ್ಲಿಸಲಿಕ್ಕಿದ್ದಾರೆ ಉಳ್ಳಾಲ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀ ಸಿ ಬಾಲಕೃಷ್ಣ HN ಅವರು. ಸಾಮಾನ್ಯರಲ್ಲಿ ಕಲಾವಿದರಾಗುವವರು ಕೆಲವರು ಮಾತ್ರ. ಕಲಾವಿದರಲ್ಲಿ ಹಾಸ್ಯ ಕಲಾವಿದರಾಗುವವರು ಬಹಳ ಕಡಿಮೆ. ಶ್ರೀ ರಂಜನ್ ಬೋಳೂರ್ ಅವರು ಅಪ್ರತಿಮ ಹಾಸ್ಯ ಕಲಾವಿದರು. ಇವರು ರಂಗಭೂಮಿಯಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಬಾಲ್ಯದಿಂದಲೇ ಛದ್ಮವೇಷಗಳಲ್ಲಿ, ಹಾಸ್ಯ ಪಾತ್ರಗಳಲ್ಲಿ ತುಂಬ ಆಸಕ್ತಿ. ಯುವಜನ ಸಂಘ ಬೊಕ್ಕಪಟ್ನ ಇವರು ನಡೆಸ್ತಿದ್ದ ಛದ್ಮವೇಷ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಪಡೆದುಕೊಳ್ತಿದ್ದ ಪ್ರತಿಭಾಶಾಲಿ. 2006ರಲ್ಲಿ ಮಂಗಳೂರಿನ ಪುರಭವನದಲ್ಲಿ ನಡೆದ ತೂದು ಪೋಡೊಚ್ಚಿನ ಹಾಸ್ಯ ನಾಟಕದಲ್ಲಿ ಅಭಿನಯಿಸಿ ಪ್ರಥಮ ಪ್ರವೇಶದಲ್ಲಿಯೇ ಹೆಸರು ಪಡೆದವರು. ಇವರು ಅಭಿನಯಿಸಿರುವ ನಾಟಕಗಳು ತೂದು ಪೋಡೊಚ್ಚಿ, ಅಬ್ಬರದ ಬೊಬ್ಬರಿಯ, ಆಯ್ಲಕ ಪುಂಡು ನಿಕ್ಕು ಗೊತ್ತಾಂಡ, ಕಾಸ್ಬೋಡ ಕುಸಲ್ಬೋಡ್ಚಿ, ನಮ್ಮ ಮರ್ಯಾದದ ಪ್ರಶ್ನೆ, ಅರ್ಥ ಮಲ್ತೊನ್ಲೆ ಮುಂತಾದ ನಾಟಕಗಳಲ್ಲದೆ 150ಕ್ಕೂ ಹೆಚ್ಚು ಪ್ರದರ್ಶನ ಕಂಡ ಎನ್ನ ಚಿಕ್ಕಮ್ಮ ನಾಟಕ ಇವರಿಗೆ ಅಪಾರವಾದ ಕೀರ್ತಿಯನ್ನು ತಂದುಕೊಟ್ಟಿದೆ. ಶ್ರೀ ರಂಜನ್ ಬೋಳೂರ್ ಕೇವಲ ರಂಗ ಕಲಾವಿದರಲ್ಲ, ಚಲನಚಿತ್ರ ನಟರೂ ಹೌದು. 10 ಸಿನಿಮಾಗಳಲ್ಲಿ ಅಭಿನಯಿಸಿ ವೀಕ್ಷಕರಿಂದ ಶಭಾಷನ್ನು ಪಡೆದಿದ್ದಾರೆ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಅದ್ಭುತ ಹಾಸ್ಯ ಕಲಾವಿದ ಅನ್ನೋ ಹೆಗ್ಗಳಿಕೆ ಪಡೆದಂಥ ಇವರು
ರಂಜನ್ ಬೋಳೂರ್ರವರ ಕಲಾ ಸೇವೆಯನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮಾರುತಿ ಸಾಧಕ ಪ್ರಶಸ್ತಿ 2024 ಅತ್ಯಂತ ಹೆಮ್ಮೆಯಿಂದ ಸಲ್ಲಿಸ್ತಾ ಇದೆ. ರಂಜನ್ ಬೋಳೂರ್ ಅವರಿಗೆ ವಂದನೆ, ಅಭಿನಂದನೆಗಳು. ವೇದಿಕೆ ಎದುರುಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ನಿಮ್ಮ ಕೈ ಫ್ರೀ ಇದ್ರೆ ಸೆಲ್ಫೋನ್ ಒಂಚೂರು ಪಕ್ಕಕ್ಕಿಟ್ಟು ಜೋರಾದ ಚಪ್ಪಾಳೆಯ ಅಭಿನಂದನೆ. ನಮ್ಮೆಲ್ಲರ ಬದುಕಿಗೆ ಸ್ಫೂರ್ತಿಯನ್ನು ನೀಡ್ತಾ ಇರುವಂಥ ಎಲ್ಲ ಸಾಧಕರಿಗೆ ಮಾರುತಿ ಜನಸೇವಾ ಸಂಘ ಹೃದಯ ತುಂಬಿದ ವಂದನೆ, ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸಾಧಕರ ಕೀರ್ತಿನಷ್ಟು ಎತ್ತರಕ್ಕೆ ಇರಲಿ. ಧನ್ಯವಾದಗಳು. ಇನ್ನು ಮುಂದಿನ ಗೌರವವನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಸಲ್ಲಿಸ್ತಾ ಇರುವಂಥ ಸಾಧಕರು ಕುಮಾರಿ ಸಿಂಧೂರ ರಾಜ ವೇದಿಕೆಯ ಎದುರುಭಾಗದ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮಾಸ್ಟರ್ ಚಿನ್ಮಯ್ ಜಿಕೆ, ಮಾಸ್ಟರ್ ಕೃತಿನ್ ಕೆ ಸಾಲ್ಯಾನ್ ಉಳ್ಳಾಲ ಅವರ ಪರಿಚಯವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಶ್ರೀಯುತ ರಾಜಾ ಟಿ ಮತ್ತು ಶಿಬಾನಿ ರಾಜ ದಂಪತಿಗಳ ಸುಪುತ್ರಿ, ಸನ್ಮಾನ್ಯ ಶ್ರೀ ಬಾಬು ಬಂಗೇರ ಶ್ರೀಮತಿ ಶಶಿಕಾಂತ್ ದಂಪತಿಗಳ ಮೊಮ್ಮಗಳು ಸಿಂಧೂರ ರಾಜ. ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವ ಕುಮಾರಿ ಸಿಂಧೂರ ರಾಜ ಬಹುಮುಖ ಪ್ರತಿಭೆಯ ಗಣಿ. ಕಲಿಕೆಯಲ್ಲಿ, ಚಿತ್ರಕಲೆಯಲ್ಲಿ ಈಗಾಗಲೇ ಮಿಂಚ್ತಾ ಇರೋ ಇವರು ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಮುಂಚೂಣಿಗೆ ಧಾವಿಸ್ತಾ ಇರೋ ವಿದ್ಯಾರ್ಥಿ. 2024 ನಡೆದ 10ನೇ ತರಗತಿ ಪರೀಕ್ಷೆಯಲ್ಲಿ 98.6 ಅಂಕವನ್ನು ಪಡೆಯೋದು ಇವರ ಪ್ರತಿಭೆಗೆ ಸಾಕ್ಷಿ. ಇವರ ಈ ಸಾಧನೆಗೆ ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರು. ಕುಮಾರಿ ಸಿಂಧೂರ ರಾಜರವರು ಅತಿ ಚಿಕ್ಕ ವಯಸ್ಸಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಂಶೋಧನಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಗಳಿಸ್ತಿರೋದು ನಮ್ಮ ಹೆಮ್ಮೆ. ಯುರೋಪಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ನಡೆಸಿದ 2022 ಅಂತಾರಾಷ್ಟ್ರೀಯ ಮ್ಯಾಥಮ್ಯಾಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ಕಂಚಿನ ಪದಕ, ಸ್ಟೆಂಪೀಡಿಯಾ ಸಂಸ್ಥೆ ನಡೆಸಿದ ಅಂತಾರಾಷ್ಟ್ರೀಯ ಮಟ್ಟದ ಕೋಡೆವಾರ್ 2022 ಸ್ಪರ್ಧೆಯಲ್ಲಿ ಪೀಪಲ್ ಚಾಯ್ಸ್ ಅವಾರ್ಡ್, ಫ್ಯೂಚರ್ ಪೋರ್ಟ್ ಯೂತ್ 2023, ಪ್ರೇಗ್ ಚೆಕ್ ರಿಪಬ್ಲಿಕ್ ಇವರು ಆಯೋಜಿಸಿದ ಮಾನವ ಜನಾಂಗಕ್ಕೆ ವರದಾನವಾಗಲಿರುವ ಆವಿಷ್ಕಾರಗಳು ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 2024 ಮೇ ತಿಂಗಳಲ್ಲಿ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕೋಡೆವಾರ್ 5.0 ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಇಡೀ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಚಿಲ್ಡ್ರನ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಅವಾರ್ಡ್ ಸ್ಪರ್ಧೆಯಲ್ಲಿ 23 ದೇಶಗಳ 16,570 ಸ್ಪರ್ಧಿಗಳು ಭಾಗವಹಿಸಿದ್ದು ಅದರಲ್ಲಿ 16 ಜನ ಮಾತ್ರ ಆಯ್ಕೆಯಾಗಿದ್ದಾರೆ. ಆ 16 ಜನರಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ವಿದ್ಯಾರ್ಥಿ ಕುಮಾರಿ ಸಿಂಧೂರ ರಾಜ. ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಸಾಧನೆ ಮಾಡ್ತಿರುವಂಥ ಕುಮಾರಿ ಸಿಂಧೂರ ರಾಜ ಅವರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮಾರುತಿ ಸಾಧಕ ಪ್ರಶಸ್ತಿ 2024 ಬಹಳ ಹೆಮ್ಮೆಯಿಂದ ಸಲ್ಲಿಸ್ತಾ ಇದೆ. ಕುಮಾರಿ ಸಿಂಧೂರ ರಾಜ ಅವರಿಗೆ ವಂದನೆ, ಅಭಿನಂದನೆ, ಅಭಿವಂದನೆಗಳು. ನಿಮ್ಮ ಮುಂದಿನ ಭವಿಷ್ಯ ಉತ್ತರೋತ್ತರವಾಗಿ ಯಶಸ್ಸನ್ನು ಕಾಣಲಿ ಅನ್ನೋ ಹಾರೈಕೆಯನ್ನು ಸಲ್ಲಿಸಿಕೊಂಡು ಇನ್ನು ಮುಂದೆ ಭಾರತದ ಭವಿಷ್ಯದ ಕ್ರಿಕೆಟ್ ತಾರೆ ಅಂತಾನೆ ಸಾಕಷ್ಟು ಜನರಿಂದ ಗುರುತಿಸಿಕೊಳ್ತಾ ಇರುವಂಥ ಕೃತಿನ್ ಕೆ ಸಾಲ್ಯಾನ್, ಶ್ರೀ ಕಿರಣ್ ಸಾಲ್ಯಾನ್ ಮತ್ತು ಶ್ರೀಮತಿ ವಿಜೇತಾ ಸಾಲ್ಯಾನ್ ರವರ ಹೆಮ್ಮೆಯ ಸುಪುತ್ರ ಕೃತಿನ್ ಕೆ ಸಾಲ್ಯಾನ್ ಮಂಗಳೂರು ಡೊಂಗರಕೇರಿಯಲ್ಲಿರುವ ಕೆನರಾ ಹೈಸ್ಕೂಲಲ್ಲಿ ಹೈಸ್ಕೂಲ್ ಸ್ಟಡೀಸನ್ನು ಮಾಡ್ತಿರುವಂಥ ಕೃತಿನ್ ಕೆ ಸಾಲ್ಯಾನ್ ಬಾಲ್ಯದಿಂದಲೂ ಕ್ರೀಡಾ ಪ್ರೇಮಿ. ಸಣ್ಣ ವಯಸ್ಸಿನಲ್ಲಿಯೇ ಕ್ರಿಕೆಟ್ನ ಅಭಿರುಚಿ ಮತ್ತು ಪ್ರತಿಭೆಯನ್ನು ಹೊಂದಿರೋದನ್ನು ಗುರುತಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ ಇವರಿಗೆ ತರಬೇತಿಯ ವ್ಯವಸ್ಥೆಯನ್ನು ಮಾಡಿದೆ. ಶ್ರೀಯುತ ವಿಶ್ವನಾಥ್ ಪುತ್ರನ್ ಮತ್ತು ಶ್ರೀಯುತ ದಿನೇಶ್ ಕರ್ಕೇರರ ಮಾರ್ಗದರ್ಶನದಲ್ಲಿ ಅನೇಕ ವರ್ಷಗಳ ತರಬೇತಿಯನ್ನು ಪಡೆದಿರುವಂಥ ಕೃತಿನ್ ಕೆ ಸಾಲ್ಯಾನ್ ಅವರಿಗೆ ಈ ವೇದಿಕೆಯಲ್ಲಿ ಮತ್ಸ್ಯೋದ್ಯಮಿಗಳಾದಂಥ ಶ್ರೀ ಸೂರಜ್ ರವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೃತಿನ್ ಕೆ ಸಾಲ್ಯಾನ್ ಹಲವಾರು ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಬ್ರಹ್ಮಾವರ, ಕಾರ್ಕಳದಲ್ಲಿ ನಡೆದ 14 ವರ್ಷದ ಒಳಗಿನ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿಸಿದ 14ರ ವಯೋಮಿತಿಯ ಕ್ರಿಕೆಟ್ ಪಂದ್ಯಾಟಕ್ಕೆ ಕೃತಿನ್ ಕೆ ಸಾಲ್ಯಾನ್ರನ್ನ ಆಯ್ಕೆ ಮಾಡಿದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಇದು ಇವರ ಭವಿಷ್ಯದ ಮುನ್ಸೂಚನೆ. ಮುಂದಿನ ದಿನಗಳಲ್ಲಿ ಕೃತಿನ್ ರವರಿಗೆ ಅತ್ಯುತ್ತಮ ಕ್ರಿಕೆಟ್ ಪಟುವಾಗುವ ಅವಕಾಶಗಳು ಧಾವಿಸಿ ಬರಲಿ, ನಮ್ಮ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತರಲಿ, ಟೀಮ್ ಇಂಡಿಯಾದ ಅವಿಭಾಜ್ಯ ಅಂಗ ಆಗುವಂಥ ದಿನಗಳು, ಹಾಗೆ ಅವರಿಗೆ ವಿಶೇಷವಾದ ಬ್ಯಾಟನ್ನು ನಮ್ಮ ಉಳ್ಳಾಲದ ಹೆಮ್ಮೆಯ ಕ್ರಿಕೆಟ್ ಪಟು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂಥ ನಿಹಾಲ್ ಉಳ್ಳಾಲ್ ಅವರ ಮೂಲಕ ನೀಡಿರುವಂಥ ಒಂದು ಬ್ಯಾಟನ್ನು ಈ ಸಂದರ್ಭ
ಸಂದರ್ಭದಲ್ಲಿ ವಿಶೇಷವಾದ ಗೌರವ ರೂಪಕದಲ್ಲಿ ನಮ್ಮ ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. ಮಾರುತಿ ಸಾಧಕ ಪ್ರಶಸ್ತಿಗೆ ಭಾಜನರಾಗ್ತಿರುವಂಥ ಕೃತಿನ್ ಕೆ ಸಾಲಿಯಾನ್ ಅವರ ಭವಿಷ್ಯ ಉಜ್ವಲವಾಗಲಿ ಅನ್ನೋ ಹಾರೈಕೆಯ ಮೂಲಕ ಮುಂದಿನ ದಿನಗಳಲ್ಲಿ ಟಿವಿಯಲ್ಲಿ ನೀವು ಆಡೋ ಮ್ಯಾಚ್ಗಳನ್ನು ನೋಡುವ ದಿನ ನಮ್ಮೆಲ್ಲರ ಬದುಕಲ್ಲಿ ಬರಲಿ ಅನ್ನೋ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿರುವಂಥ ಮಾಸ್ಟರ್ ಚಿನ್ಮಯ್ ಜಿಕೆ, ಶ್ರೀ ಗಣೇಶ್ ರಾಮಚಂದ್ರ ಭಟ್ ಮತ್ತು ಶ್ರೀಮತಿ ಮಾಲಿನಿ ಹೆಗಡೆ ದಂಪತಿಗಳ ಪುತ್ರ ಚಿನ್ಮಯ್ ಜಿಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಉಜ್ವಲ ಭವಿಷ್ಯದ ದ್ಯೋತಕವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳು ಯಾವುದಾದ್ರೂ ಒಂದು ವಿಷಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ, ಆದರೆ ಚಿನ್ಮಯ್ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ. ಇವರಿಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಗೌರವದ ಸನ್ಮಾನವನ್ನು ನಡೆಸಬೇಕು ಅಂತ ಕೇಳಿಕೊಳ್ತಾ, ಬೆಳ್ತಂಗಡಿಯ ಶ್ರೀ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ವರ್ಷದ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸೋದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಂಥ ಹೆಗ್ಗಳಿಕೆ ಮಾಸ್ಟರ್ ಚಿನ್ಮಯ್ ಜಿಕೆ ಅವರದು. ವಿದ್ಯಾ ದದಾತಿ ವಿನಯಂ ಅನ್ನೋ ಮಾತಿದೆ. ವಿದ್ಯೆ ವಿನಯ ಗುಣವನ್ನು ತಂದುಕೊಡುತ್ತೆ. ಚಿನ್ಮಯ್ರವರಲ್ಲಿ ವಿನಮ್ರತೆ ಧಾರಾಳವಾಗಿದೆ. ವಿವಿಧ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರಕಟಿಸಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಅನ್ನು ಮುಗಿಸಿದ್ದು ವಿದ್ವತ್ತನ್ನು ಕಲಿತಿದ್ದಾರೆ. ಚಿತ್ರಕಲೆಗಳಲ್ಲಿ ಕೂಡ ಒಲವನ್ನು ಹೊಂದಿರುವಂಥ ಇವರ ತಂದೆ ಶ್ರೀ ರಾಮಚಂದ್ರ ಭಟ್ ಅವರು ಬೆಳ್ತಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಉಪನ್ಯಾಸಕರಾದರೆ, ತಾಯಿ ಮಾಲಿನಿ ಹೆಗಡೆ ಅವರು ಕಲ್ಮಂಜದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿದ್ದಾರೆ. ಇವರು ತಮ್ಮ ಮಗನಿಗೆ ಬಹಳ ಚಂದದ ಸಾಲುಗಳನ್ನು ನಮ್ಮ ಮಾರುತಿ ಜನಸೇವಾ ಸಂಘದವರು ಇವರ ಸನ್ಮಾನ ಪತ್ರದಲ್ಲಿ, ಅಂದರೆ ಅವರಿಗೆ ಅಭಿನಂದನೆಯ ಸಾಲುಗಳನ್ನು ಬರೆದಿದ್ದಾರೆ. ಚಿನ್ಮಯ್ ಅನ್ನೋ ಹೆಸರಿನ ಬದಲಿಗೆ ಪ್ರಥಮ ಅನ್ನೋ ಹೆಸರನ್ನ ಇಡಬೇಕಿತ್ತು ಅಂತ. ಯಾಕೆ ಅಂತ ಹೇಳಿದರೆ, ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನವನ್ನು ಚಿನ್ಮಯ್ ಅವರು ಪಡೆದಿದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಬರೋಬ್ಬರಿ 7 ಬಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಹಲವಾರು ಬಾರಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಥಮ ಸ್ಥಾನ, ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ನಡೆಸಿದ ಕಂಠಪಾಠ ಸ್ಪರ್ಧೆಗಳಲ್ಲಿ 4 ಬಾರಿ ಪ್ರಥಮ ಸ್ಥಾನ. ಹೀಗೆ ರಾಶಿ ಬಹುಮಾನಗಳನ್ನು ಪಡೆಯುವುದರ ಮೂಲಕ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಚಿನ್ಮಯ್ರವರಿಗೆ ಮಾರುತಿ ಜನಸೇವಾ ಸಂಘ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವವನ್ನು ಅವರ ಸಾಧನೆಯ ಮುಕುಟಕ್ಕೆ ಸಲ್ಲಿಸ್ತಾ ಇದೆ. ಚಿನ್ಮಯ್ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ 3 ಪ್ರತಿಭೆಯ ಅನರ್ಘ್ಯ ರತ್ನಗಳು ಭವಿಷ್ಯದ ದಿನಗಳಲ್ಲಿ ಭಾರತದ ಬಾನಂಗಳದಲ್ಲಿ ಸಾಧನೆಯ ಧ್ರುವ ತಾರೆಗಳಾಗಿ ಬೆಳಗಲಿ. ದೈವದೇವರುಗಳ ಅನುಗ್ರಹ, ಎಲ್ಲ ಹಿರಿಯರ ಆಶೀರ್ವಾದ ಇವರ ಬದುಕಿಗೆ ಶ್ರೀರಕ್ಷೆಯಾಗಿರಲಿ ಅನ್ನೋ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸಿಕೊಂಡು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸನ್ಮಾನವನ್ನು ಸ್ವೀಕರಿಸಿದಂಥ ಸರ್ವರಿಗೂ ಕೂಡ ಹಾರೈಕೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು RJ ಪ್ರಸನ್ನರವರಿಗೆ. ನಮ್ಮ ನೆಚ್ಚಿನ ವಾರ್ತಾವಾಚಕಿ ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್ ಅವರು ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾರುತಿ ಜನಸೇವಾ ಸಂಘ ಈತ್ ಮಲ್ಲ ಮಟ್ಟಡು ಉಲೇರೆ ಕಾರಣ ದಾದ ನೆನಿ ಎಂಕ ಗೊತ್ತಾಂಡೆ ಕಣ್ಣಾರೆ ತುಯೆ ದಯಪಣ್ಣ ಮುಲ್ಪ ತುಲೆ ಹೊರ್ಮೊಂದುಲ್ಲೆರೆ ಕಡ್ದಿಂಚಿ ಇಂಚ ನಮ್ಮ ಬೇಲೆ ವೆಂದುಂಡನೆ ಮಲ್ಲ ಮಟ್ಟದ ಸಾಧನೆ ಮಲ್ಪೊಲಿ ಜೋರಾದ ತಾಟಿನವರ ಮಾತ ಇರಲ ಈ ಮಾರುತಿ ಜನಸೇವಾ ಸಂಘ ಕೊರಡು. ಯಾನು ನಮ್ಮ ಅಮ್ಮ ಜ್ಯುವೆಲರ್ಸ್ ಮನೋಜರ್ ತಾಪಕ ಅಧ್ಯಕ್ಷರಾದುಲ್ಲೇರು ಧರ್ಮ ರಕ್ಷಣಾ ವೇದಿಕೆ ಅರ್ನ ಒಂಜಿ ಕಾರ್ಯಕ್ರಮಗೂ ಇಂಚಿಪ್ಪ ಬತ್ತಿತ್ತೆ ಒಂಜಿ 2 ತಿಂಗಳು ತುಂಬು ವರಲಕ್ಷ್ಮಿ ಪೂಜೆಗೆ ಅಪ್ಪಗ ಪ್ರಶಾಂತರ ಕಾರ್ಯಕ್ರಮಕ್ಕೂ ಬತ್ತದಿತ್ತೇರು. ಕಾರ್ಯಕ್ರಮ ಆದ ಯಾನು ತೀರ್ಥ ಜಪ್ಪುನಂಚಿನ ಪೊರ್ತುಡು ಪ್ರಶಾಂತರು ಬಂಡೆರು ಭಾರಿ ಒಂಜಿ ಪುರ್ಲುಡಿಯರು ಕಾರ್ಯಕ್ರಮ ಮಲ್ತಾರೆ. ನಾನು ಎಂಕಲ್ನ ಒಂಜಿ ಕಾರ್ಯಕ್ರಮಕ್ಕೆ ಇರು ಬರೋಡು ಬೇಗೋಡು ಎಂಕಲ್ ಒಂಜಿ ಕಾರ್ಯಕ್ರಮ ಅಟ್ಟಣೆ ಮಲ್ತೊಂದುಲ್ಲ ಅಂದು ಪಂಡೇರು. ಆವು ಒಂದು ಪಂಡೆ ಆ ಕಾರ್ಯಕ್ರಮಕ್ಕೆ ಇರು ಭಾಷಣ ಮಲ್ಪೋಡು ಒಂದು ಬಂಡೇರು. ಭಾಷಣ ನಾಕೇಂಡೆ ಈ ಭಾಷಣ ಬನ್ಪಿನ ಪದೋಟೆ ಎಂಕೊಂಚೂರು ಎವದಪ್ಪುಂಡು ದಾಯಂದು ಪಣ್ಣಗ ಮಾತಿರಲ್ಲ ಎಂಕ 2 ಜೋಕುಲುಲ್ಲೇರು ಅಪ್ಪೆಲ್ನ ಕಷ್ಟದಾದ ಅಂತ ಗೊತ್ತುಂಡು ಕಾಂಡೆ ನಮ್ಮ ಕಡುಪಿಲ್ ಕೊಂಡೇಡು ಅಕ್ಲಿಗೆ ಬುತ್ತಿ ಕಟ್ಟುನ ಮಲ್ಲ ಬೇಲೆ ಅಪ್ಪುಜಿ ಕಾಂಡೆ ಅಕ್ಲಿನ ಲಕ್ಕವನ ಒಂಜಿ ಬಾರಿ ಮಲ್ಲ ಬೇಲೆ ಅಪ್ಪೆಲ್ಲಿಗೆ ಅಂಚಿನ ಅಡಿಪಿಲ್ ಕೊಂಡಿಡ್ದು ಯಾನು
ಅಟಿಲ್ ಮಲ್ತೊಂದು ಉಪ್ಪೆ ಐಡ್ದು ಬೊಕ್ಕ ಲಕ್ಕಲೆಯ ಅಂದು ಬೊಬ್ಬೆ ಬಾಡೊಂದು ಉಪ್ಪೆ ಅಪ್ಪಗ ಒಂಜಿ ಅಶರೀರ ವಾಡಿಕೆ ನೋಡಿ ಹೆಂಗೆ ಉಲ್ಲ ಹಿಡ್ದು ಅಮ್ಮನ ಭಾಷಣ ಸುರಾಂಡ್ ಅಂತ ಆಂಡ್ ಐಡ್ದು ಬೊಕ್ಕ ಈ ಪಾಸಾಡಿನೊಟ್ಟಿಗೆ ಕೂಟೋಡು ಉಪ್ಪು ಪಾತೆರೊಂದು ಒಂಚೂರು ಚರ್ಚೆ ಆಪುಂಡು ಚರ್ಚೆ ನನಗೆ ಯಾನೊಂಚೂರು ಬುದ್ಧಿ ಪಾತೆರ ಮೀನಿ ಪಣ್ಣೆಂಡ ಎನ್ನ ಪಾಸಾಡಿನಕುಲು ಕೂಟದಕುಲು ಸುರು ಬಂತೇರು ಮಲ್ಲ ಮುಲ್ಪಲ ಭಾಷಣ ಸುರಾಂಡ್ ಅಂತ ಅಲ್ಪಲ ಭಾಷಣ ಮುಲ್ಪಲ ಭಾಷಣ ತತ್ತದ ಮೀನಿ ಎನ್ನ ಮಗಳಿನ ಮೀನಿ ಅವಂಜಿ ಕೂಟಗುಲೆ ತಂದ್ಪೋಡು ಅಲ್ಪ ಒಗ್ಗರಣೆ ಕೂಡ ಅಮ್ಮನ ಇಲ್ಲಡ್ಲ ಭಾಷಣ ಮುಲ್ಪಲ ಭಾಷಣ ಚಾವಡಿಡಿತು ನೌಲ್ಲ ಭಾಷಣನೇ ಈ ಭಾಷಣ ಬಂಡ ಏನು ಭಾಷಣ ಮಲ್ಪ ನತ್ತು ಯಾನಿಕ್ಕಳ್ದ ಪಾತಿರುನು ಅವಿನ ಅರ್ಥನೇ ಮಲ್ತೋನು ಜೇರು ಒಂದಿಡು ಕಾಲೋಡು ಎನ್ನ ಕಾಲೇಜ್ ಯಾನ್ಲ ಎನ್ನ ವಿದ್ಯಾರ್ಥಿ ಕಲ್ಪಾರ್ತಿ ಜೀವನ ಅಪಗ ಕೆಲವೇರು ಇಂಚೆನೆ ಭಾಷಣ ಮಲ್ಪುನಗ ಯಾನ್ ಪಂತೆ ಇವು ಏತು ಪುರ್ತು ಮೈಕೊಡ್ ನೇಲ್ವೇರಪ್ಪ ಹೊರ ಬುಡ್ತುವೇರಡೆ ಯಾದು ತುಲೆ ಏರೆಗ್ಲ ನಮ್ಮ ದಾಲ ಪನ್ನೀರ ಬಲ್ಲಿ ತರೇಕು ಮೈತಿನ ಕಾರಿಗೆ ಜಪ್ಪುಣಿಗೆ ಈತ ಏರ್ಲ ಪನ್ಪಿನ ಬಡ್ಚು ಎನ್ನ ಜೋಕುಲೆ ಎಂಕ ಪನ್ಪಿಲ್ಲ ಕಾಂಡ್ ನಮ್ಮ ಏರೆಗ್ಲ ಬೇತೆ ಪಾತೆರೆ ಬಲ್ಲಿ ಪೀರೋಡ್ದು ಪಾತೆರೆ ಬಲ್ಲಿ ಪನ್ಪಿನೇಕೆ ಒಂಜಿ ಉದಾರ್ಮೆ ಇನ್ನಿತ ದಿನ ಎಂಕ ಕನ್ನಡೋಡು ಪಾತಿರ್ಲಿ ಏನು ಪಂತಿರು ದಯಪಂಡೊಂಜಿ ಶಾಲೆದ ವಾತಾವರಣ ಶಾಲೆಡು ನಮ್ಮ ಹೆಚ್ಚಾದ ಕನ್ನಡ ಪಾತಿರುವ ಜೋಕುಲ್ ಬತ್ತುಪ್ಪೆರ ಆಂಡ ನಮ್ಮ ಉಳ್ಳಾಲ ಪನ್ಪಿನ ಒಂಜಿ ತುಳುನಾಡದ ಒಂಜಿ ಪ್ರದೇಶಡುಲ್ಲ ಅಂಚಾದ್ರೆ ಏನು ಆ ಒಂಜಿ ಎದುಕೊನು ಯಾನು ತುಳುಟು ಕೊಡ್ದು ಬೊಕ್ಕ ಒಂಜಿ ಮಾರುತಿ ಜನಸೇವಾ ಸಂಘ ಯುವಕ ಮಂಡಳದಕಲ್ ನಾವು ಒಂಜಿ ಕಾರ್ಯವೈಖರಿನ ಒಂಜಿ ತುಳುಟು ಪಂಡು ಬೊಕ್ಕ ಜೋಕ್ಲಿಗೆ ಒಂಜಿ ಚೂರು ಕನ್ನಡೋಡು ಪನ್ಪೆ ಆವತ್ತೆ ಎದುಕೊನೋಡೆ ನಿಕ್ಲೇನ್ ಪೂರ ತೀರ್ಥಭೂಮಿ ಮಿತ್ತ ಬಾನಗು 10 ವಿರಲಿನ ಕೈ ಜೋಡಾದ ಕೈ ಮುಗಿಯೊಂದು ತಿಂಗಳು ದೇವರು ಪಗಿಲು ದೇವರೇನು ಮನಸಾರೆ ಸುಗಿತೊಂದು ನಂಬಿಂಚಿ ಸತ್ಯ ಚಿತ್ತಲಿನ ನೆನವರಿಕೆ ಮಲ್ತೊಂದು ನಾಗಾರಾಧನೆ ಸತ್ಯಾರಾಧನೆ ದೇವತಾರಾಧನೆ ಆಟ ಕೂಟ ಜನಪದ ನಲಿಕೆ ಪೊರ್ಲು ಪೊಲಿಕೆ ನೆಗೆತ್ತು ತೋಜಿನ ತುಳುವಾಲ ಬಲಿಯೇಂದ್ರನ ಧರ್ಮ ಇತ್ತಿನ ನೆಲ ಅವು ಒವೊಂದು ಕೇಂಡ ಭಾರತ ದೇಶದ ಇಶಿಷ್ಟವಾಯಿನ ಪರತಿರಿ ಪರಪೋಕು ಎತ್ತಿನ ಪುಣ್ಯದ ನೆಲ ಅವು ಒವೊಂದು ಕೇಂಡ ಅವೇ ನಮ್ಮ ಸತ್ಯದ ಮಣ್ಣದ ಅಂಚಿನ ಬೀರರ ಮೆರೆತಿನ ಅಂಚಿನ ಪುಣ್ಯದ ನಾಡೆ ಅವು ನಮ್ಮ ತುಳುನಾಡು ಅಂಚಿತ್ತಿ ಬೀರೆರಡು ತಂಕದ ಪೊಂಜವರ್ತಿ ಮೆರೆದು ಆ ಬೊಳಿಯರ್ನೊಟ್ಟಿಗೆ ಪೊರ್ಮಾಟ ಮಲ್ತದು ನಮ್ಮ ತುಳುನಾಡದ ಕೀರ್ತಿನ ಲೋಕೋರ್ಮೆ ಸಾರ್ದಿನಂಚಿನ ಹಬ್ಬಕ್ಕ ರಾಣಿ ಮೆರೆತಿನ ನಾಡೇ ಈ ನಮ್ಮ ತುಳುನಾಡು ಅಂಚಿತ್ತಿ ಭೂಮಿ ಅಪ್ಪೆನ ಮಟ್ಟೆರಡು ಬುಲೆಯನಂಚಿನ ಮಾತ ತುಳುವಪ್ಪನ ಐಸಿರದ ಕೊಂಡಾಟದ ಪುತ್ತೊಳಿಲೆಯನ್ನ ಉಡಲ್ದಿಂಜಿನ ಸೊಲ್ಮೇಲು ತೆರೆದಿನಕಲು ಪಂತಿನ ಒಂಜಿ ಪಾತೆರ ಉಂಡು ಸಿರಿಕಿಟ್ನಂಚಿನ ಪಾಸಾಡಿ ಬೋರ್ಡ್ಗೆ ಹನುಮಂತನಂಚಿನ ಭಕ್ತಿ ಬೋರ್ಡ್ಗೆ ಶ್ರವಣಕುಮಾರನಂಚಿನ ಮಗೆ ಬೋರ್ಡ್ಗೆ ಕರ್ಣನಂಚಿನ ದಾನಿ ಬೋರ್ಡ್ಗೆ ಭಾರತದಂಚಿನ ದೇಶ ಬೋರ್ಡ್ಗೆ ತುಳು ಭಾಷೆದಂಚಿನ ಭಾಷೆ ಬೋರ್ಡ್ಗೆ ಅಂಚಿನ ತುಳುನಾಡು ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಸಂಘದಂಚಿನ ಸಂಘ ಬೋರ್ಡ್ಗೆ ಅಂಚಿತ್ತಿ ಸಂಘಡು ನಮಕ್ ಪಾಲ್ಪಡೆತಿನ ಅಂಚಿನ ಪೆರ್ಮೆ ಬೋರ್ಡ್ಗೆ ಎಂಕ್ ತುಳುನಾಡು ಜನ್ಮ ಆಯ್ತದೆ ಪನ್ಪಿನ ಒಂಜಿ ಬಾರಿ ಒಂಜಿ ಉಡಲಿಡ್ದು ಖುಷಿ ಉಂಡು ಐಕೊಂಜಿ ಪುಷ್ಟಿ ಕೊರ್ಪಿಲಕ ಇನಿತ ದಿನ ಯಾನು ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲಡು ಈ ಒಂಜಿ ಬಿನ್ನೆದೆ ಆಪಿನ ಒಂಜಿ ಸೌಭಾಗ್ಯನ ಪಡೆತೆ ಪನ್ಪಿನೇಕೆ ಎಂಕ್ ಮಸ್ತ್ ಖುಷಿ ಉಂಡು ಅಂಚಾದ ಇಂಚಿನ ಒಂಜಿ ಅವಕಾಶನ ಒದಗಾದು ಕೊರ್ತಿನ ಈ ಸಂಘೋಗಿ ಯಾನು ಬುಡು ಉಡಲಿದ ಸೊಲ್ಮೆನು ಸಂದಾಯಿತ ಮಲ್ತೊಂದುಲ್ಲೆ ಮಾರುತಿ ಯುವಕ ಸಂಘ ಮಾರುತಿ ಜನಸೇವಾ ಸಂಘದ ಬಗ್ಗೆ ನಮ್ಮ ಕಪಿಲಿರ್ಲ ಪಂಡೇರು ನಮ್ಮ ಎದುಕೊನ್ನ ಒಂಜಿ ಪಾತಿರುಡು ಪ್ರಶಾಂತಿರ್ಲ ಪಂಡೇರು ಪ್ರಶಾಂತಿರಡೆ ಯಾನು ಮುರಣಿ ಕೇಂಡೆ ಒಂದು ದಾದೆ ರಡ್ಡು ಅಂದು ಮಾರುತಿ ಪಂಪಿನ ಪುದರಣಿಗಳು ದಾಯದಿಯಾರು ಅಂದು ಅಪ್ಪಗ ಪ್ರಶಾಂತಿರು ಪಂಡೇರು ಒಂಜಿ ಕ್ರಿಕೆಟ್ಗೋಸ್ಕರ ಮಲ್ದಿನಂಚಿನ ಒಂಜಿ ಸಂಘ ಒಂದು ದುಂಬ ಒಂಜಿ 10 ಜನ ಇತ್ತ ನಮ್ಮ ಮೈದಾನಡು ಈ ಕ್ರಿಕೆಟ್ಗೋಸ್ಕರ ಸ್ವಚ್ಛ ಮಲ್ಪುನ ಪೊರ್ತುಡು ಕೈಗಾಡಿನ ಎಂಕಲು ಗಳಸೊಂದಿತ್ತ ಕೈಗಾಡಿನ ಗಳಸಿನಂಚಿನ ಪೊರ್ತುಡು ಆ ಕೈಗಾಡಿ ಒಂಚೆ ತಾರ್ದು ಪೋನಾಗೆ ಏತು ಮಂತುಂಡಲ ಮಿತ್ತು ಬತ್ತುಜಿ ಅಪ್ಪಗ ಎಂಕಲು ಜೈ ಮಾರುತಿ ಪನ್ಪಿನ ಒಂಜಿ ಆ ಒಂಜಿ ಝೇಂಕಾರನು ಪಾಡಿ ಅಂದು ಪಂಡೇರು ಅಪ್ಪಗ ಅವು ಮಿತ್ತು ಬತ್ತುಂಡು ಐಡ್ದು ಬೊಕ್ಕ ಎಂಕಲು ಮಾರುತಿ ಪನ್ಪಿನ ಪುದರನು ದಿಯ ಅಂದು ಪಂಡೇರು ಐಡ್ದು ಬೊಕ್ಕ ಕೊಡಂಜಿ ಪಾತೆರ ಪಂಡೇರು ಆ ಮಾರುತಿ ಇಡೆಮುಟ್ಟ ಆ ಸದಸ್ಯರು ಏರೇಟ್ ಸೇರೊಂದು ಬತ್ತೆರ ಅಕ್ಲೇನ್ ಮಾತ ಉತ್ತರೋತ್ತರ ಅಭಿವೃದ್ಧಿ ಮಲ್ತಿರಂದು ಪಂಡೇರು ಅವು ನೆಟ್ಟೆ ತೋಜುಂಡು ಎಕಡ್ದ ಆ ಒಂಜಿ ಸ್ವಾಗತ ಭಾಷಣ ಉಡ್ಲ ಆ ಒಂಜಿ ಪ್ರಸ್ತಾವನೆ ಇಡ್ಲ ಅರು ಪಂಡೇರು ಒಂದೊಂಜಿ ಮಸ್ತ್ ಖುಷಿತ ವಿಚಾರ ನಮ್ಮ ಒವೇ ಕೆಲಸವನ್ನು ಉಡಲಿಡ್ದು ಮನ್ಪೊಡ್ಗೆ ಓಡೆ ಎತ್ತುವ ನಮ್ಮ ಅಡೆ ಎತ್ತುವ ಪನ್ಪಿನೇಕೆ ಇನಿತ ದಿನ ಮಾರುತಿ ಜನಸೇವಾ ಸಂಘ ಮಲ್ಲ ಉದಾರ್ಮೆ ಆತನ ದಾಯನ್ ಪಣ್ಣಗ ಕ್ರೀಡಾ ಕ್ಷೇತ್ರ ಆದುಪ್ಪು ಧಾರ್ಮಿಕ ಕ್ಷೇತ್ರ ಆದುಪ್ಪು ಸಮಾಜ
ಸಮಾಜ ಸೇವಾ ಕ್ಷೇತ್ರ ಆದಪ್ಪು ಅತ್ತಂಡ ಶೈಕ್ಷಣಿಕ ಕ್ಷೇತ್ರ ಆದಪ್ಪು ಮಾತ ಕ್ಷೇತ್ರವುಳ್ಳ ಮಲ್ಲ ಮಟ್ಟದ ಒಂಜಿ ಸೇವೆಯನ್ನು ಒದಗಾದ ಈನಿತ ದಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆದಪ್ಪು ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಅತ್ಯುತ್ತಮ ನಾಗರಿಕ ಸೇವಾ ಸಂಘದ ಆ ಒಂಜಿ ಪ್ರಶಸ್ತಿನ ತನ್ನ ಮಟ್ಟೆಲುಗು ಪಾಡೊಂದಿನ ಸಂಸ್ಥೆ ಅಂಚಾದು ನನ್ನತ ಮಟ್ಟಡು ನಿಕ್ಲು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಡು ಬುಳೆಯುಡು ಪಣದು ಆ ಮಾರುತಿ ದೇವರಡ ಯಾನಿ ಪೊರ್ತುಡು ನಟ್ಟದು ಕುಡೋರ ನಿಕ್ಲಿಗು ಪ್ರಶಾಂತಿ ರೇಗ್ಲ ಮಹೇಶ್ ರೇಗ್ಲ ಆರ್ಲ ಎಂಕೊಂಜಿ ವಿಷಯನು ಪಂಡೇರು ಮುರಣಿ ನಮ್ಮ ಕುಡ್ಲದ ಒಂಜಿ ವಾರ್ತೆಡು ಯಾನು ಓದಿಯೇ ನೆಟೆ ಪಂಡಿರವತ್ತಂದೆ ಆ ಓದನಗೆ ಎಂಕ್ ನಮ್ಮ ಮಾರುತಿ ಜನ ಸೇವಾ ಸಂಘದ ಆ ಒಂಜಿ ವಾರ್ತೆ ಪಂಡದ ಹೆಂಗೆ ಗೊತ್ತಿತ್ತು ಜಿ ಅಲ್ಪ ಒಂಜಿ ವಿಶೇಷವಾಯಿನ ಒಂಜಿ ಸೇವೆನ ನಿಕಲು ಕೊರ್ದಿತ್ತಾರೆ ದಾದಾನ್ ಪಣ್ಣಗ ಪುಣಮೀಪಾನಗ ಒಂಜಿ ಸುರಕ್ಷಾ ಪರದೆ ಪನ್ಪಿನ ಒಂದು ದಾದಾಂದ ತೂನಗ ಯಾನು ನಮ್ಮ ಮಹೇಶರಿಗೆ ಫೋನ್ ಮಂತ್ ಕೇಂಡೆ ಒಂದು ಎಂಚಿನ ಅಂದ ಪಂಡ ಪ್ರತಿ ವರ್ಷ ಕೊರೊಂದು ಬರ್ಪೇರು ಇಂಚಿನ ಅಲ್ಪ ಒಂಜಿ ವಿಶೇಷವಾಯಿನ ಒಂಜಿ ಚಿಂತನೆನ ಕಂತದ್ದು ಇಂಚಿತ್ತಿನ ಒಂಜಿ ಸೇವೆನ ಎಂಕಲು ಒದಗಾದ ಪಂಡು ನನ್ನಲಾತ ಇಂಚಿನ ಶಕ್ತಿನ ನಿಕ್ಲೆಗ್ ದೇವರ ಕೊರಡು ಪಂಡದು ನನ್ನೊಂಜಿ ಇತ್ತ ಯಾನು ಕನ್ನಡೋಡು ಪಜ್ಜೆ ದೀಪೆ ತಾಯಪಂಡ ಕನ್ನಡೋಡು ಪಾತಿರೋಡು ಒಂದು ಪಂತೇರು ಎನ್ನ ಮಗಲಿನಿ ಬೈದಲ್ ಪಿದಡ್ನಗೆ ಎಂಡ ಪಂಡಲ್ ದಾದ ಪಂಡಲ್ ಪಂಡ ಅಮ್ಮ ಎನ್ನಲಕ್ಕನೆ ಮುಲ್ಪಲ ಜೋಕುಲುಪ್ಪುನು ಅಲ್ಪ ಭಾಷಣ ಒಯ್ಪೊಡ್ಚಿ ಒಂಜಿ ಚೂರು ಪಾತಿರ್ಲ ಎಂಕ್ಲೆಗ್ಲ ಬಚ್ಚುಣದು ಬಂತಲ್ಲ ಅಂಚಾದ ಎಂಕ್ಲೆ ಅರ್ಥ ಆಪುಂಡು ನಿಕ್ಲೆಗ್ ಬೋಧನೆ ಬೊಡ್ಚಿ ಎಲ್ಲಿ ಒಂಜಿ ಕಥೆನು ಪನ್ಪಿನ ಮೂಲಕ ಯಾನು ನಿಕ್ಲೆಗ್ ಆತ್ಮವಿಶ್ವಾಸದಿಂದ ಅವನಂಚಿನ ಒಂಜಿ ಎಲ್ಲೇ ಕೆಲಸ ಮಲ್ಪೆ ಕನ್ನಡದಲ್ಲಿ ಮಾತಾಡ್ಬೋದಲ್ಲ ಸ್ವರ ಕೇಳುವುದಿಲ್ಲ. ಒಂದು ಊರಿನಲ್ಲಿ ನಿಸರ್ಗ ಎಂಬ ಹುಡುಗಿ ಇರ್ತಾಳೆ. ಅವಳು ಸಣ್ಣ ವಯಸ್ಸಿನಲ್ಲೇ ತಾಯಿ ಹೆತ್ತ ಕೂಡಲೇ ಅವಳ ತಾಯಿಯನ್ನು ಅವಳು ಕಳ್ಕೊಳ್ತಾಳೆ. ತಂದೆ ಮದುವೆ ಆಗ್ತಾನೆ. ಮದುವೆಯಾಗಿ ಅವರಿಗೆ ಸಾರಿಕಾ ಎಂಬ ಮಗಳು ಹುಡ್ತಾಳೆ. ಸ್ವಲ್ಪ ದಿವಸದಲ್ಲಿ ಅವಳ ತಂದೆ ಕೂಡ ತೀರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈಕೆಗೆ ಮಲತಾಯಿಯ ಧೋರಣೆ ಹಾಗೂ ತಂಗಿಯ ಆ ಒಂದು ಧೋರಣೆ ತುಂಬ ಇರ್ತದೆ. ಹಾಗಿರುವಾಗ ನೋಡಲು ಕುರೂಪಳಾಗಿದ್ದಂತಹ ನಿಸರ್ಗನಿಗೆ ಬಹಳ ಬೇಜಾರಾಗತ್ತೆ. ಹೀಗೆ ಒಂದು ದಿವಸ ಆಕೆ ಕಟ್ಟಿಗೆ ಕಡಿಯಲು ಅಂತ ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋದ ಸಂದರ್ಭದಲ್ಲಿ ಇತ್ತ ಕಡೆಯಿಂದ ತಾಯಿಯ ಪ್ರೀತಿ ಇಲ್ಲ, ತಂದೆಯ ಪ್ರೀತಿ ಇಲ್ಲ, ತಂಗಿ ಕೂಡ ಪ್ರೀತಿ ಮಾಡಲ್ಲ ಅಂತ ಹೇಳಿ ಮನನೊಂದು ಹತ್ತಿರದಲ್ಲಿರುವಂಥ ಒಂದು ಬಾವಿಯ ಕಡೆಗೆ ಬರ್ತಾಳೆ. ಬಾವಿಯ ಕಡೆಗೆ ಬಂದು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಹಾರುವ ಅಂತ ಎನ್ನುವ ಸ್ಥಿತಿಯಲ್ಲಿರುವಾಗ ಆ ಬಾವಿಯಿಂದ ಒಂದು ಮಾಯಾ ದೇವತೆ ಹೊರಗೆ ಬಂದು ನಿಲ್ಲು ಅಂತ ಹೇಳ್ತಾಳೆ. ಈಕೆ ಆಕೆಯನ್ನೇ ನೋಡ್ತಾಳೆ. ನಾನು ಈ ಬಾವಿಯಲ್ಲಿರುವ ಮಾಯಾ ದೇವತೆ, ಇದು ಮಾಯಾ ಬಾವಿ, ನಿನಗೆ ಬೇಕಿದ್ದದನ್ನು ಇಲ್ಲಿ ನೀನು ಕೇಳಬಹುದು. ಆದರೆ ಕೇಳುವಾಗ ನಿನ್ನ ಶತ್ರುಗಳಿಗೆ ನೀನು ಏನನ್ನು ಕೇಳ್ತೀಯೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ನಿನಗೆ ಸಿಗುತ್ತೆ ಅಂತ ಹೇಳ್ತಾಳೆ. ನೀನು ಮನನೊಂದು ಇಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಿ. ಆತ್ಮಹತ್ಯೆ ಮಹಾಪಾಪ. ಆತ್ಮಹತ್ಯೆಯನ್ನು ಯಾರು ಮಾಡಬಾರ್ದು. ಪ್ರತಿಯೊಂದು ಹುಟ್ಟಿಸಿದ್ದವನಿಗೆ ದೇವರು ಏನಾದರೂ ಒಂದು ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ನಿನ್ನ ಸಮಸ್ಯೆ ಏನು ಅಂತ ನನಗೆ ತಿಳಿದಿದೆ. ನಿನ್ನ ಕುರೂಪ ಸೌಂದರ್ಯಕ್ಕೆ ನೀನು ತುಂಬ ಬೇಜಾರಲ್ಲಿದ್ದಿ. ಹಾಗೆ ನಿನ್ನ ಸಮಸ್ಯೆಗಳನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ. ದಾನ ಧರ್ಮದಿಂದ ನೀನು ಮೆರೀಬೇಕು, ಪರೋಪಕಾರದಿಂದ ನೀನು ಮೆರೀಬೇಕು ಅಂತ ಅವಳಿಗೆ ಹೇಳ್ತಾಳೆ. ಹಾಗೆ ಆಕೆಯನ್ನು ಮನೆಗೆ ಕಳಿಸ್ತಾಳೆ. ಈಕೆ ಬರ್ತಾಳೆ. ಬರುವಾಗ ಈಕೆಯ ಕುರೂಪವಾದ ಆ ಒಂದು ರೂಪ ಸೌಂದರ್ಯವತಿಯಾಗಿ ಬದಲಾಗಿರುತ್ತೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅದೇ ರೀತಿಯಂತೆ ನಮ್ಮ ಮಾಯಾದೇವತೆ ಹೇಳಿದಂತಹ ಆ ಒಂದು ಮಾತನ್ನು ಆಕೆ ಪರಿಪಾಲಿಸ್ತಾಳೆ. ಪರೋಪಕಾರ ಧರ್ಮದಿಂದ ಮೆರೀತಾಳೆ, ದಾನ ಧರ್ಮವನ್ನು ಮಾಡ್ತಾಳೆ. ಇತ್ತ ಈಕೆಯ ಮಲತಾಯಿಗೆ ಹಾಗೂ ಸಾರಿಕನಿಗೆ ಬಹಳ ಅಸೂಯೆ ಆಗುತ್ತೆ. ಇದರ ಗುಟ್ಟು ಏನು ತಿಳಿಬೇಕು ಅಂತ ಅವರು ಯೋಚಿಸ್ತಾ ಇರ್ತಾರೆ. ಆಗ ನೆರೆಮನೆಯವರು ಅವಳ ಹತ್ರ ಬರ್ತಾರೆ. ನಿಸರ್ಗನ ಹತ್ರ ಬಂದು ಹೇಳ್ತಾರೆ, ನಮ್ಮ ಮನೆಯ ಎಮ್ಮೆ ಎಲ್ಲೋ ಹೋಗಿ ನಮಗೆ ಕಾಣ್ತಾ ಇಲ್ಲ, ಹೇಗಾದರೂ ಮಾಡಿ ಒಂದು ತಂದು ಕೊಡು, ಅದನ್ನು ಹುಡುಕಿ ಕೊಡು ಅಂತ ಹೇಳುವಾಗ ಕಾಡ ದಾರಿಗೆ ಹೋಗಿರಬೇಕು. ಕಟ್ಟಿಗೆ ಕಡಿಲಿಕ್ಕೆ ಹೋಗುವ ಸಂದರ್ಭದಲ್ಲಿ ನಾನು ನಿಮ್ಮ ಎಮ್ಮೆಯನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಕಾಡ ದಾರಿಗೆ ಹೋಗ್ತಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ಇತ್ತ ಸಾರಿಕಾ ಹೋಗ್ತಾಳೆ. ಈಕೆ ನಿಸರ್ಗ ಹೋದಾಗ ಅಲ್ಲಿ ಮಾಯಾ ದೇವತೆಯಲ್ಲಿ ಈ ಎಮ್ಮೆಯ ವಿಚಾರವನ್ನು ಹೇಳಿದಾಗ ಮಾಯಾ ದೇವತೆ ಆಕೆ ಎಮ್ಮೆಯನ್ನು ಕೊಟ್ಟು ಕಳಿಸ್ತಾಳೆ. ಅದನ್ನು ಸಾರಿಕಾ ನೋಡ್ತಾ ಇರ್ತಾಳೆ. ನಿಸರ್ಗ ಹೋದ ಬಳಿಕ ಈ ಮಾಯಾ ದೇವತೆಯ ಬಳಿ ಈಕೆ ಬರ್ತಾಳೆ. ಸಾರಿಕಾ ಹೇಳ್ತಾಳೆ, ನನಗೂ ಕೂಡ ವರವನ್ನು ಕೊಡಬೇಕು ಅಂತ ಹೇಳುವಾಗ ಅದೇ ಮಾತನ್ನು ಇವಳಿಗೆ ಹೇಳ್ತಾಳೆ. ಏನಂದರೆ, ಶತ್ರುಗಳಿಗೆ ಏನಾದರೂ ಕೇಳಿದರೆ 2 ಪಟ್ಟು ಜಾಸ್ತಿ ನಿನಗೆ ನಾನು ಕೊಡ್ತೇನೆ. ಒಳ್ಳೆಯ ವಿಚಾರವನ್ನು ಮಾಡಬೇಕು, ದಾನ ಧರ್ಮದಿಂದ ಮೆರೀಬೇಕು, ಪರೋಪಕಾರ ಮಾಡಬೇಕು, ಹಾಗಿದ್ರೆ ನನ್ನ ಶಕ್ತಿ ನಿನಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಸರಿ ಸರಿ ಅಂತ ಹೇಳಿ ಅವಳಿಗೆ ಬೇಕಾದಂಥ ಚಿನ್ನವನ್ನು ಖಾದ್ಯವನ್ನು ಎಲ್ಲ ಇಟ್ಕೊಂಡು ಸಾರಿಕಾ ತನ್ನ ಮನೆಗೆ ಬರ್ತಾಳೆ. ಬಂದು ತಾಯಿಯ ಜೊತೆ ಈ ವಿಷಯವನ್ನು ಹೇಳ್ತಾಳೆ. ಹೇಳುವಾಗ ತಾಯಿ ಹೇಳ್ತಾಳೆ, ಸಾರಿಕಾ ಎಲ್ಲ ತಗೊಂಡು
ಬಂದಿದ್ದೆ, ನಿಸರ್ಗನಿಗೆ ಯಾಕೆ ಇಂಥ ಒಂದು ಇವಳ ಗುಟ್ಟು ಗೊತ್ತಾಯ್ತಲ್ಲ, ಇವಳಿಗೆ ಅರ್ಧ ಸಾವು ಬೇಕು ಅಂತೇಳಿ ಹೋಗಿ ಮಾಯಾ ದೇವತೆಯಲ್ಲಿ ನೀನು ಕೇಳು, ಇವಳಲ್ಲಿ ಹೋಗಲೇಬಾರ್ದು ಅಂತ ಹೇಳ್ತಾರೆ. ಸಾರಿಕಾ ಮರು ದಿವಸ ಹೋಗ್ತಾಳೆ. ಹೋಗಿ ಅಲ್ಲಿ ಮಾಯಾ ದೇವತೆಯನ್ನು ಕರೀತಾಳೆ. ನನ್ನ ಅಕ್ಕ ನಿಸರ್ಗನಿಗೆ ಅರ್ಧ ಸಾವನ್ನು ದಯಪಾಲಿಸು ಅಂತ ಹೇಳ್ತಾಳೆ. ಆಗ ಮಾಯಾ ದೇವತೆ ಹೇಳ್ತಾಳೆ, ಶತ್ರುಗಳಿಗೆ ಯಾವುದಾದ್ರೂ ಕೇಳಿದರೆ 2 ಪಟ್ಟು ನಿನಗೆ ಕೊಡ್ತೇನೆ, ನಾನು ಅರ್ಧ ಸಾವನ್ನು ಅವಳಿಗೆ ಕೊಡ್ತೇನೆ. ಆದರೆ ದಾನ ಪರೋಪಕಾರದ ಗುಣದಿಂದ ಅವಳು ಮುಕ್ತಳಾಗಿ ಬರ್ತಾಳೆ. ಆದರೆ ಅರ್ಧ ಸಾವಿನ ಪೂರ್ಣ ಸಾವನ್ನು ನಿನಗೆ ಕರುಣಿಸ್ತೇನೆ ಅಂತ ಹೇಳಿ ಸಾರಿಕನಿಗೆ ಅಲ್ಲಿ ಸಾವಾಗುತ್ತೆ. ಇತ್ತ ಕಡೆ ನಿಸರ್ಗನಿಗೆ ಅಪಘಾತವಾಗುತ್ತೆ. ಅಪಘಾತ ಆದರೂ ಕೂಡ ಎಲ್ಲರೂ ಆಕೆಗೆ ರಕ್ತವನ್ನು ಕೊಟ್ಟು ಆಕೆಯ ಜೀವವನ್ನು ಉಳಿಸಿ ಆಕೆ ಬಹಳ ಒಂದು ಖುಷಿಯಿಂದ ಜೀವನವನ್ನು ನಡೆಸ್ತಾಳೆ. ಇದು ಕತೆ. ಈ ಕಥೆಯಿಂದ ನಿಮಗೆ ಏನು ತಿಳಿಯಿತು? ನಾವು ಆತ್ಮಹತ್ಯೆಯನ್ನು ಮಾಡಬಾರ್ದು. ಆತ್ಮಹತ್ಯೆ ಮಹಾಪಾಪ. ಪ್ರತಿಯೊಬ್ಬನಿಗೆ ಏನಿರ್ತದೆ, ಹುಟ್ಟಿಸಿದಂತಹ ದೇವರು ಪ್ರತಿಯೊಬ್ಬನಿಗೆ ಏನಾದರೂ ಒಂದು ದಾರಿಯನ್ನು ತೋರಿಸಿಯೇ ತೋರಿಸ್ತಾರೆ. ಸ್ವಲ್ಪ ತಡವಾಗಿರ್ಬೋದು, ಆದರೆ ಖಂಡಿತವಾಗಿ ತೋರಿಸಿಯೇ ತೋರಿಸ್ತಾರೆ. ಪರೋಪಕಾರವನ್ನು ಮಾಡಬೇಕು, ದಾನ ಧರ್ಮವನ್ನು ನಾವು ಮಾಡಬೇಕು, ಪರರಿಗೆ ಅಸೂಯೆ ಪಡಬಾರ್ದು, ಪರರ ನಿಂದನೆಯನ್ನು ನಾವು ಮಾಡಬಾರ್ದು ಎಂಬ ಕಥೆಯನ್ನು, ನೀತಿಯನ್ನು ಈ ಕಥೆ ನಮಗೆ ತಿಳಿಸುತ್ತೆ. ಆದರೆ ಈ ಚಿನ್ನದ ಕೋಳಿ, ಚಿನ್ನದ ಮೊಟ್ಟೆ, ಈ ಮಾಯಾಬಾವಿ, ಮಾಯಾದೇವತೆ, ಚಂದಮಾಮನ ಕಥೆಗಳಿಗಾಯಿತು. ನಿಜ ಜೀವನದಲ್ಲಿ ಇದೆಲ್ಲ ಆಗತ್ತಾ? ಖಂಡಿತ ಇಲ್ಲ. ಹಾಗಾದರೆ ಇಲ್ಲಿ ಮಾಯಾಬಾವಿ ಯಾರು? ಮಾಯಾಬಾವಿ ನಮ್ಮ ಚಂಚಲವಾದ ಮನಸ್ಸು. ಆ ಮನಸ್ಸನ್ನು, ಹೃದಯವನ್ನು ನಾವು ಯಾವಾಗಲೂ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಎಂಬುದು ಮಾಯಾಬಾವಿ. ಹಾಗಾದರೆ ಮಾಯಾ ದೇವತೆ ಯಾರು? ಮಾಯಾದೇವತೆ ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ, ನಮ್ಮಲ್ಲಿರುವಂತಹ ಧೈರ್ಯ, ನಮ್ಮಲ್ಲಿರುವಂತಹ ಪ್ರಯತ್ನ, ನಮ್ಮಲ್ಲಿರುವಂತಹ ಛಲ, ಇದು ಯಾವಾಗಲೂ ಮಾಯಾ ದೇವತೆಯಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ನೀವು ಯಾವುದಕ್ಕೂ ಭಯಪಡುವಂತಹ ಅಗತ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು 3 ಅಂಶಗಳನ್ನು ಪಾಲಿಸಿದರೆ ಯಾರಿಗೂ ಹೆದರಬೇಕು ಅಂತ ಇಲ್ಲ. ಆ ಅಂಶಗಳು ಯಾವುದಂದರೆ ನ್ಯಾಯ, ನೀತಿ ಮತ್ತು ಪಾವಿತ್ರ್ಯತೆ. ಇದನ್ನು ನೀವು ಪಾಲಿಸಿದರೆ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಖಂಡಿತವಾಗಿ ಮಾಡ್ತೀರಿ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬ ಗಾದೆ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಮನಸ್ಸಿನಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನು ನಾವು ಯಾವತ್ತೂ ಕಿತ್ತೊಗೆಯಬೇಕು. ಪರಿಶುದ್ಧವಾದ ಮನಸ್ಸನ್ನು ನಾವು ಇಟ್ಕೊಳ್ಬೇಕು. ಮನಸ್ಸನ್ನು ನಾವು ವಿಶಾಲವಾಗಿರಿಸಬೇಕು. ಪರರ ನಿಂದನೆಯನ್ನು ನಾವು ಮಾಡಬಾರ್ದು. ಪರರ ತಪ್ಪನ್ನು ನಾವು ಹುಡುಕುವ ಕೆಲಸ ಮಾಡೋದು ಬೇಡ. ನಮ್ಮಲ್ಲಿರುವಂಥ ತಪ್ಪನ್ನು ನಾವು ತಿದ್ದಿಕೊಳ್ಬೇಕು. ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಬೇಡ. ನಾವು ಏನು ಮಾಡಬೇಕು? ನಮ್ಮ ಬಾಳಿನಲ್ಲಿ, ನಮ್ಮ ಹೃದಯದಲ್ಲಿ ಅಡಗಿರುವಂತಹ ಕೆಸರನ್ನು ಕಿತ್ತೊಗೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಮನಸ್ಸನ್ನು ಹುಲ್ಲಿನಂತೆ ನಾವು ಹಗುರವಾಗಿರಿಸಬೇಕು. ಹಾಗಿದ್ದರೆ ಮಾತ್ರ ಎಲ್ಲ ಕಡೆಯಲ್ಲೂ ನಮಗೆ ನೆಮ್ಮದಿಯ ವಾತಾವರಣ ಲಭಿಸುತ್ತೆ. ಆದ್ದರಿಂದ ನೀವೆಲ್ಲರೂ ನೆಮ್ಮದಿಯ ವಾತಾವರಣವನ್ನು ಪಾಲಿಸಿಕೊಂಡು, ಆಮೇಲೆ ನಾನು ಹೇಳಿದಂಥ ನ್ಯಾಯ, ನೀತಿ, ಪಾವಿತ್ರ್ಯತೆಯ ಈ ಒಂದು ಧರ್ಮವನ್ನು ಅನುಸರಿಸಿಕೊಂಡು ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ, ಆ ಸಾಧನೆಯನ್ನು ಮಾಡಿದಾಗ ನಾನು ನಿಮ್ಮ ಬಳಿ ಬಂದು ಒಂದು ಸೆಲ್ಫಿ ಅಂತ ಕೇಳಿದಾಗ ನಿಮ್ಮಲ್ಲಿದ್ದ ಅಹಂಕಾರವನ್ನು ಬಿಟ್ಟು ಅಹಂಕಾರವನ್ನು ಕಾಲಿನ ಕೆಳಗೆ ಹಾಕಿ ನನಗೊಂದು ಸೆಲ್ಫಿಯನ್ನೆಲ್ಲ ಕೊಡ್ತೀರಲ್ಲ ಮಕ್ಕಳೇ? ಕೊಡ್ತೀರಾ? ಸ್ವರ ಬರ್ತಾ ಇಲ್ಲ? ಎಸ್, ಅಲ್ಲಿ ಬಂತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ನಿರೀಕ್ಷಕರು, ಅಪರಾಧ ಮುಕ್ತ ಸಮಾಜದ ಸಂಕಲ್ಪವನ್ನು ಮಾಡಿರುವಂಥ ಶ್ರೀ ಬಾಲಕೃಷ್ಣ ಸರ್ ಶುಭಾಶಯವನ್ನು ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕದ ಶ್ರೇಷ್ಠ ರಾಜ್ಯೋತ್ಸವಿ ಪ್ರಶಸ್ತಿ ಪುರಸ್ಕೃತರಾದಂಥ ಮಾರುತಿ ಜನಸೇವಾ ಸಂಘ ಯುವಕ ಮಂಡಳಿ ವತಿಯಿಂದ ಇವತ್ತೇನು 2023-24ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಗೌರವಧನ ಪ್ರದಾನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ವಿಶೇಷವಾಗಿ ಈ ಸೇವಾ ಸಂಘವನ್ನು ಸಂಸ್ಥಾಪಕರಿಗೆ ಮೊದಲು ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ವೇದಿಕೆಯ ಮೇಲಿರುವಂಥ ಗೌರವಾನ್ವಿತ ಗಣ್ಯರೇ, ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಪ್ರತಿಭಾ ಪುರಸ್ಕೃತ ಭಾಜನರಂಥ ಎಲ್ಲ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ, ಹಾಗೂ ಈ ಜನಸೇವಾ ಸಂಘ ಮತ್ತು ಯುವಕ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಹಾಗೂ ಈ ವೇದಿಕೆಯಲ್ಲಿರುವಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುವಂಥ ಮತ್ತು ಈ ನಮ್ಮ ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಗೌರವಾನ್ವಿತ ದಾನಿಗಳೇ, ನಿಜವಾಗ್ಲೂ ನಾನು ಉಳ್ಳಾಲ ಪೊಲೀಸ್ ಠಾಣೆಯ ಒಂದು ಸೇವೆ ಮನೋಭಾವದಿಂದ ಇವತ್ತು 1 ವರ್ಷ ಆಯಿತು. ಇವತ್ತು 21ನೇ ತಾರೀಕು ಅಧ್ಯಕ್ಷರೇ, 21ನೇ ತಾರೀಕು ನಾನು 21/9/2023ನೇ ತಾರೀಕಿಗೆ ಉಳ್ಳಾಳ ಪೊಲೀಸ್ ಠಾಣೆ ನಿರೀಕ್ಷಣೆಯಾಗಿ ಕರ್ತವ್ಯಕ್ಕೆ ನಿಯೋಜಿಸ್ಕೊಂಡೆ. ನಿಜ ಭಾಳ ಒಂದು ಶ್ರೇಷ್ಠವಾದಂಥ
ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೀನಿ ಉಳ್ಳಾಳದಲ್ಲಿ. ಅದು ಮೊಗವೀರಲ್ಲಿ. ಮೊಗವೀರು ಅಂದರೆ ನಾನು ಬಂದು ಹೇಳಿದ್ದೆ, ಒಂದು ರೀತಿ ನಾನು ಇಲ್ಲಿ ಬಂದು ಹೇಳಿಕೆ ಪ್ರಶ್ನೆ ಪದ ಬಳಸಿದ್ದೆ. ಕೆಲವು ಬಾತ್ಮೀದಾರರು, ಕೆಲವು ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿಕೆ ಕೇಳ್ಕೊತೀವಿ, ಉಳ್ಳಾಲ ಹೆಂಗೆ, ಉಳ್ಳಾಲ ಯಾವ ರೀತಿ ಇದೆ, ಉಳ್ಳಾಲದ ಒಂದು ವೈವಿಧ್ಯತೆ ಏನು, ಅದರ ಅಲ್ಲಿನ ಒಂದು ಸಮಸ್ಯೆಗಳೇನು ಅಂತ ನಾವು ಫಸ್ಟು ಯಾವುದೇ ಅಧಿಕಾರಿ ಬಂದು ಕೇಳ್ಕೊಂಡಾಗ ಫಸ್ಟು ಬಂದು ಹೇಳಿಕೆ ಮೊಗವೀರ್ ಜನ, ಮೊಗವೀರ್ ಸಮುದಾಯ ಅವರೊಬ್ಬರನ್ನ ನೀವು ಒಂದು ಸ್ವಲ್ಪ ಕಂಟ್ರೋಲ್ ತಗೊಬಿಟ್ರೆ, ವಿಶ್ವಾಸ ತಗೊಬಿಟ್ರೆ ಉಳ್ಳಾಳದಲ್ಲಿ ಬಹಳ ಒಂದು ಚಂದ ಕೆಲಸ ಮಾಡ್ಬೋದು ಬಾಲಕೃಷ್ಣ ಅವರೇ ಅಂತ ಮಾಹಿತಿ ಕೊಟ್ಟಂಥ ಒಂದು ದಿನ. ನನಗಿನ್ನೂ ಖುಷಿ ಆಗ್ತದೆ. ನನಗೆ ಮೊಗವೀರ್ ಕಂಡ್ರೆ ಮೊದಲು ಭಯ ಇತ್ತು. ಈಗ ಈ ಹಂಗಪ್ಪ ಇವ್ರು ಹ್ಯಾಂಡಲ್ ಮಾಡೋದು, ಆ ಟೈಮ್ಗೆ ಬಂದ್ಬಿಡ್ತು ಶಾರದೋತ್ಸವ ಒಂದು ನಡೆದು ಹೋಯ್ತು, ಖುಷಿ ಆಯಿತು. ಇವತ್ತು 1 ವರ್ಷ ಆಯಿತು. ಒಂದು ಹೇಳ್ತೀನಿ ನಿಜವಾಗ್ಲೂ, ಇವತ್ತು ಸೇವಾ ಸಂಘ ಮತ್ತು ಯುವ ಮಂಡಳಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದೆ. ಅದು ಗ್ರೇಟ್. ಅದು ನಾನು ಇವತ್ತು ಕಾರ್ಯಕ್ರಮ ನೋಡಿದ್ದೀವಿ ಮತ್ತು 1 ವರ್ಷದಿಂದ ಅವರ ಕಾರ್ಯವೈಖರವನ್ನು ನೋಡಿದ್ದೀವಿ. ಮೊಗವೀರ್ ಸಂಸ್ಥೆ, ಮೊಗವೀರ್ ಸಮುದಾಯ ನಮ್ಮ ಎಲ್ಲ ಹೇಳಿದರು, ಬಂಗಾರ ಸಾಹೇಬರು, ಮೇಡಮ್ ಅವರೆಲ್ಲ ಹೇಳಿದರು, 14-15ನೇ ಶತಮಾನದಲ್ಲಂತೆ ಹಬ್ಬಕ್ಕೆ ತನ್ನ ರಾಜ್ಯವನ್ನು ವಿಸ್ತಾರ ಮಾಡೋಕ್ಕೆ, ರಾಜ್ಯವನ್ನು ಗೆಲ್ಲಕ್ಕೆ, ರಾಜ್ಯದ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಮೊಗವೀರರನ್ನು, ಸೈನಿಕರನ್ನು, ಮೊಗವೀರ ರಾಜರನ್ನು ಇಟ್ಕೊಂಡು ಹಲವಾರು ಯುದ್ಧಗಳಲ್ಲಿ ಗೆದ್ದಿರೋ ಒಂದು ಪ್ರಸಂಗಗಳು ನಾವು ನೋಡಿದ್ದೀವಿ. ಮೊಗವೀರವರು ಅಂದರೆ ಶೌರ್ಯ ಮತ್ತು ಶಾಂತಿ, ಧೈರ್ಯಕ್ಕೆ, ಸಹಮಬಾಳ್ವೆಗೆ ಒಂದು ಪ್ರತೀಕ ಹಬ್ಬಕ್ಕನ ಕಾಲದಲ್ಲಿ. ಇವತ್ತು ನಾನಾದರೂ ಭಾವಿಸ್ತೀನಿ ಬಂಧುಗಳೇ, ಇಂಥ ಒಂದು ಪವಿತ್ರ ಒಂದು ಕಾರ್ಯಕ್ರಮದ ಜೊತೆಗೆ ನಿಮಗೆ ಒಂದೆರಡು ನಾನು ಎದೆ ತುಂಬಿ ಮಾತಾಡುವಂಥ ಮಾತೇನು ಅಂದರೆ, ಉಳ್ಳಾಲದ ಪಾಂಡವರು ಅಂದರೆ ಮೊಗವೀರ ಮಾರುತಿ ಯುವಕ ಸಂಘ ಮತ್ತು ಮಂಡಲ ಸದಸ್ಯರು. ಯಾಕೆಂದರೆ ಪಾಂಡವರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ಧರ್ಮ ರಕ್ಷಣೆಗೆ, ಒಂದು ಶಾಂತಿ ಸುವ್ಯವಸ್ಥೆಗೆ, ಒಂದು ಸೌಹಾರ್ದತೆಗೆ ಮೊದಲು ನಮ್ಮ ಉಳ್ಳಾಲಕ್ಕೆ ಯಾರ ಒಂದು ಪ್ರಥಮವಾಗಿ ಭಾಗವಹಿಸ್ತಾರೆ. ಯಾವುದೇ ಕ್ರೀಡೆ ಆಗ್ಬೋದು, ಯಾವುದೇ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಆಗ್ಬೋದು, ಕ್ರೀಡೆಗೆ ಮನೋಭಾವ ಆಗ್ಬೋದು, ಸಾಮಾಜಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊಗವೀರ, ಈ ಉಳ್ಳಾಲ ಸಮಸ್ತ ತಾಲೂಕಿಗೆ ಮೊಗವೀರರ ಒಂದು ಕೊಡುಗೆ ಭಾಳ ಇದೆ. ಪ್ರತಿಯೊಂದು ನಾನು ನೋಡಿದ್ದೀನಿ. ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಸೇವಾ ಸಂಘ ಮತ್ತು ಯುವಕ ಸಂಘ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರದ್ದೇ ಆದ ಕೊಡುಗೆ ಕೊಡುವಂಥ ಒಂದು ಸನ್ನಿವೇಶಗಳನ್ನು ನೋಡಿದ್ದೀನಿ. ಅದಕ್ಕೆ ಈ ನಮ್ಮ ಯುವಕ ಮಂಡಳಿ ಮತ್ತು ಸೇವಾ ಸಂಘದವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ನಾನು ಹೇಳೋವಂಥದ್ದು ಇಷ್ಟೇ, ಶಾರದಾ ಮಹೋತ್ಸವ ನಮ್ಮ ಬಂಗೇರ್ ಸರ್ ಹೇಳಿದರು, ಭಾಳ ಭಕ್ತಿಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ವ್ಯಾಘ್ರ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಂದು ಶಾರದೋತ್ಸವ ನಡೀತದೆ. ಆ ಶಾರದೋತ್ಸವವನ್ನು ಭಾಳ ಮುಂದಿನ ದಿನಗಳಲ್ಲಿ ಪರಂಪರೆಯನ್ನು ಉಳಿಸ್ಕೊಂಡು ಶಾರದೋತ್ಸವ ಮಾಡೋಣ. ಸತ್ಯ ನೋಡಿ, ನಾವು ಯಾರೂ ಶಾಶ್ವತ ಅಲ್ಲ, ಮತ್ತು ಹಬ್ಬಗಳು ಮಾತ್ರ ಶಾಶ್ವತ ಉಳಿತವೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಶಾರದೋತ್ಸವ ಆಗ್ಬೋದು, ವ್ಯಾಘ್ರ ಚಾಮುಂಡೇಶ್ವರಿ ಉತ್ಸವ ಆಗ್ಬೋದು, ಬೀಚ್ ಉತ್ಸವ ಆಗ್ಬೋದು, ಇವು ನಾವು ಮಾಡಿದ್ದಂತಲ್ಲ. ಇದು ನಮ್ಮ ಪರಂಪರೆಗಳು, ಇವು ನಮ್ಮ ಇತಿಹಾಸಗಳು ಮಾಡಿರೋವಂಥದ್ದು, ನಮ್ಮ ಪೂರ್ವಜಕರು ಕಟ್ಟಿಕೊಟ್ಟಂಥ ಒಂದು ಪರಂಪರೆ. ಇದನ್ನು ನಾವು ಹಂಗೆ ಉಳಿಸ್ಕೋಬೇಕು. ನಮ್ಮ ಸಾಹೇಬರು ಹೇಳಿದರು, ಅರುಣ್ ಉಳ್ಳಾಲ್ ಸಾಹೇಬರು, ಯಾವುದನ್ನು ತಿರುಚಬಾರ್ದು ನಮ್ಮ ಪರಂಪರೆಗಳನ್ನು. ಯಾವ ರೀತಿ ಇದೆ ಶ್ರದ್ಧಾಭಕ್ತಿಯಿಂದ ನಮ್ಮ ಶಾರದೋತ್ಸವ ಮಾಡ್ಬೇಕು, ಆ ರೀತಿ ಮಾಡಿದರೆ ನಮ್ಮ ನೆರೆಹೊರೆಯವರು, ನಮ್ಮ ನೆರೆಹೊರೆಯ ತಾಲೂಕಿನವರು, ನಮ್ಮ ಬಂಧು ಬಳಗದವರು ಖುಷಿಯಿಂದ ನಮ್ಮ ಹೆಣ್ಣುಮಕ್ಕಳು, ಹೊರಗಡೆ ಕೊಟ್ಟಿರುವಂಥ ಹೆಣ್ಣುಮಕ್ಕಳು, ನಮ್ಮೂರಿನಲ್ಲಿರುವಂಥ ಹೆಣ್ಣುಮಕ್ಕಳು, ಅಕ್ಕಪಕ್ಕದ ಸಮುದಾಯದವರು ಬಂದು ಭಾಗವಹಿಸಿ ಒಂದು ಭಕ್ತಿಪೂರ್ವಕಕ್ಕೆ ಒಂದು ಭಕ್ತಿಯ ಒಂದು ನಮನಗಳನ್ನು ಸಲ್ಲಿಸಿ ಹೋಗ್ತಾ ಅಂತಾರೆ. ಆದರೆ ನಮ್ಮ ಹೇಳಿದರು, ನಮ್ಮ ಉಳ್ಳಾಲ ಮತ್ತು ಇತರ ಕೆಲವೊಂದು ಕಡೆ ಯಾವ ರೀತಿ ಆಗ್ಬಿಟ್ಟೆ ಹಬ್ಬ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಗೆ ಓಲೈಕೆ ಹಾಕ್ಕೊಂಡು ನಮ್ಮ ಪರಂಪರೆನೇ ಕಳ್ಕೊಬಿಟ್ಟಿದೆ. ಭಕ್ತಿನ ಈಗ ದೇವರು ವಿಗ್ರಹ ನೋಡಿದರೆ ನಾವು ಹೆಂಗೆ ಅಂದರೆ, ನಾವು ಯಾಕೆ ಚಾಮುಂಡೇಶ್ವರಿ ನೋಡಿದರೆ ಕೈ ಮುಗಿತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹಬ್ಬ ಮಾಡಿದರೆ ನಾವು ದೇವ್ರಂಗೆ ಕಂಡ್ರೂ ಕೈ ಮುಗಿಯಲ್ಲ, ಹಿರಿಯರು ಕಂಡ್ರೂ ಗೌರವ ಕೊಡಲ್ಲ. ಆ ಥರ ಸಂಸ್ಕೃತಿನ ನಮ್ಮ ಮಕ್ಕಳಿಗೆ ಬಿಟ್ಕೊಟ್ಟು ಹೋಗ್ತೀವಿ. ದಯಮಾಡಿ ನಾವು ಪರಂಪರೆಗಳನ್ನು ಉಳಿಸೋಣ. ಈಗ ನೋಡಿ, ನಮ್ಮ ಮುಂದೆ ಹೋಗ್ತು ಮರಣ ಆಯಿತು, ನಮ್ಮ ಗುಣ ಮತ್ತು ನಮ್ಮ ನಡೆತನ ಮರಣದಲ್ಲಿ ನೋಡಬೇಕಂತೆ. ನಮ್ಮ ಮರಣದಲ್ಲಿ ನೋಡೋ ಶರಣರನ್ನು ಅನ್ನಂಗೆ ನಮ್ಮ ಒಳ್ಳೆ ನಡೆ ನುಡಿ ಕಲಿಸಿದ್ರೆ ಮಾತ್ರ, ನಮ್ಮ ಮಕ್ಕಳುಗಳು ಒಂದು ಒಳ್ಳೆಯ ಸಂಸ್ಕಾರ ಕಲಿಸಿದ್ರೆ ಮಾತ್ರ ನಾವು ನಮ್ಮ ಊರು, ನಮ್ಮ ಉಳ್ಳಾಲ ಮೊಗವೀರ ಸಂಸ್ಥೆ, ಮೊಗವೀರ ಒಂದು ಜನ ಮತ್ತು ಮೊಗವೀರನ ಒಂದು ಕಾಲೋನಿ ಒಂದು ಸಮೃದ್ಧಿಯಾಗಿ ಇರ್ತದೆ ಇಲ್ಲಿ ಅಂತ ಹೇಳ್ತಾ, ನನಗೆ ಎರಡು ಮಾತಾಡೋಕ್ಕೋಸ್ಕೊಂಡಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡಿದಿರಿ. ಯಾವ ರೀತಿ ಮಾಡಿದಿರಿ ಅಂದರೆ, ನಿಜವಾಗ್ಲೂ ಒಂದು ದೇವರ
ಇದಿರ್ತದಲ್ಲ, ಏನು ನಮ್ಮ ಪೂಜೆ ಮಹಾಪೂಜೆ ಇರ್ತದಲ್ಲ, ಮಹಾಪೂಜೆಯಲ್ಲಿ ಮಹಾಪೂಜೆ ಸಂದರ್ಭದಲ್ಲಿ ಎಲ್ಲರೂ ಭಕ್ತಿ ಭಾವದಿಂದ ಕೂತಿರ್ತಾರೆ. ನಿಜವಾಗ್ಲೂ ಆ ವೇದಿಕೆಯ ದೈವಾರಾಧಕರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಾಧನೆ ಮಾಡಿದಂಥ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡಬೇಕಾದ್ರೆ ಈ ಸಭೆಯ ವಾತಾವರಣ ಹೆಂಗಿತ್ತು ಅಂದರೆ ಭಕ್ತಿಪೂರ್ವಕವಾಗಿತ್ತು. ಇದು ಪೂಜೆ ನಡೀತಿದೆಯೋ ಸನ್ಮಾನ ಮಾಡ್ತಿದೆಯೋ ಅಂತ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಭಾಳ ಅಚ್ಚುಕಟ್ಟಾಗಿ ಆಯೋಜಕರವಾದಂಥ ಸೇವಾ ಸಂಘ ಯುವಕ ಮಂಡಳಿಯವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು. ಮುಂದೆ ಬರುವ ಶಾರದೋತ್ಸವವನ್ನು ನೀವೇ ಜವಾಬ್ದಾರಿ ತಗೋಬೇಕು, ನೀವೇ ಇದನ್ನು ಮುನ್ನಡೆಸಬೇಕು. ವ್ಯಾಘ್ರ ಚಾಮುಂಡೇಶ್ವರ ಆಶೀರ್ವಾದದಿಂದ ನಾವೆಲ್ಲ ಶಾರದೋತ್ಸವವನ್ನು ಒಂದು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನೋಡುವಂಥ ಹಬ್ಬ ರೀತಿ ಮಾಡೋಣ, ಒಂದು ಪಾರಂಪರಿಕವಾಗಿ ಹಬ್ಬ ಮಾಡೋಣ. ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಹೋಗೋದು ಬೇಡ. ನಮ್ಮ ಉಳ್ಳಾಲ ಅವರು, ನಮ್ಮ ಬಂಗೇರು ಉಳ್ಳಾಲ ಅವರು ಹೇಳ್ದಂತೆ ಒಂದು ಸಂಸ್ಕಾರಯುತವಾದಂಥ ಹಬ್ಬ ಮಾಡೋಣ ಅಂತ ಹೇಳ್ತಾ ನೀವೆಲ್ಲ ಅದಕ್ಕೆ ಸಾಥ್ ಕೊಡಿ. ಯುವಕ ಮಂಡಳಿಯವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಒಂದು ಸನ್ಮಾನವನ್ನು ನೀವು ಭಾಜನರಾಗಬೇಕು ಅಂತ ನಾನು ವೈಯಕ್ತಿಕವಾಗಿ ಈ ಸಭಿಕರ ಪರವಾಗಿ ನಾನು ಭಗವಂತನ ವ್ಯಾಘ್ರ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸೇವೆ ನಿಜವಾಗ್ಲೂ ದೇವ್ರ ಮೆಚ್ಚೋ ಸೇವೆ, ನಿಮ್ಮ ನಿಸ್ವಾರ್ಥ ಸೇವೆ ಎಲ್ಲ ನೋಡ್ತಾ ಇದ್ದೀನಿ. ನಿಮ್ಮ ಸೇವಕರು ಎಲ್ಲ ಒಳ್ಳೆಯವರಿದ್ದೀರಿ. ಮತ್ತು ನಿಮ್ಮ ಸೇವೆ ಒಂದು ಮಗುವಿನ ಮನಸ್ಸಿನಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ದೇವರು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯುವ ಮಂಡಳಿಯವರಿಗೆ ಅಭಿನಂದನೆಗಳು ಅಂತ ಹೇಳ್ತಾ ಮುಗಿಸ್ತೀನಿ. ಉಡುಪಿ ಜಿಲ್ಲೆಯಲ್ಲಿ ದಾಖಲೆಗಳ ಪ್ರಕಾರ ಅತಿ ಹೆಚ್ಚು ರಕ್ತದಾನವನ್ನು ಮಾಡಿದಂಥ ಕಮ್ಯುನಿಟಿ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರೆ ಅದು ಮಗವೀರ ಸಮುದಾಯ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಾ, ಸಾಧಕ ಪ್ರಶಸ್ತಿಯನ್ನು ಪಡೆದಂಥ ಮಾಸ್ಟರ್ ಚಿನ್ಮಯ್ ಅವರು ಬೆಳ್ತಂಗಡಿಯಿಂದ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಚಿನ್ಮಯ್ ಅವರ ಶೈಕ್ಷಣಿಕ ಜೀವನ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅನ್ನೋ ಒಂದು ಹಾರೈಕೆಯನ್ನು ಸಲ್ಲಿಸಿಕೊಂಡು ಇನ್ನು ಮುಂದೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದನ್ನು ಶ್ರೀ ಅನಿಲ್ ಚರಣ್ ಅವರು ವೇದಿಕೆಗೆ ಬಂದು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸ್ಥಳೀಯ ಶಾಲಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಮೊಗವೀರ ಜನಾಂಗದ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುವೆವು. ಈ ಬಾರಿ ನಮ್ಮ ಸಂಸ್ಥೆಯು ಉಳ್ಳಾಲ ನಗರಸಭಾ ವ್ಯಾಪ್ತಿಯ 90% ಹೆಚ್ಚಿನ ಅಂಕಗಳನ್ನು ಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಮೊಗವೀರ ಜನಾಂಗದ 80% ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಿದ್ದೇವೆ. ಈ ಸಮಾರಂಭದಲ್ಲಿ ನಾವು ಸುಮಾರು 98 ವಿದ್ಯಾರ್ಥಿನಿಯರಿಗೆ ರೂಪಾಯಿ 7 ಲಕ್ಷಕ್ಕಿಂತಲೂ ಹೆಚ್ಚು ನಗದನ್ನು ನೀಡಿ ಅವರ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುತ್ತೇವೆ. ಪ್ರಥಮವಾಗಿ SLC ವಿಭಾಗ ಚಿರಾಗ್ ಎಂ ರಾವ್, ನಿತ್ಯಾದರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 99%. ಗ್ರೀಷ್ಮ, ಗೌರ್ಮೆಂಟ್ ಹೈಸ್ಕೂಲ್ ಉಪ್ಪಲ 99%. ಇವರಿಬ್ಬರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ SLC ವಿಭಾಗದಲ್ಲಿ ಟಾಪರ್ ಆಗಿರುತ್ತಾರೆ. 99% ಅಂಕವನ್ನು ಗಳಿಸಿರುತ್ತಾರೆ ಚಿರಾಗ್ ಎಂ ರಾವ್ ಮತ್ತು ಗ್ರೀಷ್ಮ. ಶ್ರೇಯಸ್ BM ಹೈಸ್ಕೂಲ್ 98%. ಹಯಾ ಇಬ್ರಾಹಿಂ ರಹಮತುಲ್ಲಾ ಹೀರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 98%. ದೀಕ್ಷಾ ಭಾರತ್ ಹೈಸ್ಕೂಲ್ ಉಳ್ಳಾಲ್ 97%. ಫಾತಿಮಾ ರಿಜ್ನಾ ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ 97%. ರೆಹಮಾನ್ ಫೈಜ್ ಸೈಂಟ್ ಸೆಬೆಸ್ಟಿಯನ್ ಸ್ಕೂಲ್ 96%. ಮಂಥನ್ ಪೆರಾವೋ ನಿತ್ಯಾದರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 95%. ಸೋನಾಲಿ ಶೈನಿ ಸೈಂಟ್ ಆಗ್ನೆಸ್ ಸ್ಕೂಲ್ 95%. ಸೋನಾಲಿ ಶೈನಿ ಸೈಂಟ್ ಆಗ್ನೆಸ್ ಸ್ಕೂಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವೃತ್ತ ನಿರೀಕ್ಷಕರಾದ ಶ್ರೀ ಸಿ ಬಾಲಕೃಷ್ಣ HN ಅವರು ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಿ ಅನಂತರ ಸರ್ ತಾವು ಇಲ್ಲಿಂದ ಬೀಳ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಮುಂದಿನ ಶೈಕ್ಷಣಿಕ ಜೀವನ ಉತ್ತರೋತ್ತರ ಯಶಸ್ಸನ್ನು ಕಾಣಲಿ. ಹೆತ್ತ ತಂದೆ ತಾಯಿಗಳು ಬೆಳೆದ ಊರು ದೇಶಕ್ಕೆ ಹೆಮ್ಮೆ ತರುವ ಸಾಧನೆಯನ್ನು ಮಾಡಲಿ ಅನ್ನೋ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಬರೋಬ್ಬರಿ 98 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. 7 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡೋದರ ಮೂಲಕ ಇವತ್ತು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುವಂಥ, ಅವರಿಗೆ ಸ್ಫೂರ್ತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಬಹುಶಃ ಸರ್ಕಾರಗಳು ಮಾಡುವಂಥ ಕೆಲಸವನ್ನು ಮಾರುತಿ ಜನಸೇವಾ ಸಂಘ ಬಹಳ ಹೆಮ್ಮೆಯಿಂದ ಇವತ್ತಿನ ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದೆ. ಕೇವಲ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿದೆ. ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಎಲ್ಲ ಕ್ಷೇತ್ರದ ಎಲ್ಲ ಧರ್ಮದ ಜಾತಿಗಳ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಒಂದು ಕೆಲಸ ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘದ ಮೂಲಕ ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ನಿಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇನ್ನಷ್ಟು ಸಾಧನೆಗಳು ನಿಮ್ಮ ಮೂಲಕ ಸಾಕಾರವಾಗಲಿ ಅನ್ನೋ ಹಾರೈಕೆ ನಮ್ಮದು. ಎಲ್ಲ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯ ಅಭಿನಂದನೆಯನ್ನು ತಾವು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ, ಮತ್ತೊಮ್ಮೆ ಪ್ರತಿಭಾ ಪುರಸ್ಕಾರವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಮುಂದಿನ ವಿದ್ಯಾರ್ಥಿಗಳನ್ನು ಶ್ರೀ ಅನಿಲ್ ಚರಣ್ ಅವರು ವೇದಿಕೆಗೆ ಕರಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಿಂಚನ ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ 95%. ಸಿಂಚನ ಮೊಹಮ್ಮದ್ ಅಶ್ಫಾಕ್ ಹಜರತ್ ಸೈಯದ್ ಮದನಿ 94%. ಮೊಹಮ್ಮದ್ ಅಶ್ಫಾಕ್ ಸಿಲ್ವಿಟಾ ಡಿಸೋಜಾ ಸೈಂಟ್ ಸೆಬೆಸ್ಟಿಯನ್ ಸ್ಕೂಲ್ 94%. ಗನ್ಯಾಡಿ ಭಾರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 93%. ನಫೀಜತ್ ಜಸಿಲಾ ಗೌರ್ಮೆಂಟ್ ಹೈಸ್ಕೂಲ್ ಪೆರ್ಮನ್ನೂರು 93%. ಮರಿಯಂ ಮಿಶಾ ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಸ್ಕೂಲ್ 93%. ಆಯಿಷಾ ಮಿನಾ ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ 93%. ಚಿರಾಗ್ ಎ ಉಳ್ಳಾಲ್ ಗೌರ್ಮೆಂಟ್ ಹೈಸ್ಕೂಲ್ ಮೇಲಂಗಡಿ 93%. ಮೊಹಮ್ಮದ್ ಆಲಿ ರಯೀಸ್ ಹಜರತ್ ಸೈಯದ್ ಮದನಿ 93%. ಎಲ್ಲ ವಿದ್ಯಾರ್ಥಿಗಳಿಗೆ ಜನಾಬ್ SM ಫಾರೂಕ್ ಮತ್ಸ್ಯೋದ್ಯಮಿಗಳು ಹಾಗೂ ಸಮಾಜ ಸೇವಕರು ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣ ಫಲಕ ಫಲಪುಷ್ಪದ ಜೊತೆಯಲ್ಲೇ ವಿದ್ಯಾರ್ಥಿ ವೇತನವನ್ನು ನೀಡೋದರ ಮೂಲಕ ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಕೆಲಸವನ್ನು ನಮ್ಮ ಮಾರುತಿ ಜನಸೇವಾ ಸಂಘ ಈ ವೇದಿಕೆಯಲ್ಲಿ ನೀಡ್ತಾ ಇದೆ. ಸೊ ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು ಬಂದಾಗ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೂ ನಿಮ್ಮ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನಮ್ಮ ಊರು, ನಾಡು, ಜಿಲ್ಲೆ, ರಾಜ್ಯ, ದೇಶದ ಹೆಸರನ್ನು ಬೆಳಗಿಸುವ ಹಾಗಾಗಲಿ ಅನ್ನುವಂಥ ಉದ್ದೇಶದಿಂದ ಮಾರುತಿ ಜನಸೇವಾ ಸಂಘ 7 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇವತ್ತು 98 ವಿದ್ಯಾರ್ಥಿಗಳಿಗೆ ಸಲ್ಲಿಸ್ತಾ ಇದೆ.
ಕಳೆದ 39 ವರ್ಷಗಳಲ್ಲಿ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಹೆಗ್ಗಳಿಕೆ ಮಾರುತಿ ಜನಸೇವಾ ಸಂಘ ಪಡೆದಿದೆ ಅನ್ನೋದು ಬಹಳ ಶ್ಲಾಘನೀಯವಾದಂಥ ಒಂದು ಕಾರ್ಯವನ್ನು ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಉಳ್ಳಾಲದ ಕೀರ್ತಿಯ ಕಲಶಪ್ರಾಯವಾಗಿರುವಂಥ ಸಂಸ್ಥೆಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ನಡೀತದೆ. ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಹಾಗೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದಿನ ವಿದ್ಯಾರ್ಥಿಗಳನ್ನು ಅನಿಲ್ ಚರಣ್ ಅವರು ವೇದಿಕೆಗೆ ಕರಿಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಕಾರಣಾಂತರದಿಂದ ಬಂದಿರುವುದಿಲ್ಲ, ಅವರ ಮನೆಯವರು ಬಂದಿರುವುದರಿಂದ ಅವರಿಗೆ ಕೊನೆಯದಾಗಿ ನೀಡಲಿರುವೆವು ವಿದ್ಯಾರ್ಥಿ ವೇತನವನ್ನು. ಮೊಹಮ್ಮದ್ ಅಫ್ರಾಜ್, ಸ್ನೇಹ ಪಬ್ಲಿಕ್ ಸ್ಕೂಲ್, 92%. ಅನುಷಾ ಜೆನಿಲಿಯಾ ಡಿಸೋಜಾ, ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಮೊಹಮ್ಮದ್ ಸುಹೈಲ್, ಸೈಂಟ್ ಸೆಬಾಸ್ಟಿಯನ್ ಸ್ಕೂಲ್, 92%. ಸಿಂಚನ ಸಂತೋಷ್ ಕುಮಾರ್, ಸೈಂಟ್ ಅಲೋಷಿಯಸ್ ಸ್ಕೂಲ್, 92%. ಲಕ್ಷ್ಯಶ್ರೀ ಬಂಗೇರ, ಸೈಂಟ್ ಸೆಬಾಸ್ಟಿಯನ್ ಸ್ಕೂಲ್, 91%. ಫ್ರೀಡಲ್ ಡಿಸೋಜಾ, ಸೈಂಟ್ ಆಗ್ನೆಸ್ ಸ್ಕೂಲ್, 91%. ಆಯೇಷಾ ಅಜ್ನಾ, ಸೈಂಟ್ ಸೆಬಾಸ್ಟಿಯನ್ ಸ್ಕೂಲ್, 90%. ರಿತ್ವಿ ವೈ ಉಳ್ಳಾಲ್, ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, 90%. ಲಕ್ಷಿತಾ ವರ್ನೆ, ಸೈಂಟ್ ಸೆಬಾಸ್ಟಿಯನ್ ಸ್ಕೂಲ್, 90%. ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೇಂಗ್ರೆ, ಅಧ್ಯಕ್ಷರು, ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ, ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ದಯಮಾಡಿ ನಿಮ್ಮ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆ ಹೊಡೆಯೋದು ಕೇವಲ ಅವರಿಗೆ ಸ್ಫೂರ್ತಿ ಅನ್ನೋ ಕಾರಣ ಒಂದಲ್ಲ, ಭಾಳಷ್ಟು ಹೊತ್ತಿಂದ ನೀವೆಲ್ಲ ಕೂತ್ಕೊಂಡಿದ್ದೀರಿ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಬೇಕು, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ಡಾಕ್ಟರ್ಸ್ ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ರೂಪದಲ್ಲಿ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುವಂಥ ಕಾರಣಕ್ಕಾಗಿ ಆದರೂ ಎಲ್ಲ ವಿದ್ಯಾರ್ಥಿಗಳ ಬದುಕು ಬೆಳಗಲಿ, ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆಗೆ ಗೌರವವನ್ನು ಮಾರುತಿ ಜನಸೇವಾ ಸಂಘ ಸಲ್ಲಿಸ್ತಾ ಇದೆ. ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ ಬೇಂಗ್ರೆ, ಅಧ್ಯಕ್ಷರು, ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ, ಈ ವಿದ್ಯಾರ್ಥಿ ವೇತನವನ್ನು ಸಲ್ಲಿಸ್ತಾ ಇದೆ. ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ, ಕನ್ನಡ ಉಳ್ಳಾಲ ನಗರಸಭಾ ವ್ಯಾಪ್ತಿಯ SSLC ಟಾಪರ್ಸ್ಗೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಯಾಶನ್ನು ನೀಡ್ತಾ ಇಲ್ಲ, ಚೆಕ್ ರೂಪದಲ್ಲಿ ನೀಡ್ತಾ ಇದ್ದಾರೆ. ನೀವು ನಿಮ್ಮ ಅಕೌಂಟ್ ಇದ್ದರೆ ಅಥವಾ ಇಲ್ಲದೆ ಹೋದರೆ ನಿಮ್ಮ ಪೇರೆಂಟ್ಸ್ ಅಕೌಂಟ್ಗೆ ಆ ಚೆಕ್ಕನ್ನು ಕ್ರೆಡಿಟ್ ಮಾಡೋದ್ರ ಮೂಲಕ ವಿದ್ಯಾರ್ಥಿ ವೇತನವನ್ನು ತಾವು ಪಡ್ಕೊಳ್ಬೇಕು. ಪ್ರತಿಯೊಂದು ಪೈಸೆ ಕೂಡ ಲೆಕ್ಕಪತ್ರದಲ್ಲಿ ಸರಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಚೆಕ್ ರೂಪದಲ್ಲಿ ಪ್ರೋತ್ಸಾಹ ಧನವನ್ನು ಈ ಸಂಸ್ಥೆ ನೀಡ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿಗಳನ್ನು ಸಾಮ್ನಾ ಪರ್ವೀನ್, ಹಸರತ್ ಸೈಯದ್ ಮದನಿ, 90%. ಸಾಮ್ನಾ ಪರ್ವೀನ್, ಸಾರಾ ಸಾಜಿಯಾ, ಹೀರಾ ಸ್ಕೂಲ್, 90%.
ಅನ್ವಿತಾ ಎಚ್ ಕೋಟಿಯಾನ್, ಲಿಡಿಲ್ ವಿಕ್ಟೋರಿಯಾ ಹೈಸ್ಕೂಲ್, 87%. ಸಾನ್ವಿ ಎ ಸುವರ್ಣ, ಸೈಂಟ್ ಜೊರೋಜಾ ಸ್ಕೂಲ್, 86%. ರಿಷಿಕಾ ವಿ ಕರ್ಕೇರ, ರೊಸಾರಿಯಾ ಹೈಸ್ಕೂಲ್, 85%. ಭೂಮಿಕಾ ನಿತ್ಯಾದರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, 84%. ದಿವ್ಯಾ ಪಿ ಕೋಟಿಯಾನ್, ಕಾರ್ಮೆಲ್ ಸ್ಕೂಲ್, 82%. ಕಿಶನ್ ಬಿ ಜತನ್, ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಬ್ರಹ್ಮಾವರ. ಕಿಶನ್ ಬಿ ಜತನ್. ಮರಿಯಂ ರೈಫಾ, ಹಜರತ್ ಸೈಯದ್ ಮದನಿ, 80%. ರಿಷಿಕಾ ಜೆ ಶ್ರೀಯಾನ್, ಸೈಂಟ್ ಆಗ್ನೆಸ್ ಸ್ಕೂಲ್, 80%. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶ್ರೀ ಯಶವಂತ್ ಪಿ ಅಮೀನ್, ಅಧ್ಯಕ್ಷರು, ಉಳ್ಳಾಲ ಮೊಗವೀರ ಸಂಘ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ SSLC ವಿದ್ಯಾರ್ಥಿಗಳ ಪ್ರೋತ್ಸಾಹಧನದ ಕಾರ್ಯಕ್ರಮ ಮುಗಿತಾ ಇದೆ. ನಂತರ PU ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ವಿತರಿಸುವಂಥ ಕಾರ್ಯಕ್ರಮ ನಡೀಲಿಕ್ಕೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಮೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಎಲ್ಲ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯ ಅಭಿನಂದನೆಗಳು. ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಇನ್ನಷ್ಟು ಸ್ಫೂರ್ತಿ ಪ್ರೋತ್ಸಾಹಧನದ ಮೂಲಕ, ವಿದ್ಯಾರ್ಥಿ ವೇತನದ ಮೂಲಕ ಸಿಗಲಿ ಅಂತ ಹಾರೈಸ್ತಾ, ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನವನ್ನು ನಡೆಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದೆ ಇನ್ನು PU ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೀಲಿಕ್ಕಿದೆ. ಅದಕ್ಕೂ ಮುಂಚೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂಥ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರು ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ, ಸೇವಾ ಸಂಘ ಮಾರುತಿ ಯುವಕ ಮಂಡಲ ಇದರ 38ನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಹಾಗೂ ಗೌರವಧನ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ. ಶ್ರೀ ವ್ಯಾಘ್ರಚಾಮುಂಡೇಶ್ವರಿಯ ಆಶೀರ್ವಾದ ಹಾಗೂ ಸ್ವಾಮಿ ಗುಳಿಗಜ್ಜನ ಅನುಗ್ರಹದಿಂದ, ರಾಣಿ ಹಬ್ಬಕ್ಕನ ಆಶೀರ್ವಾದದಿಂದ ಉಳ್ಳಾಲ ಮಾರುತಿ ಯುವಕ ಮಂಡಲ 38 ವರ್ಷದ ಮೊದಲು ಇಲ್ಲಿ ಪ್ರಾರಂಭ ಆಯಿತು. ಈ ಎಲ್ಲ ಸದಸ್ಯರು ತಮ್ಮ ಬಾಲ್ಯ ಜೀವನದಲ್ಲಿ ಒಂದು ಕ್ರೀಡೆಗೆ ಬೇಕಾಗಿ ಒಂದು ಸಂಘವನ್ನು ಕಟ್ಟಿಕೊಂಡು ಆ ಸಂಘದ ಮುಖಾಂತರ ಸಮಾಜ ಸೇವೆಯನ್ನು ಮಾಡಬೇಕಂತ ತಮ್ಮ
ಮುಕ್ತ ಮನಸ್ಸಿನಿಂದ ಇಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಸದಸ್ಯರು, ಮಾರುತಿ ಯುವಕ ಸಂಘದ ಸದಸ್ಯರು ಎಲ್ಲರೂ ದೊಡ್ಡ ಶ್ರೀಮಂತರೇನಲ್ಲ. ಎಲ್ಲರೂ ದಿನದ 18 ಗಂಟೆ ದುಡಿದು ಅದರಲ್ಲಿ ಬಂದಂಥ ಲಾಭದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು. ನಮ್ಮ ದುಡಿಮೆಯಿಂದ ಸಮಾಜಕ್ಕೂ ಕೂಡ ಒಂದು ಸೇವೆಯನ್ನು ಕೊಡಬೇಕಂತ ಒಂದು ಪ್ರಯತ್ನದಿಂದ ಈಗ ಈ ನಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ವಂದಿಸ್ತೇನೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಎಲ್ಲರಿಗೂ ವಂದಿಸುತ್ತಾ, ನೆರೆದಿರುವ ಎಲ್ಲ ಗೌರವಧನ ಹಾಗೂ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಶುಭಾಶಯವನ್ನು ಕೋರುತ್ತಾ, ಈ ದೇವರು ಇವರೆಲ್ಲರಿಗೂ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ. ಇವರು ನಿರಂತರವಾಗಿ ಇಲ್ಲಿ ಉಳ್ಳಾಳದಲ್ಲಿ ಜನಸೇವೆಯನ್ನು ಮಾಡಿಕೊಂಡು ಬರುವಂಥ ಯೋಗ ಭಾಗ್ಯವನ್ನು ಇವರಿಗೆ ದಯಪಾಲಿಸಲಿ. ಇದೇ ಪ್ರತಿಭಾ ಪುರಸ್ಕಾರವನ್ನು ಇವರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊಡಲಿ. ಈಗ ಉಳ್ಳಾಳ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊಡಲಿ. ಆ ಶಕ್ತಿಯನ್ನು ಭಗವಂತ ಇವರಿಗೆ ಕರುಣಿಸಲಿ. ತಾವು ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡುವಂಥ ಯೋಗ್ಯ ಭಾಗ್ಯವನ್ನು ತಾಯಿ ನಿಮಗೆ ದಯಪಾಲಿಸಲಿ ಅಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಪುನರಪಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಶುಭಾಶಯದ ಮಾತುಗಳಿಗೆ ಧನ್ಯವಾದಗಳು ಸರ್. ಇನ್ನು ಮುಂದೆ PU ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೊಮ್ಮೆ ಅನಿಲ್ ಚರಣ್ ಅವರು ವೇದಿಕೆಯಲ್ಲಿ. ಕೃತಿ ಸೈಂಟ್ ಅಲೋಷಿಯಸ್ PU ಕಾಲೇಜ್ 98%. ಇವರು PU ವಿಭಾಗದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಟಾಪರ್ ಆಗಿರುತ್ತಾರೆ. ಕೃತಿ ಸೈಂಟ್ ಅಲೋಷಿಯಸ್ PU ಕಾಲೇಜ್. ಅನರ್ಘ್ಯಶ್ರೀ ಮೋಹನ್ ಸೈಂಟ್ ಅಲೋಷಿಯಸ್ 97%. ಸಂಕೀರ್ತನ್ ಕೆನರಾ PU ಕಾಲೇಜ್ 97%. ಯಶಸ್ವಿ S ಶೆಟ್ಟಿ ಶಾರದಾ PU ಕಾಲೇಜ್. ಭೂಮಿಕಾ ಸರೋಜಿನಿ ಮಧುಸೂದನ್ ಕುಶೆ 96%. ಮಾನ್ಯ ಗೌರ್ಮೆಂಟ್ PU ಬ್ರಹ್ಮಾವರ್ 96%. ವಿನೀತ್ ಕುಮಾರ್ H ಪರಿಜ್ಞಾನ PU ಕಾಲೇಜ್ 96%. ಧೃತಿ ಕೊಟ್ಟಾರಿ ಸೈಂಟ್ ಆಗ್ನೇಸ್ 95%. ಧೃತಿ ಕೊಟ್ಟಾರಿ. ರಾಯ್ ಪ್ರಿನ್ಸ್ ವೇಗಸ್ ಸೈಂಟ್ ಸೆಬಾಸ್ಟಿಯನ್ 95%. UA ಫಾತಿಮಾ ಸಮೀನಾ ಸುಲ್ತಾನಾ ಎನಪೋಯ 95%. ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಸಿಂಧೂರಾಮಿ ಪುತ್ರನವರು ಪ್ರೋತ್ಸಾಹಧನವನ್ನು, ವಿದ್ಯಾರ್ಥಿ ವೇತನವನ್ನು ಈಗ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ
ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ನಿಮ್ಮ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಲಿ ಅನ್ನೋ ಹಾರೈಕೆ, ಅಭಿನಂದನೆಗಳು, ಧನ್ಯವಾದಗಳು. ಇನ್ನು ಮುಂದಿನ ವಿದ್ಯಾರ್ಥಿಗಳನ್ನು ಕರೆಯೋದಕ್ಕೂ ಮುಂಚೆ ಕಳೆದ ವರ್ಷ ಇದೇ ಸಮಾರಂಭದಲ್ಲಿ ವಿಶೇಷ ಚೇತನ ಸಾಧಕಿ ಲಿಖಿತಾ ಹರೀಶ್ ಪುತ್ರನ್ ಅವರಿಗೆ ಸನ್ಮಾನವನ್ನು ಮಾಡಿದರು. ಈ ಬಾರಿ ಆ ಸನ್ಮಾನ ನಡೆದ ನಂತರ ಲಿಖಿತಾ ಹರೀಶ್ ಪುತ್ರನ್ ಅವರು ಪ್ಯಾರಾ ಫುಟ್ಬಾಲಲ್ಲಿ ಭಾರತೀಯ ಫುಟ್ಬಾಲ್ ತಂಡವನ್ನು ರೆಪ್ರೆಸೆಂಟ್ ಮಾಡೋದರ ಮೂಲಕ ಮಕ್ಕಳ ಒಲಿಂಪಿಕ್ಸಲ್ಲಿ ಇಟಲಿಯಲ್ಲಿ ನಡೆದಂಥ ಪ್ಯಾರಾ ಫುಟ್ಬಾಲಲ್ಲಿ ಭಾರತೀಯ ಟೀಮನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ತಂಡದ ಪರವಾಗಿ ಇಟಲಿಯಲ್ಲಿ ಅವರು ಫುಟ್ಬಾಲನ್ನು ಆಡಲಿಕ್ಕಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ಮುಂದೆ ಮತ್ತೊಮ್ಮೆ ಅನಿಲ್ ಚರಣ್ ಅವರು. ಮಂಜುಳಾ, ಕೆನರಾ PU 95%. ಮಂಜುಳಾ. ಮಾಹಿಜ್ ಉಮರ್, ಎಕ್ಸ್ಪರ್ಟ್ PU 95%. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮಾಹಿಜ್. ಫಾತಿಮಾ ಶಹೀಮಾ, ಇಸ್ಲಾಯಿ PU 95%. ನಫೀಜತುಲ್ ರಶೀನ್, ಪಾಂಡ್ಯರಾಜ್ ಬಲ್ಲಾಲ್ 94%. ನವ್ಯಶ್ರೀ B ಬಂಗೇರ, ನಿಟ್ಟೆ ಕಾಲೇಜ್ 94%. ನಿಶ್ಮಿತಾ ಮ್ಯಾರಿಯಟ್ ಡಿಸೋಜಾ, ಸೈಂಟ್ ಸೆಬಾಸ್ಟಿಯನ್ 94%. ಖದೀಜಾ ರೈಫಾ, ಹೀರಾ ಹುಮೆನ್ಸ್ 94%. ಸಾನಿಯಾ ಆಲಿ, ಇಸ್ಲಾಯಿ 94%. ಅನ್ವರ್ ಅಫನ್ ಅಹಮದ್, ಪಾಂಡ್ಯರಾಜ್ ಬಲ್ಲಾಲ್ 94%. ರಕ್ಷಾ ಕೆ, ಶಾರದಾ ವಿದ್ಯಾಲಯ 94%. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಪ್ರೋತ್ಸಾಹಧನವನ್ನು ನೀಡಬೇಕು ಅಂತ ಕೇಳಿಕೊಳ್ತೇವೆ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು, ಎಲ್ಲ ಜಾತಿ ಧರ್ಮದವರನ್ನು, ಜಾತಿ ಧರ್ಮಗಳ ಭೇದವಿಲ್ಲದೆ ಅವರ ಪ್ರತಿಭೆಯನ್ನು ಮಾತ್ರ ಗುರುತಿಸುವಂಥ ಭಾರತದ ಸಹಬಾಳ್ವೆಯ ನಮ್ಮ ಪರಂಪರೆ ಏನಿದೆ ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ಕೂಡ ಮಾರುತಿ ಜನಸೇವಾ ಸಂಘ ಇಷ್ಟು ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದೆ. ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ನಾವೆಲ್ಲ ಭಾರತೀಯರು ಅನ್ನೋ ಅಂಥ ಒಂದು ಭಾವನೆಯ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಮಾರುತಿ ಜನಸೇವಾ ಸಂಘ ನೀಡ್ತಿದೆ ಅನ್ನೋದು ಬಹಳ ಹೆಮ್ಮೆಯಿಂದ ನಾವು ಹೇಳಲೇಬೇಕಾದಂಥ ವಿಷಯ. ವೇದಿಕೆಯಲ್ಲಿ ನೋಡ್ತಿದ್ದೀರಿ, ಬಹಳ ಶಿಸ್ತುಬದ್ಧವಾಗಿ ಎಲ್ಲಿಯೂ ಕೂಡ ಯಾವುದೇ ಗೊಂದಲಗಳಿಲ್ಲದ ಹಾಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಮಾರುತಿ ಜನಸೇವಾ ಸಂಘದ ಸದಸ್ಯರು ಈ ಒಂದು ಮಾದರಿ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮಾರುತಿ ಜನಸೇವಾ ಸಂಘದ ಎಲ್ಲ ಹೃದಯವಂತ ಮಿತ್ರರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅನ್ನುವಂಥ ಆಶಯವನ್ನು ಮಾರುತಿ ಜನಸೇವಾ ಸಂಘ ಸಲ್ಲಿಸ್ತಾ ಇದೆ. ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ, ನಿಮಗಿದು ಗೌರವ ಚಪ್ಪಾಳೆ. ಬೇರೆ ಬೇರೆ ಕಡೆಗಳಲ್ಲಿ ನಾವು ಸನ್ಮಾನವನ್ನು ನೋಡ್ತೀವಿ, ಕೇವಲ ಕರೆದು ಒಂದು ಶಾಲನ್ನು ಹಾಕಿ ಹಣ್ಣನ್ನು ಕೊಟ್ಟು ಒಂದು ಮೊಮೆಂಟೋ ಕೊಟ್ಟು ಕಳಿಸ್ತಾರೆ. ಆದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಗೌರವದ ಧನವನ್ನು ನೀಡೋದರ ಮೂಲಕ ಅವರ ವಿದ್ಯಾರ್ಥಿ ಜೀವನದಲ್ಲಿ ಒಂದಷ್ಟು ಅದು ಉಪಯೋಗಕ್ಕೆ ಬರಲಿ ಅನ್ನುವಂಥ ಚಿಂತನೆಯ ಜೊತೆಗೆ ನೀಡ್ತಾ ಇರುವಂಥ ಒಂದು ಕೆಲಸವನ್ನು ಮಾರುತಿ ಜನಸೇವಾ ಸಂಘ ಮಾಡ್ತಾ ಇರುವಂಥದ್ದು ಶ್ಲಾಘನೀಯವಾದ ಒಂದು ಕೆಲಸ. ಮಾರುತಿ ಜನಸೇವಾ ಸಂಘದ ಈ ಹೃದಯವಂತಿಕೆಯ ಕೆಲಸ ಹೀಗೆ ಮುಂದುವರಿಲಿ ಅನ್ನುವಂಥ ಅಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೋತ್ಸಾಹಧನವನ್ನು ವಿತರಣೆ ಮಾಡಿದಂಥ ಶಿಕ್ಷಕರಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇನ್ನಷ್ಟು ಚಪ್ಪಾಳೆಗಳು ಭವಿಷ್ಯದ ದಿನಗಳಲ್ಲಿ ನಿಮ್ಮ ಸಾಧನೆಗೆ ತಲುಪಲಿ, ಇನ್ನಷ್ಟು ವೇದಿಕೆಗಳಲ್ಲಿ ನಿಮ್ಮನ್ನು ಗೌರವಿಸುವಂಥ ದಿನಗಳು ಭವಿಷ್ಯದಲ್ಲಿ ಬರಲಿ ಅನ್ನೋ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘ ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸ್ತಾ ಇದೆ. ಧನ್ಯವಾದಗಳು. ಕಾರ್ಯಕ್ರಮದ
ಕಾರ್ಯಕ್ರಮದ ಮುಂದೆ ವಿದ್ಯಾರ್ಥಿ ವೇತನ PU ಸ್ಟೂಡೆಂಟ್ಸ್ಗೆ ಸಲ್ಲಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮ ಅಂತರ್ಜಾಲದಲ್ಲಿ ಯೂಟ್ಯೂಬಲ್ಲಿ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಎಲ್ಲ ವೀಕ್ಷಕರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಜನಾಬ್ SM ಫಾರೂಕ್ ಅವರು ವಿದ್ಯಾರ್ಥಿಗಳಿಗೆ ಶುಭಾಶಯದ ಮಾತುಗಳನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮನಸ್ಸಿಗೆ ತುಂಬ ಸಂತೋಷವಾಗುತ್ತಾ ಇದೆ ಇವತ್ತು. ಮೊದಲು ನಾನು ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಳಿಗೆ ನನ್ನ ಮನಸ್ಸಿನಿಂದ ನಾನೊಂದು ಧನ್ಯವಾದ ಹೇಳುತ್ತಾ ಇದ್ದೇನೆ. ನನ್ನನ್ನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ಒಂದು ಪಾರ್ಟ್ ಆಗಿ ಇದನ್ನು ಮಾಡಿದ್ದೀರಿ. ನಮ್ಮ ಕುರಾನಲ್ಲಿ ಇದೆ, ಎಲ್ಲಿ ಒಳ್ಳೆಯ ಕೆಲಸ ಆಗ್ತದೆ ಅಲ್ಲಿ ದೇವದೂತರಿದ್ದಾರೆ, ಇಲ್ಲಿ ದೇವದೂತರಿದ್ದಾರೆ. ಅಂಥ ಒಳ್ಳೆಯ ಕೆಲಸ ನೀವು ಮಾಡುತ್ತಾ ಇದ್ದೀರಿ. ದೇವರು ನಿಮ್ಮ ವ್ಯಾಪಾರದಲ್ಲಿ ಇದಕ್ಕಿಂತಲೂ ಒಳ್ಳೆಯ ನಿಮಗೆ ಅದರ ಫಲ ಸಿಗಲಿ ಅಂತಲೂ ನಾನು ನನ್ನ ಮನದಿಂದ ನಾನು ನಿಮಗೆ ಪ್ರಾರ್ಥನೆ ಕೊಡ್ತಾ ಇದ್ದೇನೆ. ಒಂದು 7-8 ತಿಂಗಳು ಮುಂಚೆ ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದವಾಗ ನಮ್ಮದು ಆವಾಗ ಪ್ರೆಸಿಡೆಂಟ್ ಆಗಿದ್ದ ವರದರಾಜರವರು, ನಾವು ಅವರಿಗೆ ಒಂದು ಸನ್ಮಾನ ಮಾಡಿದೆವು, ನಮ್ಮದು ಬೈಯರ್ಸ್ ಅಸೋಸಿಯೇಷನ್ 2-3 ಪಾರ್ಟಿಯವರು ಸೇರಿ. ಆವಾಗ ಅವರೊಂದು ಮಾತು ಹೇಳಿದರು ವೇದಿಕೆಯಲ್ಲಿ ಬಂದು, ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಕ್ರಿಕೆಟ್ ತಂಡದವರಿಗೆ ಕರ್ನಾಟಕ ಗೌರ್ಮೆಂಟ್ ಯಾಕೆ ಇಂಥ ರಾಜ್ಯೋತ್ಸವ ಇಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕಿತು ಅಂತ. ಆ್ಯಕ್ಚುಲಿ ಅದು ನನ್ನೆಲ್ಲ ಮನಸ್ಸಲ್ಲಿ ಇದ್ದ ಒಂದು ಕ್ವಶನ್ ಆಗಿತ್ತು. ಇವರು ಕ್ರಿಕೆಟಲ್ಲಿ ಏನು ಎಕ್ಸ್ಟ್ರಾರ್ಡಿನರಿ ಮಾಡಿರ್ಬೋದು, ಇವರಿಗೆ ಒಂದು ಈ ಥರದ್ದೊಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಆವಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು, ಏನೇನು ಕೆಲಸ ನೀವು ಮಾಡುತ್ತಾ ಇರೋದು, ನಿಮ್ಮ ಸೋಷಲ್ ವರ್ಕ್ ಎಲ್ಲ ಹೇಳ್ತಾ ಇದ್ರು. ಕೊನೆಗೆ ಒಂದು ಮಾತು ಹೇಳಿದರು, ನಮಗೆ ನಾವು ಇವತ್ತು ಒಳ್ಳೆಯದಾಗಲಿಕ್ಕೆ ನಮ್ಮ ವ್ಯಾಪಾರದಲ್ಲಿ ಇಷ್ಟು ಒಳ್ಳೆಯದಾಗಲಿಕ್ಕೆ ನಮಗೆ ಮೇನ್ ರೀಸನ್ ನಮ್ಮ ಈ ಯುವಕ ಮಂಡಲ ಆಗಿದೆ. ಯಾಕೆಂದರೆ ನಮ್ಮಲ್ಲಿ ಬಂದವರಿಗೆ ನಾವು ಯಾವಾಗಲೂ ಅವರನ್ನು ಏನಾದರೂ ಕೊಡದೆ ಅವರನ್ನು ಯಾವತ್ತೂ ನಾವು ಹಿಂತಿರುಗಿಸಿದ ನಮ್ಮ ಹಿಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳಿದರು. ಇದಾಗಿರ್ಬೋದು. ಮತ್ತೊಂದು, ಯಾವುದೇ ಸಂಘ ಸಂಸ್ಥೆ ಇರಬೇಕಾದ್ರೆ ಅದರ ಪಿಲ್ಲರ್ ಸ್ಟ್ರಾಂಗ್ ಇರಬೇಕು. ನಿಮ್ಮನ್ನೆಲ್ಲರಿಗೆ ನೋಡುವಾಗ ನನಗೆ ಕಾಗ್ತದೆ, ಒಂದು ಒಳ್ಳೆಯ ಕ್ರಿಕೆಟ್ ಟೀಮಲ್ಲಿ ಒಂದು ವರ್ಲ್ಡಲ್ಲಿ ನೀವು ಬೆಸ್ಟ್ ಟೀಮ್ ಸೆಲೆಕ್ಟೆಡ್ ಮಾಡಿದರೆ ಯಾವ ಥರದ್ದು ಪ್ಲೇಯರ್ ಇರ್ತಾರೆ ಆ ಥರದ್ದು ಎಲ್ಲ ಮೆಂಬರ್ ಇದ್ದಾರೆ. ಒಳ್ಳೆ ಇವರನ್ನು ನಾನು ದಿನನಿತ್ಯ ಬಹಳ ಹತ್ತಿರದಿಂದ ನೋಡುತ್ತಿದ್ದೇನೆ. ಇವರು ಎಷ್ಟು ಅಂಬಲ್, ಎಷ್ಟು ಒಂದು ಇದು ಅಂತೇಳಿ ಇವರಿಗೆ ಅದು ದೇವರು ಕೊಟ್ಟ ಒಂದು ಒಳ್ಳೆ ಇದಾಗ್ತಿದೆ. ಇವತ್ತು ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಹೇಳ್ತಾರೆ ಮಾರುತಿ ಅವರಿಗೆ ಅವರ ಬೋಟಿಗೆ ಫಿಶಿಂಗ್ ಜಾಸ್ತಿ ಆಗಿದೆ. ಇವತ್ತು ನಾನು ಹೇಳ್ತೇನೆ, ಅದಕ್ಕೆ ಸಾಕ್ಷಿಯ ಇದು ಏನು, ನೀವು ಮಾಡುತ್ತಿರುವ ಒಳ್ಳೆ ಕೆಲಸದಲ್ಲಿ ಅದು ನಿಮಗೆ ದೇವರು ಕೊಡುತ್ತಿರುವುದು, ಮತ್ತೆ ಏನೂ ಇಲ್ಲ. ಇದೇ ನಿಮಗೆ ಇದರ ನಿಮ್ಮ ಇದು ಯಾರು ಹೇಳಿದ್ರು, ಇನ್ನು ಇಷ್ಟೇ ಹೇಳಿದ್ರಾಯ್ತು. ನಾವು ಮಾಡುವ ಒಳ್ಳೆ ಸಮಾಜ ಸೇವೆ ಕೆಲಸಕ್ಕಾಗಿ ಮತ್ತೊಂದು ಒಳ್ಳೆ ನೀವು ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಇಲ್ಲಿ ಬಂದವರಲ್ಲಿ ಅವರಲ್ಲಿ ಯಾವ ಜಾತಿ ಏನು ನೀವು ಸೆಲೆಕ್ಷನ್ ಮಾಡಿದಿದ್ರಿ, ಅವರ ಪ್ರತಿಭೆ ನೋಡಿ ನೀವು ಗುರುತಿಸಿದ್ದೀರಿ. ನಿಮ್ಮ ಮಕ್ಕಳಿಗೆ ನಾನೊಂದು ಮೋಟಿವೇಶನ್ ಹೇಳ್ತಾ ಇದ್ದೇನೆ. ನಿಮಗೆ ಈಗ ನೀವು SSLC ಇದ್ದೀರಿ, ನೀವು ಒಳ್ಳೆ ಮಾರ್ಕ್ ತೆಗೆದಿದ್ದೀರಿ, ಇವರು ನಿಮಗೆ ಪ್ರೋತ್ಸಾಹ ಮಾಡಿದ್ದಾರೆ. 2 ವರ್ಷ ಇರ್ಬೋದು, ಫಸ್ಟ್ PU ಸೆಕೆಂಡ್ PU. ನೀವು ಅಲ್ಲದಿದ್ದರೆ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅವರದು. ನೀವು 2 ವರ್ಷ ನೀವು ನಿಮ್ಮ ಲೈಫನ್ನು ಸ್ಟ್ರಗಲ್ ಆಗಿ ತೆಗೀರಿ. ರೆಸ್ಟ್ ಆಫ್ ದಿ ಲೈಫ್ ನೀವು ಎಂಜಾಯ್ ಮಾಡ್ತೀರಿ. ನಾವು ಸಣ್ಣದಿರುವಾಗ ನಮಗೆ ಇಂಥ ಏನು ಆಪ್ಷನ್ ಇರಲಿಲ್ಲ. ಕಲಿತರೆ ಏನಾದರೂ ಒಂದು ಡಾಕ್ಟರ್ನ ಮಗ ಡಾಕ್ಟರ್ ಆಗೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗೋದು, ಇದೇ ಅದು. ಈ ಥರ ಆಗಲ್ಲ. ಗೌರ್ಮೆಂಟ್ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ನೀಟಲ್ಲಿ ನೀವು ಕ್ರ್ಯಾಕ್ ಮಾಡಿದರೆ, ನೀವು ಒಳ್ಳೆ ಮಾರ್ಕ್ ತೆಗೆದಿದ್ದೀರಿ, ನಿಮಗೆ ವೆರಿ ಈಸಿ ಇದನ್ನು ಕ್ರ್ಯಾಕ್ ಮಾಡಲಿಕ್ಕೆ. ನೀವು ನೀಟಲ್ಲಿ ಅಬೌವ್ 600 ತೆಗೆದರೆ ಫ್ರೀಯಲ್ಲಿ ನಿಮಗೆ ಮಂಗಳೂರಲ್ಲಿ KMC ಅಲ್ಲದೆ ಏನಪ್ಪ ದೊಡ್ಡ ಕಾಲೇಜಲ್ಲಿ ಫ್ರೀ ಮೆಡಿಕಲ್ ಸೀಟ್ ನಿಮಗೆ ಸಿಗೋದೆ. ನಿಮಗೆ ನೀವು ಇದನ್ನು ಉಪಯೋಗವನ್ನು ನೀವು ಇದನ್ನು ಮಾಡಿ ನೀವು ನಮ್ಮ ಮಾಸ್ಟರ್ ಲೆಕ್ಚರ್ ಒಂದು ಮಾತು ಹೇಳಿದರು, ನೀವು ತೆಗೆದವರು ಯಾವಾಗಲೂ ಕೊಡುವ ಹಾಗೆ ಮಾಡಬೇಕು. ನೀವೊಂದು ನಿರ್ಧಾರ ಮಾಡಿ ನಮಗೆ ಇವತ್ತು ಪುರಸ್ಕಾರ ಮಾಡಿದ್ದಾರೆ. ಇನ್ನು ಕೆಲವು ವರ್ಷ ಬಿಟ್ಟು ನೀವು ಪ್ರೌಡಲ್ಲಿ ಸ್ಟೇಜಲ್ಲಿ ಬಂದು ಒಂದು ಅದರ ಅತಿಥಿಯಾಗಿ ಅಲ್ಲದಿದ್ದ ಅದರ ಒಂದು ಚೀಫ್ ಗೆಸ್ಟ್ ಆಗಿ ಡಾಕ್ಟ್ರ ಅಲ್ಲದ್ರೆ ಇಂಜಿನಿಯರ್ ಆಗಿ ನಿಮ್ಮ ಕೈಯಿಂದ ನೀವು ಇತರ ವಿದ್ಯಾರ್ಥಿಗೆ ಕೊಡುವ ಥರ ನೀವು ಆಗಬೇಕು. ನನ್ನ ಅಣ್ಣ ಒಂದು ತೀರುವ ಮುಂಚೆ ದುಬೈಯಲ್ಲಿ BCSI ಪ್ರೋಗ್ರಾಮಲ್ಲಿ ಒಂದು ಮಾತು ಹೇಳಿದರು, ಮೇ ಕಿಸಿ ಸೆ ಬೆಹತರ್ ಬನು ಕ್ಯಾ ಫರಕ್ ಪಡ್ತಾ ಹೈ, ಮೇ ಕಿಸಿ ಸೆ ಬೆಹತರ್ ಬನು क्या फ़र्क पड़ता है, लेकिन मैं किसी का बेहतर करूं बहुत कुछ फ़र्क पड़ता है. The
ಬಿಟ್ವೀನ್ ಮೇ ಕುಚ್ ಬನು ಯಾ ಮೇ ಕುಚ್ ಕರೋ, ಡಿಫ್ರೆನ್ಸ್ ಬಿಟ್ವೀನ್ ದಿಸ್. ಈಗ ಈ ಯುವಕ ಮಂಡಲ ಈ ಮಾತು ಇಲ್ಲಿ ನನ್ನ ಅಣ್ಣನ ಮಾತು ನನಗೆ ನೆನಪಿಗೆ ಬಂತು. ಯಾಕೆಂದರೆ ಈ ಮಾರುತಿ ಯುವಕ ಮಂಡಲವರು ಮಾಡುತ್ತಾ ಇರೋದು ಅವರಿಗಾಗಿ ಅಲ್ಲ, ಅವರು ನಮ್ಮ ಊರಿನವರಿಗಾಗಿ, ನಮ್ಮ ಈ ಊರಿನವರನ್ನು ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ. ದೇವರವರಿಗೆ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇವರು ಇದೇ ಥರ ಹೋದರೆ ಇವರನ್ನು ರಾಷ್ಟ್ರ ಪ್ರಶಸ್ತಿ ಪ್ರೆಸಿಡೆಂಟ್ ಕೈಯಲ್ಲಿ ತೆಗೆಯುವವರನ್ನು ಯಾರನ್ನು ಇದು ನಿಲ್ಲಿಸಿಲ್ಲ. ಇವರ ಮೇಲೆ ದೇವರ ಕೈ ಇದೆ, ಇವರು ಇನ್ನೂ ಮುಂದಕ್ಕೆ ಹೋಗಲಿ ಎಂದು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀ ಜನಾಬ್ SM ಫಾರೂಕ್ ಅವರಿಗೆ. ತಾವು ಕೂಡ ಸಾಕಷ್ಟು ಸಮಾಜ ಸೇವೆಯ ಕಾರ್ಯಗಳನ್ನು ಮಾಡ್ತಿದ್ದೀರಿ. ವಯನಾಡು ದುರಂತದಲ್ಲಿ ಮನೆಯನ್ನು ಕಳ್ಕೊಂಡವರಿಗೆ ಅವರ ಟ್ರಸ್ಟ್ ಮನೆಯನ್ನು ಕಟ್ಟಿಸಿಕೊಡುವಂಥ ಹೃದಯವಂತಿಕೆ ಕೆಲಸ ಮಾಡಿದೆ ಮಾರುತಿ ಜನಸೇವಾ ಸಂಘ. ತಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಕಾರ್ಯಕ್ರಮದ ಮುಂದೆ ಇವತ್ತು ಸಾಧಕ ಪ್ರಶಸ್ತಿಯನ್ನು ಪಡೆದಂಥ ತುಳು ರಂಗಭೂಮಿಯ ನಮ್ಮೆಲ್ಲರ ನೆಚ್ಚಿನ ಕಲಾವಿದ, ಎಲ್ಲ ಸಾಧಕರ ಪರವಾಗಿ ಅವರು ಈಗ ಮಾತಾಡಲ್ಲ, ಅರೋಜಿ ರಡ್ಡು ಡೈಲಾಗ್ ಮಾಡೋದೊಂದು ರಿಕ್ವೆಸ್ಟ್ ಮಾಡ್ತಂದಿಲ್ಲ. ಮಾತಾಡಕ್ಕೆ ನಮಸ್ಕಾರ. ವೇದಿಕೆಡು ಪಾತಿರು ಫಸ್ಟ್ ಟೈಮ್ ದೇವಣ ನಾಟಕ ಏತ್ಲ ಪಾತಿರುವ ದೇವಣ ಅವಲೊಂಜಿ ಎಂಟ್ರಿ ಆನಗನೆ ಅಲ್ಪ ದಾದ ಆಪುಣಂದು ಗೊತ್ತು ಪೂಜಿ ಅದೇ 2.5 ಗಂಟೆ ಸ್ಟೇಜ್ ಏತ್ಲ ಹೊರ್ತು ಪಾತಿರುವ ಬೊಕ್ಕ ಮಲ್ಲ ಘಟಾನಿ ಘಟಗಳು ಮಾತ ಕುಲ್ದಿರು ಪಾತಿರ್ನಕ್ಲಿ ಯಾಂದಾಲ ಪಾತಿರ್ನ ಎತ್ತು ಆಂಡಲ ಇಂಕ್ ಈ ಮಾರುತಿ ಯುವಕ ಮಂಡಲ ಏಪ ಪಂಡ ಯಾನು ಎಲ್ಲೆಪ್ಪನಾಗ ಮೂಲೆ ಎತ್ತೀನಿ 1 ವರ್ಷ ಈ ಶಾಲೆಲ್ಲ ಕಲ್ತದೆ ಬಕ್ಕೊಂಜಿ ಭಾರತ ಹೈಸ್ಕೂಲ್ ಕಲ್ತದೆ ಬಟ್ ಮೂಲು ಯಾನು ತುಯಿನ ವಿಶೇಷನ ಮಂಡ ಒಂದೇ ಪೊರ್ತುಗು ಯಾನು ಪೋಯ್ ವರ್ಷ ಯಾನು ಬತ್ತಿತ್ತೆ ಇಡೆಗೆ ದಯ ಬೈದಿನ ಬಂದಾಂಡ ಯಾನು ನಟ್ಟರ ಬೈದಿನ ಮಕ್ಕಳ ದಯ ಬಂಡ ಯಾನೊಂಜಿ ಟೌನಲ್ಲಿ ನಾಟಕ ಅಂತ ಒಂದಿಲ್ಲ ಅಪಗ ಕಲೆಕ್ಷನ್ ಒಂದಿಜ್ಜಿ ತಕ್ಕೆಡು ಬಲಿ ಬರೋಂದಿಲ್ಲ ಯಾನು ನಾಟಕ ಅಂತ ದಾಲ ಕೊರ್ಲೆ ಬಂದು ಅಪಗ ಕಾಸು ಕಟ್ಟುಂಡು ದಾದ ಅನ್ಪಡ ಗೊತ್ತಾಯ್ತು ಆ ಟೈಮ್ ಉಡು ಯಾನು 6 ಗಂಟೆಗೆ ಬರ್ತದು 7 ಗಂಟೆ ಮುಟ್ಟ ಪಿದೆಯಿಡೆ ಅಂಚವರ ಇಂಚವರ ಹೋಗೋದಿಲ್ಲ ದಾದ ಅನ್ಪಡು ಬಕ್ಕ ವರದನ್ನಡ ಪಂಡ ಅನ್ನ ಯಾನು ಇಂಚೆಂಚ ನಾಟಕ ಅನ್ಪೊಂದಿಲ್ಲ ಖರ್ಚಿ ಕಾಸಿಜಿ ದಾದನ್ನು ಮನ್ಪೊಡು ಬಂದು ಐಗೆ ಒಂಜಿ 5 ನಿಮಿಷ ಉಂತು ಬಂಡೇರು ಖಾಲಿ ನಾನು 5 ನಿಮಿಷ ಉಂತಿದ್ದೀನಿ ಆ 5 ನಿಮಿಷಡು ಎನ್ಮರ ಸಾರ ಕಲೆಕ್ಷನ್ ಮಂತ್ ಕೊಡ್ತಾರೆ ಹಿಂಗೆ ಸತ್ಯ ಇಂಕ ಅವು ಏಪಲ ಮರಪಡ ಸಾಧ್ಯಜ್ಜಿ ಆನಿದ ಒಂಜಿ ಆ ನಾಟಕ ಆರು ಕಾಸು ಕೊರ್ನೆಟ್ಟು ಮಾತ ಕಲಾವಿದರಿಗೆ ಕೊರ್ರಾಂಡು ಆನಿ ಮಾತೆರೆಗ್ಲ ಒಂಜಿ ಪೇಮೆಂಟ್ ಅಂದು ತಿಕ್ಕಂಡು ಮಾತೆರೆಗ್ಲ ಅವೊಂಜಿ ಯಾನು ಮಂತಿರ ದಯಪಂಡ ಎಂಕ್ಲ ಕಲಾವಿದರಿಗೆ ದಾದ ಒಂಜಿ ನಾಟಕ ಒಲ್ಲನ ಟೌನ್ ಹಾಲ್ಡ್ ಹಿಟ್ ಆಂಡ್ ಬಂದಾಂಡ ಒಂಜಿ 10 ಶೋ ಬುಕ್ ಆಪುಂಡು ಆ 10 ಶೋ ಬುಕ್ ಆಂಡ ಮಾತೆರೆಗ್ಲ ಒಂಜಿ ದಿನದ ಸಂಬಳ ಆಪುಂಡು ಎಂಕ್ಲು ಯಾನು ಕಾಂಡೇರ್ದು ಬಯ್ಯ ಮುಟ್ಟ ದಕ್ಕೆಡು ಫೆಡರೇಷನ್ ಗಾಡಿ ಅಂಚಿಂಚಿ ಪೋಂದುಪ್ಪೆ ಆಂಡ ಬಯ್ಯದ ನಾಟಕಗಳು ಕಾಂಡೆ ಬನ್ನಾಗ 4 ಗಂಟೆಲ ಆಂಡ ತಿಕ್ಕು ನಾವು ಎಲ್ಲೇ ಪೇಮೆಂಟ್ ಆಂಡ ಲೈಟ್ ಒಂಜಿ ಮನಸ್ಸಿಗೆ ಸಮಾಧಾನ ಉಂಟು ಅದು ಒಂದೊಂಜಿ ರಂಗಭೂಮಿ ಕಲಾವಿದೆ ಎಂಕ್ಲು ಎತ್ತು ಬಂಗೋಡ್ದು ಬೈದ ಅಂದು ಗೊತ್ತುಂಡು ಅರ್ಣನ ತೂತೇರು ಅರ್ಣನ ನಾಟಕ ಯಾನು ಲಿಪ್ಪೆ ಇತ್ತನ ಬಲ್ಲ ಬಕ್ಕ ಮಾತೆರ್ಲ ಯಾನು ಮೂಲೆ ಎಲ್ಲೇ ಇತ್ತಿನಾಯಿ ಬಕ್ಕೊಂಜಿ ದೇವರನ್ನ ಆಶೀರ್ವಾದ ಬಂಡ ಮೂಲೆ ಹನುಮಂತರ ಮಂದಿರ ಯಾನು 2 ವರ್ಷ ಪೂಜೆ ಮಂತೊಂದಿತ್ತೆ ದೇವರಿಗೆ ಅಲ್ತಿರ್ಬೇಕ ಯಾನು ಬೋಳೂರಿಗೆ ಹೋಯ ಅಲ್ತಿರ್ಬೇಕ ನಾಟಕದ ಮರಲಿ ಜಾಸ್ತಿ ಅಂಡು ಯಾನು ಪೆಟ್ರೋಲ್ ಅಂಪುಡು ಬೇಲೆಗಿತ್ತು ಅವೇನು ಬುರ್ದು ನಾಟಕದ ಬಿರೋಡು ಬೈನಿ ಅವೇ ಪೆಟ್ರೋಲ್ ಅಂಪುಡೆ ಎತ್ತಿದ ಒಂಚೂರು ಕಾಸು ಆತು ಎಲ್ಲ ಒಂಚೂರು ಆಂಡ ಇತ್ತೆ ಅವೇ ದೇವರ ಒಂಟ ಟೈಮ್ ಕೊಡ್ತೇರು ಅವನ ಬಲೆ ಟೈಮ್ ಎಂಕ್ಲು ಫೇಮಸ್ ಆಯ ಮಸ್ತ್ ಪ್ರೋಗ್ರಾಮ್ ಇತ್ತಂಡು ದುಬೈಗೆ ಮಾತ ಒಂಜಿ ಬಲೆತೆಲ್ಪಲೆ ಆಯ್ಬೇಕು ಒಂಜಿ ವಿಮಾನೋಡು ಪೋಪಿನ ಯೋಗ ದಿಕ್ಕಂಡು ಆ ಟೈಮ್ಡು ಮಲ್ತದ ಒಂತ ಕಾಸು ಎಡ್ಡೆ ಎತ್ತಂಡು ಆಂಡ ಇತ್ತಂಜಿ ಆಯ್ತು ಟ್ರೆಂಡ್ ಕಮ್ಮಿ ಆಗುತ್ತಂಡು ಇತ್ತೆ ಎಂಜಿನ ಮಂಡ ಡ್ರಾಮಾ ಬೇಲೆ ಫಿಲ್ಮ್ ಮೂಜಿಲ ಮೇನೇಜ್ಮೆಂಟ್ ತೊಂಬೋದಿಲ್ಲ ಅಂಚದು ಇತ್ತೆ 2-3 4 ತಿಂಗಳು ಹಿಡಿದು 4 ಪಿಕ್ಚರ್ ಬೈತಂಡು ಅಂಚದು ನೆಕ್ಸ್ಟ್ ನವಂಬರ್ ಮಾತ ಒಂಜಿ 2-3 ಅವಕಾಶ ಬೈತಂಡು ದಯಮಾಂಡ ಮಾತ ನಿಕ್ಲ ಆಶೀರ್ವಾದೋಡು ಅಂಚ ಈತು ಅನ್ಪೆ ನಾನು ಯಾನೊಂಜಿ ಎಲ್ಲೇ ಕಲಾವಿದೆ ನಿಕ್ಲ ಮಾತ ಆಶೀರ್ವಾದ ಎನ್ನ ಮಿತ್ತು ಪಡ ಯಾನು ನಟ್ಟುಂಡು ನಮಸ್ಕಾರ ಒಂಜಿ ಡೈಲಾಗ್ ರಂಜನ್ ರೇ ಈತ ಪೂರ ಮನೋರಂಜನೆ ಮಲ್ಪೇರಿ ಒಂಜಿ ಡೈಲಾಗ್ ಮಂಡ ರಪ್ಪ ಮಲ್ಲೆ ಮಂಡದು ಬರ್ಪು ನಿಜ್ಜು ಅದೇ ದಾದಲ್ಲ ಪಲ್ಲೆ ಮಂಡ ಇಂಚಿರೋದು ಬಂದ್ಬಿಡೋದು ಗೊತ್ತಾಗೋದು ಇಜ್ಜಿ ಅಂಚ ಹೆಂಗೆ ಫಸ್ಟ್ ಸ್ಟಾರ್ಟಿಂಗ್ ಒಂಜಿ ಬಲ್ಲೆದಲ್ಲಿ ಪಲ್ಲೆ ಕಂಡಕ್ಟ್ ಡ್ರೈವರ್ನ ಮಂತಂದಿತ್ತೆ ಅವಳು ಸ್ಟಾರ್ಟಿಂಗ್ ಎಂಟ್ರೆಂಡ್ ಇಂಚೈತೆ ಡೈಲಾಗ್ ಓಪನ್ ದಂದನ್ ಸ್ಟೈಲ್ ನಿಮ್ಮ ಅವು ಅಂಚತ್ ಮರ ಓಪನ್ ಗಂಗಮ್ ಸ್ಟೈಲ್ ಪನಿಗೆ ಓಪನ್ ದಂದನ್ ಸ್ಟೈಲ್ ನಿನ್ನ ಬಾಯಿಗೆ ಪೆತ್ತವತ್ತು ತೋರ್ತುಂಡಲ್ಲ ಸರಿ ಆಪಿಚಿ ಮಾರ ಎಂಚಿನ ಗೊತ್ತೆ ಬಗುಲ್ವನ ಅಂದು ನಮಸ್ಕಾರ ಬರ್ಪ ಅಭ್ಯಾಸವನ್ನು ಮುಂದುವರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅವರ ಮನವಿಗೆ ಸ್ಪಂದಿಸಿ ಶಿಕ್ಷಣದ ವೆಚ್ಚದ ನೆರವನ್ನು ನೀಡ್ತಿದ್ದಾರೆ. ಹೆಸರನ್ನ ಹೇಳಿದ ಹಾಗೆ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸಲ್ಲಿ MBBS ಅನ್ನು ಕಲಿತಿರುವಂಥ ಮೊಗವೀರ ಜನಾಂಗದ ವಿದ್ಯಾರ್ಥಿ ಅನಿಕೇತ್ ಎಸ್ ಮೆಂಡನ್
ಅವರ ತಂದೆ, ಅವರ ಪರವಾಗಿ ಅವರ ತಂದೆ ವೇದಿಕೆಗೆ ಬರಬೇಕು. ಸುನಿಲ್ ಎಸ್ ಮೆಂಡನ್ ಅವರು ವೇದಿಕೆಗೆ ಬಂದು ಸಹಾಯಧನವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ವೇದಿಕೆಯಲ್ಲಿ ಸಹಾಯಧನದ ಹಸ್ತಾಂತರ ಆಗ್ತಿದೆ. ಶ್ರೀ ಯಶವಂತ್ ಪಿ ಅಮೀನ್ ಅವರು ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸಲ್ಲಿ MBBSನ ಕಲಿತಾ ಇದ್ದಾರೆ. ಅನಿಕೇತ್ ಎಸ್ ಮೆಂಡನ್ ಅವರಿಗೆ ಅನಿಕೇತ್ ಅವರ ತಂದೆ ಸುನಿಲ್ ಎಸ್ ಮೆಂಡನ್ ಅವರು ಈ ಒಂದು ಚೆಕ್ಕನ್ನು ಪಡ್ಕೊಳ್ತಾ ಇದ್ದಾರೆ. ಮಾರುತಿ ಜನಸೇವಾ ಸಂಘದ ಹೃದಯವಂತಿಕೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಅನಿಕೇತ್ ಅವರ ಶಿಕ್ಷಣ ಯಶಸ್ವಿಯಾಗಿ ಪೂರೈಸಲಿ ಅಂತ ಹೇಳ್ತಾ, ಹಾಗೆ ಕಾರ್ತಿಕ್ ಆಚಾರ್ಯ ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅವರು ಚೆಕ್ಕನ್ನು ಹಸ್ತಾಂತರಿಸಬೇಕು. ಅಡ್ಯಾರ್ನ ಸಹ್ಯಾದ್ರಿ ಕಾಲೇಜಲ್ಲಿ ಎಂಜಿನಿಯರಿಂಗ್ ಸ್ಟಡೀಸನ್ನು ಮಾಡ್ತಿರುವಂಥ ಕಾರ್ತಿಕ್ ಆಚಾರ್ಯ ಇವರಿಗೆ 10,000 ರೂಪಾಯಿಯ ಚೆಕ್ಕನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದೆ ಮಾರುತಿ ಜನಸೇವಾ ಸಂಘ. ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಕೆಲಸ. ಹಾಗೆ ಕುಮಾರಿ ಉಮಾಶಂಕರಿ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗನ್ನು ಕಲಿತಿರುವಂಥ ದೇರಳಕಟ್ಟೆ ಮುಡಿಪು ನಿವಾಸಿ ಕುಮಾರಿ ಉಮಾಶಂಕರಿ ಅವರಿಗೆ ಡಾಕ್ಟರ್ ಪ್ರಿಯಾ ಹರೀಶ್ ಅವರು ಈ ಸಂದರ್ಭದಲ್ಲಿ 10,000 ರೂಪಾಯಿಯ ಚೆಕ್ಕನ್ನು ಹಸ್ತಾಂತರ ಮಾಡ್ತಿದ್ದಾರೆ. ನಿಮ್ಮ ಇಂಜಿನಿಯರಿಂಗ್ ವ್ಯಾಸಂಗ ಯಾವುದೇ ತೊಂದರೆಗಳಿಲ್ಲದೆ ವಿಘ್ನಗಳಿಲ್ಲದೆ ನೆರವೇರಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕುಮಾರಿ ಆಶಿಯಾ ಮುಷ್ರಿಫಾ ಉಳ್ಳಾಲ ಬಸ್ತಿಪಡ್ಪು ನಿವಾಸಿ ಶ್ರೀಮತಿ ಸಾರಮ್ಮರವರ ಪುತ್ರಿ ಆಶಿಯಾ ಮುಷ್ರಿಫಾರವರು PA ಇಂಜಿನಿಯರಿಂಗ್ ಕಾಲೇಜಲ್ಲಿ ಬ್ಯಾಚುಲರ್ ಆಫ್ ಫಾರ್ಮಸಿ ಕೋರ್ಸನ್ನು ಮಾಡ್ತಿರುವಂಥ ಕುಮಾರಿ ಆಶಿಯಾ ಮುಷ್ರಿಫಾ ಅವರಿಗೆ ಆರ್ಥಿಕ ಅಡಚಣೆಗಳಿಂದ ಬಳಲ್ತಾ ಇರುವಂಥ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇನ್ನು ಅನಾರೋಗ್ಯ ಪೀಡಿತರಾಗಿ ಮನೆ ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವಂಥ ಕುಟುಂಬ ಸದಸ್ಯರಿಗೆ ಆರ್ಥಿಕ ನೆರವನ್ನು ನೀಡುವಂಥ ಒಂದು ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ. ಶ್ರೀ ಹರಿಶ್ಚಂದ್ರ ಬಂಗೇರ ನಮ್ಮೆಲ್ಲರ ಹಿರಿಯರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಗುಳಿಗಪಾತ್ರೆಯಾಗಿ ಸೇವೆಯನ್ನು ಸಲ್ಲಿಸಿದ್ದವರು ಈಗ ಅನಾರೋಗ್ಯದಿಂದ ಬಳಲ್ತಾ ಇರುವ ಅವರಿಗೆ ಸಂಸ್ಥೆಯ ಪರವಾಗಿ ಆರ್ಥಿಕ ನೆರವನ್ನು ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ, ಅವ್ರ ಮನೆಗೆ ತಲುಪಿಸುವಂಥ ಒಂದು ಕೆಲಸವನ್ನು ಅಥವಾ ಅವರ ಮನೆಯವರು ಯಾರಾದರೂ ಇದ್ದರೆ ವೇದಿಕೆಗೆ ಬರಬಹುದು. ಹಾಗೆ ಶ್ರೀ ದಯಾನಂದ್ ಕೋಟ್ಯಾನ್ ಉಳ್ಳಾಲ್ ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆದುಕೊಳ್ತಾ ಇರುವಂಥ ಮೊಗವೀರಪಟ್ಟಣ ನಿವಾಸಿ ಶ್ರೀ ದಯಾನಂದ್ ಕೋಟ್ಯಾನ್ ರವರ ಮನೆಯವರು ಬಂದು ದಯವಿಟ್ಟು ನೆರವನ್ನು ಪಡ್ಕೊಳ್ಬೇಕು ಅಂತ ನಮ್ಮ ಗೌರವಾಧ್ಯಕ್ಷರು ವರದರಾಜ್ ಅವರು ಅದನ್ನು ನೀಡಬೇಕು, ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಯಾನಂದ್ ಕೋಟ್ಯಾನ್ ಉಳ್ಳಾಲ್ ಮನೆಯಲ್ಲೇ ಇದ್ದು ಹೌದು ಕೊಡುವ ಹಣ ಬಹಳ ದೊಡ್ಡ ಮೊತ್ತ ಅಂತಲ್ಲ, ಆದರೆ ಕೊಡುವ ಮನಸ್ಸು ಬಹಳ ದೊಡ್ಡದು. ಅವರು ಆರೋಗ್ಯ ಸರಿಯಾಗಲಿ ಅನ್ನುವಂಥ ಬಹಳ ಪ್ರೀತಿಯ ಪ್ರಾರ್ಥನೆಯ ಜೊತೆಗೆ ಇದನ್ನು ನೀಡ್ತಾ ಇದ್ದಾರೆ. ಶ್ರೀ ಅಶೋಕ್ ಕರ್ಕೇರ ಬೇಂಗ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಕಿಮೋಥೆರಪಿಯನ್ನು ಪಡ್ಕೊಳ್ತಿರುವಂಥ ಅಶೋಕ್ ಕರ್ಕೇರ ಅವರ ಮನೆಯವರು ಬಂದು ಈ ಒಂದು ಧನ ಸಹಾಯವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೇಂಗ್ರೆ ನಿವಾಸಿ ಅಶೋಕ್ ಕರ್ಕೇರ ಅವರು ಮಾರುತಿ ಜನಸೇವಾ ಸಂಘ ಕೇವಲ ಉಳ್ಳಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದರ ವ್ಯಾಪ್ತಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಇವತ್ತು ಬೇಂಗ್ರೆ ಪರಿಸರದ ಅಶೋಕ್ ಕರ್ಕೇರ ಅವರು ಕಿಮೋಥೆರಪಿಯನ್ನು ಪಡ್ಕೊಳ್ತಿದ್ದಾರೆ. ಅವರಿಗೆ ಒಂದಷ್ಟು ಚೈತನ್ಯವನ್ನು ನೀಡುವಂಥ ನಿಟ್ಟಿನಲ್ಲಿ 10,000 ರೂಪಾಯಿಯ ಚೆಕ್ಕನ್ನು ಈ ಸಂದರ್ಭದಲ್ಲಿ ಹಸ್ತಾಂತರ ಮಾಡಲಾಗಿದೆ. ಇನ್ನು ಮುಂದೆ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸ್ತಾ ಇದ್ದೇವೆ. ಇದನ್ನು ಶ್ರೀ ಅನಿಲ್ ಚರಣ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಹೆಸರನ್ನ ಹೇಳಿದ ಹಾಗೆ ಆದಷ್ಟು ಬೇಗ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. ಸರಿಸುಮಾರು 98 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಇವತ್ತಿನ ಈ ಸಂಜೆಯ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂಥ ಜನಾಬ್ SM ಫಾರೂಕ್ ಅವರು ಬೇರೊಂದು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇರೋದರಿಂದ ಅವರನ್ನು ಬಹಳ ಪ್ರೀತಿಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ನಿಮ್ಮ ಸಹಕಾರ ನಮ್ಮ ಮಾರುತಿ ಜನಸೇವಾ ಸಂಘದ ಮೇಲೆ ನೀವಿಟ್ಟಿರುವಂಥ ಪ್ರೀತಿ ಅಭಿಮಾನಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ 40ನೇ ವರ್ಷದ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಸಹಕಾರ ಈ ಸಂಸ್ಥೆಯ ಮೇಲೆ ನಿರಂತರವಾಗಿ ಇರುತ್ತೆ ಅನ್ನುವ ಆಶಾಭಾವನೆಯ ಜೊತೆಗೆ ಅನಿಲ್ ಎಸ್ ಶರಣ್ ಅವರು ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫಿದಾ ಶಹಾಂ ಹೀರಾ ವುಮೆನ್ಸ್ ಕಾಲೇಜ್ 94%. ಝೈನಾ ನಶ್ವಾ ಕನಚೂರ್ PU 93%.
ಅದಿತ್ ಅಶೋಕ್ ಸಾಲಿಯಾನ್ ಕೆನರಾ PU 92%. ಐಷಾ ಅಕ್ಷಾ ಇಸ್ಲಾಯಿ 92%. ಸಿಂಚನಾ P ಸಾಲಿಯಾನ್ ಸೈಂಟ್ ಅಲೌಷಿಯಸ್. ಧನ್ವಿತ್ ಪರಿಜ್ಞಾನ PU 92%. ಶ್ರಾವಣಿ ಪರಿಜ್ಞಾನ PU 92%. ಆರ್ಯ ಎಸ್ ನಿಟ್ಟೆ PU ಕಾಲೇಜ್ 92%. ಮೊಹಮ್ಮದ್ ಮಜೀನ್ ಸೈಂಟ್ ಅಲೌಷಿಯಸ್ 91%. ಸಲ್ಮಾ ಸಿಯಾನಾ 91%. ಇಸ್ಲಾಯಿ ಕಾಲೇಜ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸೂರಜ್ ಅವರು, ಉದ್ಯಮಿಗಳಾದಂಥ ಸೂರಜ್ ಅವರು ಪ್ರೋತ್ಸಾಹಧನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಪ್ರಿಯಾ ಹರೀಶ್ ಅವರು ಕೂಡ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುವ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾಟದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಿಮ್ಮ ಚಪ್ಪಾಳೆಯ ಅಭಿನಂದನೆ ಈ ವಿದ್ಯಾರ್ಥಿಗಳ ಉತ್ತರೋತ್ತರ ವಿದ್ಯಾರ್ಥಿ ಜೀವನ ಯಶಸ್ಸನ್ನು ಕಾಣಲಿ ಅನ್ನುವ ಹಾರೈಕೆ ರೂಪದಲ್ಲಿರಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ನಿಮ್ಮ ಮೂಲಕ ಸಾಕಾರವನ್ನು ಕಾಣಲಿ ಅನ್ನುವ ಹಾರೈಕೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಉದ್ಯಮಿಗಳಾದ ಸೂರಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು. 91. ತುಷಾರ, ಫಾತಿಮಾ ಸೈಂಟ್ ಆಗ್ನೆಸ್ 90%. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಿ. ಯಶಸ್ವಿನಿ ಶಾರದಾ PU 90%. ಯಶಸ್ವಿನಿ. ಅನನ್ಯ ಕೆನರಾ PU 90%. ಫಾತಿಮಾ ಹೈಫಾ ನಾಜ್ ಇಸ್ಲಾಯಿ PU 90%. ಹಲೀಮಾ ಆಶಿಬಾ ಪ್ರೆಸ್ಟೀಜ್ PU 90%. ಸೇಜಾ ಹಲೀಮಾ ಸೈಂಟ್ ಆಗ್ನೆಸ್ 90%. ವೈಷ್ಣವಿ ಪರಿಜ್ಞಾನ PU 89%. ಆಶಿಯಾ ಮುಷ್ರೀಫಾ ಟಿಪ್ಪು ಸುಲ್ತಾನ್ 89%. ರಿಷಾ ಸೈಂಟ್ ಆನ್ಸ್ 88%.
ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ಡಾಕ್ಟರ್ ಪ್ರಿಯಾ ಹರೀಶ್ ಅವರು ಈಗ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಪ್ರಿಯಾ ಹರೀಶ್ ಅವರು. ಮೂವತ್ತೊಂಬತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಿದೆ. ಈ ಕಳೆದ 39 ವರ್ಷಗಳಲ್ಲಿ 1,500 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡೋದರ ಮೂಲಕ ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುವಂಥ ಒಂದು ಕೆಲಸವನ್ನು ಜಾತಿ ಧರ್ಮಗಳ ಭೇದವಿಲ್ಲದೆ ಮಾಡಿಕೊಂಡು ಬಂದಿದೆ ನಮ್ಮ ಮಾರುತಿ ಜನಸೇವಾ ಸಂಘ. ಇವತ್ತು ಮುಂದಿನ ವರ್ಷ 40ನೇ ವರ್ಷ ಸಾಕಷ್ಟು ಯೋಜನೆಗಳನ್ನು, ಸೇವಾ ಕೈಂಕರ್ಯಗಳನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿರುವಂಥ ಸಂಸ್ಥೆ ಈ ವರ್ಷ 39ನೇ ವರ್ಷದ ಸಂಭ್ರಮಾಚರಣೆಯನ್ನು ಇವತ್ತಿನ ಈ ವೇದಿಕೆಯಲ್ಲಿ ನಡೆಸ್ತಾ ಇದೆ. ವಿದ್ಯಾರ್ಥಿ ವೇತನವನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾಟದ ಸುಳ್ಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಬಹುತೇಕ ಸಮಾರಂಭಗಳಲ್ಲಿ ಸನ್ಮಾನ ಅಂತ ಹೇಳಿದಾಗ ಈಗಾಗಲೇ ನಾನು ಹೇಳಿದ ಹಾಗೆ ಫಲಪುಷ್ಪ ಮೊಮೆಂಟೋ ಮಾತ್ರ ಕೊಡ್ತಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗೌರವದ ಮೊತ್ತವನ್ನು ನೀಡ್ತಾ ಇದ್ದಾರೆ. ನಗದನ್ನು ನೀಡೋದರ ಮೂಲಕ, ವಿದ್ಯಾರ್ಥಿ ವೇತನವನ್ನು ನೀಡೋದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂಥ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಯಶವಂತ್ ಪಿ ಅಮೀನ್ ಅವರು ತಮ್ಮ ಮಾತುಗಳನ್ನು ಶುಭಾಶಯದ ರೂಪದಲ್ಲಿ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶೇಷ ಬಕ್ಕ ವಿಶಿಷ್ಟ ಕಾರ್ಯಕ್ರಮವನ್ನು ಫಸ್ಟ್ ಡೇ ಪಂಡೇನು ಬಹುಶಃ ಹಿರಿಯಾಕಲು ಒಂಜಿ ಪಾತೆರ ಪಂತಿನ ಉಂಡು, ಒಂಜಿ ಗಾದೆ ಪಾತೆರ 7 ಮುಟ್ಟಂದಿನ ಸೊಪ್ಪಿಜ್ಜಿಗೆ ಬಹುಶಃ ಮಾರುತಿ ಯುವಕ ಮಂಡಲ, ಮಾರುತಿ ಜನಸೇವಾ ಸಂಸ್ಥೆ ಒಂದು ಮನ್ಪಂದಿನ ಸೇವಾ ಕಾರ್ಯ ಮನ್ಪಂದಿನ ಕ್ಷೇತ್ರಗಳ ಜೀವನಪಿನ ಒಂಜಿ ಗಾದೆ ಇಂಚಿನ ರೀತಿಡು. ಈ ರೀತಿಡು ಮಾರುತಿ ಜನಸೇವಾ ಸಂಸ್ಥೆ ಸಮಾಜಮುಖಿಯಾದ, ಸಮಾಜ ಸ್ಪಂದನವಾದ ವಾ ಕ್ಷೇತ್ರ ಬಂದು ಬನ್ನಗ ಕ್ಷೇತ್ರಗಳು ಉಂಡು. ವಿದ್ಯಾಕ್ಷೇತ್ರವು ಕೊಡುಗೆ ಉಂಡು, ಧಾರ್ಮಿಕ ಕ್ಷೇತ್ರ ಐಕ್ಲ ಕೊಡುಗೆ ಉಂಡು, ಸಾಮಾಜಿಕ ಕ್ಷೇತ್ರ ಐಕ್ಲ ಕೊಡುಗೆ ಉಂಡು, ಸಾಂಸ್ಕೃತಿಕವಾದ ಏರು ಬತ್ತೇರ ಅಕಲಿಗೆ ಗೌರವ ಕೊರ್ದು ಗೌರವಪೂರ್ವಕ ವಂದನೆ ಮಂತೊಂದು ಕನ್ನು ಸ್ವೀಕಾರ ಮನ್ಪನ ಮನೋಭಾವ ಉಂಡು. ಈ ಒಂಜಿ ಯುವಕರನ್ನ ಒಂಜಿ ಕೂಟ ಬಹುಶಃ ಹಿರಿಯಾಕುಲು ಪಂತಿರ್ಗೆ ಋಷಿ ಮೂಲ ನದಿ ಮೂಲ ಕೇಂದ್ರವಲ್ಲಿ ಅಂತ ಋಷಿ ಮೂಲ ಬಕ್ಕ ನದಿ ಮೂಲ ದಾಯಕ ಕೇಂದ್ರ ಬಂದಾಗ ಅವೇನು ಪಣ್ಣಗ ಅಯ್ಯೋ ಒಂದು ಈತ ಮಲ್ಲ ಅವರ ಸಾಧ್ಯ ಉಂಡ, ಅಯ್ಯೋ ಈತ ಮಲ್ಲ ಇಲ್ಲ ನೀರಿದ ಬಿಂದು ಮಲ್ಲ ಸರೋವರ ಆಪಿನ, ಮಲ್ಲ ನದಿ ಆಪಿನ, ಮಲ್ಲ ಸಮುದ್ರಗೂ ಸೇರೋಣ ಅಂತ ಪನ್ಪಿರು. ಅವೇನು ಋಷಿ ಈತ ಮಲ್ಲ ವೇದನ ರಚನೆ ಮಂತಿನ ವ್ಯಾಸ ಮಹಾರಾಜರು ಅವ್ರನ್ನ ಪುಟ್ಟು ಇಂಚ ಸಾಧ್ಯ ಉಂಡ ಅಂತ ಪನ್ಪಿರು. ಆಂಡ ಮಾರುತಿ ಯುವಕ ಮಂಡಲದ ಮೂಲನು ದಾಯ ಕೇಂದ್ರ ಬಲ್ಲಿ ಬಂದಾಗ ಆ ಯುವಕರು ಸಾಮಾನ್ಯವಾದ ನಮ್ಮ ಸತ್ಯನಾರಾಯಣ ಕಥೆಟ್ ಬನ್ಪೇರು ಸಾಮಾನ್ಯ ಕಾಡದ ಜೋಕುಲು ಸತ್ಯನಾರಾಯಣ ಪೂಜೆ ಮಾತದ ರಾಜ ತಿರಸ್ಕಾರ ಮಂತಕ ರಾಜಗ ದಾದಾಂಡು ಈ ಕತೆ ಬಲ್ಪಿನ ಸಾಮಾನ್ಯ ಅದು. ಆ ಪ್ರಸೋದನು ಸ್ವರ್ಲೋಡು ಸ್ವೀಕಾರ ಮಂತಿನಗಳ ದಾದಾಂಡು ಒಂದು ಪುಣ್ಯದ ಕಾರ್ಯ ಅಂಚನೆ ಸಾಮಾನ್ಯ ಒಂಜಿ ಲೋಕಲ್ ಕ್ರಿಕೆಟ್ ಗೊಬ್ಬಂತಿನ ಒಂಜಿ ತರುಣರನ್ನ ಒಂಜಿ ತಂಡ ಈ ರೀತಿಯ ಚಾಪು ಕೊರಪನ್ನು ಬನ್ಪಿದಕ್ಕೆ ನಾನೊಂಜಿ ಉಲ್ಲೇಖವನ್ನು ಹಿರಿಯಕಲ್ ಮಂದಿರು ಗೋ ಕಾಯೋ ಬಾಲಕರು ಆದರೂ ರಾಷ್ಟ್ರದ ಚಾಲಕರು
ಗೋ ಕಾಯುವಂಥ ಬಾಲಕರು ಯಾರಿದ್ದಾರೋ ಗೋ ಕಾಯು ಅಂದರೆ ಗೋವನ್ನು ಮುನ್ನಡೆಸುವವ, ಗೋವನ್ನು ಪಾಲನೆ ಮಾಡುವವ, ಗೋ ಕಾಯುವ ಬಾಲಕ ಆತ ಆಗ್ತಾನೆ ರಾಷ್ಟ್ರರಥ ಚಾಲಕ. ನಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಚಾಮಾರು ಅವರು ಪ್ರಧಾನಿ ಆಗ್ತಾರೆ. ಇದೊಂದು ಉದಾಹರಣೆಗಳು ಇದು. ಹಾಗೆ ಸಾಮಾನ್ಯರಾಗಿ ಕ್ರಿಕೆಟ್ ತಂಡವನ್ನು ರಚಿಸಿಕೊಂಡಂಥ ಒಂದು ಮಾರುತಿ ತಂಡ ಬರುವ ವರ್ಷಕ್ಕೆ 40ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಸಂಘ ಸಂಸ್ಥೆಯನ್ನು ರಚನೆ ಮಾಡೋದು ದೊಡ್ಡ ಕೆಲಸ ಅಲ್ಲ. ಸಂಘ ಸಂಸ್ಥೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಡೆಸುವಂಥದ್ದರ ಹೆಜ್ಜೆ ಗುರುತುಗಳನ್ನು ಇಟ್ಟುಕೊಂಡು ಹೋಗುವಂಥದ್ದು, ಆ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಸಿಂಹಾವಲೋಕನ ಮಾಡಿಕೊಂಡು ನಮ್ಮದು ಈ ರೀತಿ ಇದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸುವುದುಂಟಲ್ಲ, ಇದು ಚಾಪು. ಇದು ಮಾರುತಿ ಯುವಕ ಮಂಡಲದ ಎಲ್ಲ ಸದಸ್ಯರಲ್ಲಿ ಕೂಡ ಇದೆ. ಎಂಥ ಕೆಲಸ ಕಾರ್ಯಗಳು. ಇತ್ತೀಚೆಗೆ ಒಂದು ವಿಚಾರವನ್ನು ಹೇಳಿದರು, ಡಾಕ್ಟರ್ ಹೇಳಿದರು. ಏನಂತ ಹೇಳಿದ್ರು ಅಂತ ಹೇಳಿದರೆ, ಕಳೆದ ಒಂದು 2-3 ತಿಂಗಳ ಹಿಂದೆ ಒಂದು ಚಪ್ಪರದ ಥರ ಈ ಶವಸ್ಥಾನ ಅಂದರೆ ಶವಕ್ಕೆ ಪಾರ್ಥಿವ ಶರೀರವನ್ನು ಶುದ್ಧಿಗೊಳಿಸುವಂಥ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ಹಿಂದೆ ಶವ ಆಗ್ತದೆ, ಒಂದು ಬಡವರ ಮನೆಯದು ಅಥವಾ ಶ್ರೀಮಂತರ ಮನೆಯದು ಆಗ್ತದೆ, ಏನು ಮಾಡುವಂಥದ್ದು, ಅದರ ಪಾರ್ಥಿವ ದೇಹವನ್ನು ಒಂದು ಮುಚ್ಚಿಕೊಳ್ಳಕ್ಕೆ ಬೇಕಾಗಿ ತರ್ಪಾಲ್ಗಳನ್ನು ಅಥವಾ ಈ ಬೆಡ್ಶೀಟ್ಗಳನ್ನು ಅಡ್ಡಗಟ್ಟಿ ಮಾಡುವಂಥದ್ದು. ಇದು ಆಗಕೂಡ್ದು. ವೈಜ್ಞಾನಿಕವಾದಂಥ ಶುಶ್ರೂಷೆ ಆಗಬೇಕಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ ಆ ಶುಶ್ರೂಷೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಮಲಗಿಸುವಂಥ ಒಂದು ಟೇಬಲ್, ಅದೊಂದು ಇದರ ಬಕೆಟ್ ರೂಪದಲ್ಲಿ ಮಲಗಿಸುವಂಥ ಟೇಬಲ್, ಅದಕ್ಕೆ ಸುತ್ತಲ ಆವರಣವಾದಂಥ ತರ್ಪೋಲಿನ ಒಂದು ಪರದೆ, ಈ ರೀತಿಯನ್ನು ಮೊಗವೀರ ಸಂಘಕ್ಕೆ ಅರ್ಪಣೆ ಮಾಡುವ ಮುಖಾಂತರ ಅದನ್ನು ಸಮಾಜಮುಖಿಯಾಗಿ ಸಮರ್ಪಿಸಬೇಕಂತೇಳಿ ನಮಗೊಂದು ಅವರು ಆಗ್ರಹವನ್ನು ಮಾಡಿದರು. ಆ ಆಗ್ರಹದ ಪ್ರಕಾರ ಅದು ಈಗ ಮೊನ್ನೆ ಅದರ ನಂತರ ಒಬ್ಬರು ಮರಣ ಆದರು, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಯಿತು. ಈ ರೀತಿಯ ಚಿಂತನೆಗಳು ಸಮಾಜದಲ್ಲಿನ ಸಣ್ಣ ವಿಚಾರಗಳನ್ನು ಕೂಡ ಇಟ್ಟುಕೊಂಡು ಆ ಸಣ್ಣ ವಿಚಾರಕ್ಕೆ ಏನು ಮೆರುಗು ಕೊಡಬೇಕು, ನಮಗೆ ಸಣ್ಣದಂತ ಕಾಣುವಂಥದ್ದು. ಆದರೆ ಆ ಸಣ್ಣದೇನಿದೆಯೋ ಅದು ಆದಾಗ ಇಷ್ಟು ದೊಡ್ಡದುಂಟಲ್ಲದ ಅದನ್ನೇ ನದಿ ಮೂಲ ಋಷಿ ಮೂಲ ಕೇಳಬಾರ್ದಂತೆ. ಎಲ್ಲ ಸಮಸ್ಯೆಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಸಣ್ಣದಂತೆ ಯಾವುದಿದೆಯೋ ಅದು ನಿಜವಾಗಿ ಅದು ಮಾಡಿದಾಗ ಇಷ್ಟು ದೊಡ್ಡ ವಿಚಾರ ಇದೆ ಇದರಲ್ಲಿ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಹಾಗಾಗಿ ಈ ಯುವಕರ ತಂಡ ಮಾಡುತ್ತಾ ಕೆಲಸಗಳನ್ನು ಕ್ಷೇತ್ರ ಅವರು ಇದ್ದದ್ದು ಕ್ರಿಕೆಟ್ ರಂಗದಲ್ಲಿದ್ದರು. ಕ್ರಿಕೆಟ್ ಆಟವಾಡ್ತಿದ್ದಂಥ ವ್ಯಕ್ತಿಗಳು ಕ್ರಮೇಣ ಸಾಮಾಜಿಕ ವ್ಯವಸ್ಥೆ ಚಿಂತನೆಯನ್ನು ಮಾಡಿಕೊಂಡು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನು ಪ್ರಶಸ್ತಿ ಬರಬೇಕಂತೇಳಿ 2022ರಲ್ಲಿ ನಾನು ಹೇಳಿದ್ದು ನೆನಪಿದ್ದೇನೆ. ಈಗ ಕುಳಿತ ಇಲ್ಲಿ ಮಾತಾಡಿದ ಎಲ್ಲರೂ ನಿಮಗೆ ಮುಂದಿನ ರಾಷ್ಟ್ರ ಪ್ರಶಸ್ತಿಗಳು ಬರಲಿ ಅಂತ ಹೇಳಿದರು. ಅದಂದರೆ ದೇವರ ಏನು ಚಿತ್ತ ಏನಿದೆಯೋ ಅದು ನಮ್ಮ ನಾಲಿಗೆಯ ಮುಖಾಂತರ ಬರ್ತಾ ಇದೆ ಅನ್ನುವಂಥದ್ದು. ಅದಕ್ಕಾಗಿ ಮುಂದಿನ ಜೀವನಗಳಲ್ಲಿ ರಾಷ್ಟ್ರಪತಿಯ ಮುಖಾಂತರ ನಿಮಗೆ ಅಂಥೊಂದು ಪ್ರಶಸ್ತಿ ಬರಲಿ ಅನ್ನೋದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ವಿಶೇಷ ಮತ್ತು ವಿಶಿಷ್ಟ ಸಂದರ್ಭಗಳಲ್ಲಿ ನಾವು ಸಂಘ ಸಂಸ್ಥೆಗಳು ಕೆಲಸ ಮಾಡುವುದು ಸಾಮಾನ್ಯವಾಗಿದ್ದದೆ. ಸಾಮಾನ್ಯವಾಗಿ ಕೆಲಸ ಮಾಡಬೇಕಿದ್ರೆ ನೀವು ನೋಡಿದ್ರಿ, ಈಗ ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ಪ್ರತಿಭೆಗಳನ್ನು ಕೂರಿಸಿಕೊಂಡು ಅವರಿಗೆ ಸನ್ಮಾನಗಳನ್ನು ಮಾಡುವಾಗ, ಅವರಿಗೆ ಧನ ಸಹಾಯಗಳನ್ನು ಕೊಡುವಾಗ ಇಲ್ಲಿದ್ದಂಥ ವೇದಿಕೆಯಲ್ಲಿದ್ದ ಎಲ್ಲರೂ ಎದ್ದು ನಿಂತಲ್ಲಿ ಸಹಕಾರ ಮಾಡಿದ್ರು. ಇದು ಸಹಕಾರ ಮನೋಭಾವನೆ. ಯಾಕೆಂತ ಹೇಳಿದರೆ ಅವರ ಸಾಧನೆಗೆ ನಮ್ಮ ಗೌರವವನ್ನು ಸೂಚಕವಾಗಿ ಈ ವೇದಿಕೆಯಿಂದ ಕೊಟ್ಟಿದ್ದಾರೆ. ಇವಾಗ ಕೆಲವು ವೇದಿಕೆಗಳಲ್ಲಿ ಅವರು ಮಾಡ್ತಾ ಇರ್ತಾರೆ, ಇವರು ಎಲ್ಲಿ ಇರ್ತಾರೆ, ಯಾವ ಲೋಕದಲ್ಲಿ ಇರ್ತಾರೆ ನಾವು ಗೊತ್ತಿರುವುದಿಲ್ಲ. ಆದರೆ ಇಲ್ಲಿದ್ದ ಎಲ್ಲ ಅಭ್ಯಂಗತರು ಎಲ್ಲರೂ ಎದ್ದು ನಿಂತು ಅದರಲ್ಲೂ ಕೂಡ ಅದು ಬೇಗ ಆಗಬೇಕನ್ನುವ ಕಾರಣಕ್ಕೆ ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಒಬ್ಬರನ್ನು ಸಹಕಾರ ಮಾಡುತ್ತಾ ಈ ಏನು ಬೊಕ್ಕೆಗಳಿದೆಯೋ ಅದನ್ನೆಲ್ಲ ಕೊಡುವಂಥ ವ್ಯವಸ್ಥೆಗಳು ಇದು ಎಲ್ಲ ಕಡೆ ಬರುವುದಿಲ್ಲ. ಅದು ಅಪರೂಪದಲ್ಲಿ ಅಪರೂಪದ ಈ ಒಂದು ಯುವಕರ ತಂಡ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟಿಕೊಡಬೇಕಿದ್ರೆ ಅವರದೇ ಆದಂಥ ವೇದಿಕೆಯನ್ನು ರಚನೆ ಮಾಡಿದ್ದಾರೆ. ಮಾರುತಿ ಯುವಕ ಮಂಡಲದ ವೇದಿಕೆ ಇದರ ಹೆಸರು. ಈ ವೇದಿಕೆಯಲ್ಲಿ ಅವರ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಾಗ ನಿಮ್ಮನ್ನು ಗೌರವಿಸುವ ಸೌಭಾಗ್ಯ ನಮಗೆ ಸಿಗಲಿ. ಮೊಗವೀರ ಸಂಘದ ಇಡೀ ವತಿಯಿಂದ ನಾನು ಕೇಳುವಂಥ ವ್ಯಾಘ್ರ ಚಾಮುಂಡೇಶ್ವರಿ ಪರಿವಾರ ದೈವಗಳು ಪ್ರಾರ್ಥನೆ ಮಾಡುವಂಥದ್ದು ಅಂಥ ದಿನ ಆದಷ್ಟು ಬೇಗ ಬರಲಿ ಅಂತ ಆಶಿಸುತ್ತಾ, ಸಮಯದ ಅವಕಾಶ ಇಲ್ಲದಿದ್ದ ನಾನು ಅದನ್ನು ಆದಷ್ಟು ಬೇಗ ಮುಗಿಸ್ತೇನೆ. ಅದರಲ್ಲೂ ಒಂದು ವಿಚಾರ ಇದೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ನಾಣ್ಣುಡಿಯಲ್ಲಿ ನಮ್ಮ ಯುವಕರ ತಂಡ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥದ್ದು ಇದು ಚಿಂತನೆ ಮಾಡಿದ್ರೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಈ ರೀತಿ ಚಿಂತನೆ ಮಾಡುವವರು ಕಡಿಮೆ. ಈ ದೇಶದಲ್ಲಿ ಎಲ್ಲಿ ನೋಡಿದರೂ ಇಂಥ ಯುವಕರ ತಂಡ ಅಲ್ಲಲ್ಲಿ ರಚನೆ ಆಗಲಿ, ಈ ರಾಷ್ಟ್ರಕ್ಕಾಗಿ ಸಮರ್ಪಿತ ಜೀವನವನ್ನು ಮಾಡುವಂಥ ಕೆಲಸ ಕಾರ್ಯಗಳಾಗಲಿ, ಈ ರಾಷ್ಟ್ರಕ್ಕೆ ಮೆಚ್ಚುವಂಥ ಕೆಲಸಗಳಾಗಲಿ, ತಾಯಿ ಭಾರತಿಗೆ ನಮ್ಮದನ್ನು ಹೂವಿನ ಹೆಸರನ್ನು ಈ ಸೇವೆಯ ಮುಖಾಂತರ ಅರ್ಪಣೆ ಮಾಡುವಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ನಿಮ್ಮ ಪ್ರೋತ್ಸಾಹದ ಮಾತುಗಳಿಗೆ ಧನ್ಯವಾದಗಳು ಸರ್. ಹಾಗೆ
ಮನವಿಗೆ ಸ್ಪಂದನೆಯನ್ನು ನೀಡುವಂಥ ಒಂದು ಕಾರ್ಯ ನಡೀತು. ಅದರಲ್ಲಿ ಶ್ರೀ ಹರಿಶ್ಚಂದ್ರ ಬಂಗೇರ ಅವರ ಮನೆಯವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು, ಅವರ ಧರ್ಮಪತ್ನಿ ವೇದಿಕೆಗೆ ಬಂದಿದ್ದಾರೆ, ಬಂದು ಸಹಾಯಧನವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನಾರೋಗ್ಯದಿಂದ ಬಳಲ್ತಾ ಇರುವಂಥ ಶ್ರೀ ಹರಿಶ್ಚಂದ್ರ ಬಂಗೇರ ಅವರ ಧರ್ಮಪತ್ನಿ ವೇದಿಕೆಗೆ ಆಗಮಿಸಿ ಸಂಸ್ಥೆಯ ಪರವಾಗಿ ಆರ್ಥಿಕ ಸಹಾಯವನ್ನು ಪಡ್ಕೊಳ್ಬೇಕು. ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಗುಳಿಗಪಾತ್ರಿಯಾಗಿ ಅವರ ಪತಿ ಸೇವೆಯನ್ನು ಸಲ್ಲಿಸಿದ್ರು. ಈಗ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಹರಿಶ್ಚಂದ್ರ ಬಂಗೇರ ಅವರಿಗೆ ಬಹಳ ಪ್ರೀತಿಯಿಂದ ಪ್ರಾರ್ಥನೆಯ ರೂಪದಲ್ಲಿ ಸಹಾಯಧನವನ್ನು ನೀಡ್ತಿದ್ದಾರೆ. ಅವರ ಆರೋಗ್ಯ ಸರಿಯಾಗಲಿ, ಅವರು ಇನ್ನಷ್ಟು ದಿನ ನಗ್ನಗ್ತಾ ಇರುವ ಹಾಗೆ ಆಗಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಶ್ರೇಯ ಸೈಂಟ್ ಅಲೋಷಿಯಸ್ 88%. ತನಿಷಾ ಡಿ ಪುತ್ರನ್ ಶಾರದಾ PU 88%. ಸಾನ್ವಿ ಮಹೇಂದ್ರ ಸುವರ್ಣ ಸೈಂಟ್ ಅಲೋಷಿಯಸ್ 84%. ಕೃಷಾ ಕೆ ಅಮೀನ್ ಸೈಂಟ್ ಅಲೋಷಿಯಸ್ 84%. ಸೃಷ್ಟಿ H ಸಾಲಿಯನ್ ಸೈಂಟ್ ಅಲೋಷಿಯಸ್ 83%. ಸಂಜನಾ ಸಿ ಸೈಂಟ್ ಅಲೋಷಿಯಸ್ 83%. ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪಡೆದ ವಿದ್ಯಾರ್ಥಿಗಳು: ನಿಖಿತಾ ಎನ್, ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗಳೂರು, ಬ್ಯಾಚುಲರ್ ಆಫ್ ಕಾಮರ್ಸ್ ನಿಖಿತಾ. ವಂಶಿಕಾ, ಬೆಸೆಂಟ್ ವುಮೆನ್ಸ್, ಬ್ಯಾಚುಲರ್ಸ್ ಆಫ್ ಕಾಮರ್ಸ್. ದಿಯಾ ವಿ ಬಂಗೇರ, ಬೆಸೆಂಟ್ ವುಮೆನ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್. ನೀರಜಾ, ಸೈಂಟ್ ಆಗ್ನೆಸ್, ಬ್ಯಾಚುಲರ್ ಆಫ್ ಕಾಮರ್ಸ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಈಗ ನಮ್ಮ ಭಾರತದ ಹೆಮ್ಮೆಯ ಯೋಧ ಸಾಧಕ ಪ್ರಶಸ್ತಿಯನ್ನು ಪಡೆದಂಥ ಕ್ಯಾಪ್ಟನ್ ರಾಜೇಶ್ ಅವರು ಹಾಗೆ ಸಮಾಜ ಸೇವಕರಾದ ಶ್ರೀ ರೋಹಿತ್ ಸಾಂಗ್ತುಸ್ ಜೊತೆಗಾಗಿ ಈ ಪ್ರೋತ್ಸಾಹ ಧನದ ವಿತರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವದ ಪ್ರೋತ್ಸಾಹವನ್ನು ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯ ಸೇನೆಯ ನಿವೃತ್ತ ಯೋಧರು ಕ್ಯಾಪ್ಟನ್ ರಾಜೇಶ್ ಅವರು ಹಾಗೆ ರೋಹಿತ್ ಸಾಂಗ್ತುಸ್ ಅವರು ಜೊತೆಯಾಗಿ ನೀಡುತ್ತಿದ್ದಾರೆ. ಅಭಿನಂದನೆಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನ ಸೊ ಡಿಗ್ರಿಯಲ್ಲಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರುತಿ ಜನಸೇವಾ ಸಂಘ ಇವತ್ತು ಪ್ರೋತ್ಸಾಹ ಧನವನ್ನು ನೀಡ್ತಾ ಇದೆ. ಸೊ ಇಲ್ಲಿಗೆ ನಾವು ಈ
ಪ್ರೋತ್ಸಾಹಧನದ ಕೊನೆಯ ಘಟ್ಟದಲ್ಲಿದ್ದೀವಿ. ಕೊನೆಯ ಬಾರಿಗೊಮ್ಮೆ ಜೋರಾಗಿ ಚಪ್ಪಾಳೆ, ಸಾಧ್ಯ ಆದರೆ ಎನರ್ಜಿನೂ ಕೂಡ ಉಳಿದಿದ್ರೆ. ಥ್ಯಾಂಕ್ ಯು, ಸಾವಿರ ಸಾವಿರ ಚಪ್ಪಾಳೆ ಅಭಿನಂದನೆಗಳು. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಬರಲಿಕ್ಕಾಗಲಿಲ್ಲ, ಅವರ ಪೇರೆಂಟ್ಸ್ ಬಂದಿದ್ದಾರೆ. ಆ ವಿದ್ಯಾರ್ಥಿಗಳ ಹೆಸರನ್ನು ಹೇಳಿದ ಹಾಗೆ ಅವರ ಪೇರೆಂಟ್ಸ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಮಕ್ಕಳ ಪರವಾಗಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪೇರೆಂಟ್ಸ್ ಅನಿಲ್ ಚರಣ್ ಅವರು ಆ ವಿದ್ಯಾರ್ಥಿಗಳ ಹೆಸರನ್ನು ಹೇಳಿದ ಹಾಗೆ ಆ ಮಕ್ಕಳ ಪೇರೆಂಟ್ಸ್ ವೇದಿಕೆಗೆ ಬಂದು. ಅನ್ವಿಷಾ ಆರ್, ಅನ್ವಿಷಾ ಆರ್ ಅವರ ಮನೆಯವರು ಪೇರೆಂಟ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅನ್ವಿಷಾ ಆರ್, ಮಿವಾನ್ ಅಬ್ಬಾಸ್ ಅವರ ಪೇರೆಂಟ್ಸ್ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮಿವಾನ್ ಅಬ್ಬಾಸ್. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅವರು ಇದನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಗೌರವಾಧ್ಯಕ್ಷರಾದ ವರದರಾಜ್ ಪಂಗೇರ ಅವರು ಜೊತೆಯಾಗಿ ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಈಗ ನೀಡಲಿಕ್ಕಿದ್ದಾರೆ. ಅನ್ವಿಷಾ ಆರ್, ಹಾಗೆ ಮಿವಾನ್ ಅಬ್ಬಾಸ್, ಲಿಖಿತಾ. ಅನ್ವಿಷಾ ಆರ್, ನಿಖಿತಾ ಎಸ್ ಪುತ್ರನ್, ಲಿಖಿತಾ ಸಾವನ್ ಜೆ ಕೋಟಿಯಾನ್. ಇಲ್ಲಿಗೆ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ಅಧ್ಯಕ್ಷರ ಮಾತು. ಗೌರವಾಧ್ಯಕ್ಷರು ನಗುಮೊಗದ ಮೂಲಕ ಶುಭಾಶಯವನ್ನು ಸಲ್ಲಿಸಿದ್ದಾರೆ ವರದರಾಜ್ ಬಂಗೇರ ಅವರು. ಈಗ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರು ಕೊನೆಯದಾಗಿ ಅಧ್ಯಕ್ಷೀಯ ಮಾತು. ಅಂಚ ಸನ್ಮಾನ ಪಡೆದಿನ ಅಂಚನೆ ಪ್ರತಿಭಾ ಪುರಸ್ಕಾರ ಪಡೆಯಿನ ಮಾತ ವಿದ್ಯಾರ್ಥಿನ ಕಲೆಗಳ ಸನ್ಮಾನಿತರೆಗಳ ಯಾನು ಅಭಿನಂದನೆಯನ್ನು ಮಲ್ತೊಂದು ಅಂಚನೆ ಕಳೆದ 31 ವರ್ಷದ್ದು ಯಾಕನ ಮಾರುತಿ ಜನಸೇವಾ ಸಂಘ ಸಮಾಜವು ಮಾತ ರೀತಿದಲ್ಲ ಒಂಜಿ ಆರೋಗ್ಯ ಕ್ಷೇತ್ರ ಆದುಪ್ಪು ಈ ಸ್ಕೂಲ್ ಕಟ್ಟದುಪ್ಪು ಶೈಕ್ಷಣಿಕ ಧಾರ್ಮಿಕ ಮಾತಾ ಕ್ಷೇತ್ರಡ್ಲ ಎಂಗುಲು ಮಲ್ತಿದಿನ ಸಾಧನೆಗೆ 2013 ಎಂಗಲೆ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ 2023-24 ಎಂಗಲೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ ಮಾತಾ ಕೆಲಸಗಳ ಪ್ರಥಮವಾದ ಎನ್ನ ಸದಸ್ಯರಿಗೆ ಅಭಿನಂದನೆಯನ್ನು ಕೊರೊಂದಿಲ್ಲ. ದಾಯ ಬನ್ನಗ ಯಾಕಂದ ಸದಸ್ಯರಿಗೆ ಸುದೀರ್ವಿ ಅಮೀನ್ ಯಾಪಲ ಪನ್ಪೇರು ನಿಕನ ವ್ಯವಹಾರಕ್ಕೆ 0% ಕೊಡ್ದು ನಮ್ಮ ಕ್ಲಬ್ಗೆ 10% ಕೊರಲಿ ಅಂದು ಕರಿನ 10 ವರ್ಷೋಡು ಪನ್ನೊಂದುಲ್ಲೇರು ಆಂಡಲ ಯಾಕಂದ ಮಾತ ಸದಸ್ಯರು ಐಕ್ ಮಿಕ್ಕದು ಬೇಲೆ ಮಲ್ತೊಂದುಲ್ಲೇರು ಅಂಚ ಧ್ಯಾನಕಲೆ ಪ್ರಥಮವಾದ ಅಭಿನಂದನೆಯನ್ನು ಮಲ್ಪೆ. ಬರಿಪಿನ ವರ್ಷ ಯಾಕನ್ನ ಮಾರುತಿ ಜನಸೇವಾ ಸಂಘಕ್ಕೂ 40 ವರ್ಷ ಆಪುಂಡು. ಐಕ್ ಕೆಲವು ಯೋಜನೆಗಳು ಆಲ್ರೆಡಿ ಮಾಡ್ದಿತ್ತ. ಆ ಯೋಜನೆ ಸಾಕಾರ ಆವಡಾಂಡ ಪ್ರಥಮವಾದ ದೇವರನ್ನ ಸಹಾಯ ಬೋಡು, ದ್ವಿತೀಯವಾದ ಯಾಕಂದ್ರೆ ಸದಸ್ಯರನ್ನ 10-20% ಸಹಕಾರ ಬೋಡು, ತೃತೀಯವಾದ ಪನ್ಪುನಾಂಡ ದಾನಿನ ಕಲ ಸಹಾಯಡು ಮಾತ್ರ ಅವು ಕಾರ್ಯಗತ ಆವರ ಸಾಧ್ಯ. ಅಂಚಾದೊಪ್ಪುನ ನಮ್ಮ ಮಲ್ಪುನ ನನದ ಯೋಜನೆ ಎಂಚೊಪ್ಪೊಡು ಬಂದಾಗ ನಮ್ಮನ್ನು ರಾಷ್ಟ್ರ ಮಟ್ಟೋಡು ಗುರುತುಪಡಿಸಿನ ಬೇಲೆ ನಮ್ಮ ಮಲ್ಪೋಡು ಆ ಬೇಲೆ ಆವಡಾಂಡ ನಮಗೆ ದೇವರನ ಅನುಗ್ರಹ ಅಂಚೆನೆ ಕುಡಾರ ಪನ್ನೊಂದುಲ್ಲ. ಸದಸ್ಯರು ನನ್ನ ದುಂಬು ಕೊಡ್ತಿನ ಸಾಕೋರಲ್ಲ ಮಸ್ತ್ ಜಾಸ್ತಿ ಸಹಕಾರ ಕೋರ್ರ ಅವು ಗ್ಯಾರಂಟಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡೆಯವರ ನಮ್ಮ ಟೀಮು ಗುರುತುಪಡಿಸೋಣ ಅಂದು ಈ ವೇದಿಕೆ ಪಂಡದು ಎನ್ನ ರಡ್ಡು ಅಧ್ಯಕ್ಷೀಯ ಭಾಷಣವನ್ನು ನೆಟ್ಟೆ ಮುಕ್ತಾಯ ಮಲ್ಪೆ ಅನ್ಕೊಂಡು. ಧನ್ಯವಾದಗಳು ಸಂದೀಪ್ ಪುತ್ರನ್ ಅವರೇ. ಮುಂದಿನ ವರ್ಷ ಇನ್ನಷ್ಟು ಯಶಸ್ಸನ್ನು ಕಾಣುವ ಹಾಗೆ ನಮ್ಮ ಹಿರಿಯರು ಹಿತಚಿಂತಕರಾದಂಥ ಶ್ರೀ ಸದಾನಂದ ಬಂಗೇರ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸುಂದರವಾಗಿ ಹಾಗೂ ಅರ್ಥಪೂರ್ಣವಾಗಿ ನಿರೂಪಣೆಯನ್ನು ಮಾಡಿದ ನಮ್ಮೆಲ್ಲರ ಆತ್ಮೀಯ
93.5 FM ನೆನಪಿನ ನಾವಿಕ RJ ಪ್ರಸನ್ನರವರು ವೇದಿಕೆ ಮೇಲೆ ಬರಬೇಕು. ತಮ್ಮ ಸಂಸ್ಥೆಯ ವತಿಯಿಂದ ತಮಗೆ ಗೌರವಧನವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಗೌರವಧನವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸಂದೀಪ್ ಪುತ್ರನ್ರವರು ಶಾಲು ಓದಿಸಿ, ಹಾಗೆ ಗೌರವಾಧ್ಯಕ್ಷರು ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ನಮ್ಮ RJ ಪ್ರಸನ್ನರವರಿಗೆ ಈ ಒಂದು ಗೌರವಧನವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉತ್ತಮವಾದ ನಿರೂಪಣೆಯನ್ನು ನೀಡಿ ಜನರ ಮನದಾಳದಲ್ಲಿ ಮುಟ್ಟುವಂಥ ನಿರೂಪಣೆಯನ್ನು ಮಾಡಿದಂಥ RJ ಪ್ರಸನ್ನರವರಿಗೆ ಸಂಸ್ಥೆಯ ವತಿಯಿಂದ ವಂದನೆಗಳು, ಅಭಿನಂದನೆಗಳು. ಕೊನೆಯದಾಗಿ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಗುತ್ತಿದೆಯೋ ಹಾಗೆ ಅದಕ್ಕೆ ಒಂದು ಅಂತಿಮ ಅಂತ ಇರುತ್ತದೆ. ಈ ಕಾರ್ಯಕ್ರಮದ ಅಂತಿಮದಲ್ಲಿ ಎಲ್ಲರಿಗೂ ವಂದನಾರ್ಪಣೆಯನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಈ ವಂದನಾರ್ಪಣೆಯನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾರುತಿ ಜನಸೇವಾ ಸಂಘದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸಂದೀಪ್ ಪುತ್ರನ್ ಇವರಿಗೆ ನಮ್ಮ ಈ ಕಾರ್ಯಕ್ರಮ ಹೊರಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ಶ್ರೀ ಯಶವಂತ್ ಪಿ ಅಮೀನ್, ಅರುಣ್ ಹುಳ್ಳಾಲ್, ಶ್ರೀ ಬಾಲಕೃಷ್ಣ HN, ಶ್ರೀ ಅನಿಲ್ ಕುಮಾರ್ ಬೊಕ್ಕಬಟ್ನ ಬೆಂಗ್ರಾಯ್, ಶ್ರೀ SM ಫಾರೂಕ್, ಡಾಕ್ಟರ್ ಶ್ರೀಮತಿ ಪ್ರಿಯಾ ಹರೀಶ್, ಶ್ರೀ ಸಿಂಧೂರಾಮ್ ಎ ಪುತ್ರನ್ ಹಾಗೂ ಸೂರಾಜ್ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾರುತಿ ಸಾಧಕ ಪ್ರಶಸ್ತಿ 2024ರ ಸಾಧಕರಾದ ಕ್ಯಾಪ್ಟನ್ ರಾಜೇಶ್, ರೋಹಿತ್ ಸಾಂಗ್ತೂಸ್, ರಂಜಿನ್ ಬೋಲೂರ್, ಕುಮಾರಿ ಸಿಂಧೂರ್ ರಾಜ, ಮಾಸ್ಟರ್ ಚಿನ್ಮಯ್ GK, ಮಾಸ್ಟರ್ ಕೃತಿನ್ K ಸಾಲಿಯನ್ ಇವರಿಗೆ ಕೂಡ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೂ ಕೂಡ ಆಧಾರಪೂರ್ವಕ ವಂದನೆಯನ್ನು ನೀಡುತ್ತಿದ್ದೇನೆ. ನಮ್ಮೆಲ್ಲರ ಆದರಣೀಯ ಪ್ರಧಾನ ಅರ್ಚಕರು, ಮಧ್ಯಸ್ಥರು, ಆಡಳಿತ ಮುಕ್ತೇಸರರು, ಗುರಿಕಾರರು ಎಲ್ಲರಿಗೂ ದೈವ ನರ್ತಕರಿಗೂ ಕೂಡ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ನಮಗೆ ಈ ವೇದಿಕೆ ನೀಡಿ ಸಹಕರಿಸಿದ ನಮ್ಮ ಮಾತೃ ಸಂಸ್ಥೆಯಾದ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಗೆ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ಸಹಕರಿಸುತ್ತಾ ಬಂದಿರುವ ಮಾಧ್ಯಮ ವೃಂದದವರಿಗೂ, ದೃಶ್ಯ ಮಾಧ್ಯಮದವರಿಗೂ, ಅಲ್ಲದೆ ಈ ವರ್ಷ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಿ ಸಹಕರಿಸಿದ ಚಾನೆಲ್ 9 ಇವರಿಗೂ ಕೂಡ ವಂದನೆಯನ್ನು ನಾನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟಂತ ಶ್ರೀಮತಿ ಮಮತಾ ಕಿರಣ್ ಪುತ್ರನ್ರವರಿಗೂ, ಸನ್ಮಾನ ಪತ್ರ ಸ್ಮರಣಿಕೆಗಳನ್ನು ಅತಿ ಸುಂದರವಾಗಿ ಮುದ್ರಿಸಿದ ಕಲಾಕೃತಿ ಕಿರಣ್ ರವರಿಗೂ, ಬೆಳಕು ಮತ್ತು ಧ್ವನಿವರ್ಧಕ ನೀಡಿ ಸಹಕರಿಸಿ ಶ್ರೀ ಶಾರದಾ ಇಲೆಕ್ಟ್ರಿಕಲ್ನ ಶ್ರೀ ರಾಕೇಶ್ನವರಿಗೂ, ಸಂಜೆ ಚಾಕೂಟದ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನೆರವೇರಿಸಿದ ಭವಾನಿ ಕ್ಯಾಟರ್ಸ್ನ ಮಾಲಕರಾದ ಶ್ರೀ ಲೋಕಯ್ಯವರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಸುಂದರವಾಗಿ ಹಾಗೂ ಅರ್ಥಪೂರ್ಣವಾಗಿ ನಿರೂಪಣೆಯನ್ನು ಮಾಡಿದ ನಮ್ಮೆಲ್ಲರ ಆತ್ಮೀಯ 93.5 FM ನೆನಪಿನ ನಾವಿಕ RJ ಪ್ರಸನ್ನರವರಿಗೂ ನನ್ನ ಹಾಗೂ ಈ ನನ್ನ ಸಂಸ್ಥೆಯ ಪರವಾಗಿ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗಿದ್ದು ಸಂಯಮದಿಂದ ಸಹಕರಿಸಿದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ನಾಗರಿಕ ಬಂಧುಗಳಿಗೆ ವಂದನೆಯನ್ನು ಅರ್ಪಿಸುತ್ತಾ ಈ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್.